Building itu demolition barang, tinggal satu manusia ada juga. Demolition itu nikin. ಬಂದಂತಹ ಅತಿಥಿ ಗಣ್ಯರನ್ನು ವೇದಿಕೆಗೆ ಆಹ್ವಾನಿಸುವಂತಹ ಕ್ಷಣ. ಉದ್ಘಾಟಕರಾಗಿ ಈಗ ತಾನೇ ಆಗಮಿಸುತ್ತಿರುವ ಶ್ರೀಯುತ ಯುಟಿ ಖಾದರ್ ಸನ್ಮಾನ ಶಾಸಕರು ಮಂಗಳೂರು ವಿಧಾನಸಭಾ ಕ್ಷೇತ್ರ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಆಲ್ರೆಡಿ ಅವರು ಬರ್ತಾ ಇದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಶ್ರೀಯುತ ಸದಾಶಿವ ಕೆ ಶೆಟ್ಟಿ ಕುಳೂರು ಕನ್ಯಾನ ಅಧ್ಯಕ್ಷರು ಹೇರಮ್ಮ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈ ಹಾಗೂ ಇಂದು ಸನ್ಮಾನಿಸಲ್ಪಡುವ ಅಕ್ಷರ ಸಂತ ಪದ್ಮಶ್ರೀ ಪುರಸ್ಕೃತ ಹರೇಕಾಳ ಹಾಜಬ್ಬನವರು ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದ ಅಹಮದ್ ಇಕ್ಬಾಲ್ ರವರು, ನಮ್ಮ ಶಾಲಾ STMC ಅಧ್ಯಕ್ಷರಾಗುವ ಶ್ರೀಯುತ ಅಬ್ಸಾಲಿಯವರು ಹಾಗೂ ಪ್ರಭಾರ ಶಿಕ್ಷಣಾಧಿಕಾರಿಯಾಗಿರುವ ಡಾಕ್ಟರ್ ಪ್ರಶಾಂತ್ ಕುಮಾರ್ ಮಂಗಳೂರು ದಕ್ಷಿಣ ವಲಯ ಈ ಗಣ್ಯರನ್ನು ವೇದಿಕೆಯತ್ತ ಆಹ್ವಾನಿಸಬೇಕಾಗಿ ಶಾಲಾ ಮುಖ್ಯೋಪಾಧ್ಯಾಯರಲ್ಲಿ ಕೇಳಿಕೊಳ್ಳುತ್ತೇನೆ. ಸುದರ್ಶನ್ ಶೆಟ್ಟಿ ಮಂಗಳೂರು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು, ಅಮ್ಲಮಗರು ಪಂಚಾಯತ್ನ ಮಾಜಿ ಅಧ್ಯಕ್ಷರುಗಳಾದ ಶ್ರೀಯುತ ಸಂಜೀವ ಶೆಟ್ಟಿ, ಶ್ರೀಯುತ ವಿಠಲ್ ಶೆಟ್ಟಿ ಅವರು ವೇದಿಕೆಯ ಆಸನಗಳನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಪ್ರೌಢಶಾಲೆಯ ಆಮ್ಲಮಗರು ಇಲ್ಲಿಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಸವಿತಾ ಇವರು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶಾಲೆಯ ದಾನಿಗಳಾದ ಶ್ರೀಯುತ ಇಸಾಕ್ ಹಸನ್, ರಾಧಾಕೃಷ್ಣ ರಾವ್ TD ಕಾರ್ಯದರ್ಶಿಗಳು ಶಿಕ್ಷಕರ ಸಂಘ ಮಂಗಳೂರು, ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀಮತಿ ರೆಹನಾ ಮೇಡಮ್ ಹಾಗೂ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಜಗದೀಶ್ ಶೆಟ್ಟಿ ಅವರನ್ನು ಪ್ರೀತಿಪೂರ್ವಕ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. STMCಯ ಮಾಜಿ ಅಧ್ಯಕ್ಷರಾದ ನರಸಿಂಹ ಆಳ್ವ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ದಯಮಾಡಿ ವೇದಿಕೆಗೆ ಬನ್ನಿ. ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗಿ ಎಲ್ಲರಿಗೂ ಒಳಿತಾಗಲೆಂದು ಸರ್ವಶಕ್ತ ಭಗವಂತನಲ್ಲಿ ಪ್ರಾರ್ಥಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ನಿರುತ್ತದಿ ಕಾಯೋ ಪಾರ್ವತಿ ತನಯ, ಹರುಷದಿ ಲಾಲಿಸು ನಮ್ಮಯ ಮೊರೆಯ. ನಿರುತ್ತದಿ ಕಾಯೋ ಪಾರ್ವತಿ ತನಯ, ವಿನಯ ಭವಬಂಧನದೊಳು ಸಿಲುಕಿದೆ ನಮ್ಮ, ಮೋಕ್ಷದಿ ಪೊರೆಯೋ ಹೇ ದೇವಾ, ಮೋಕ್ಷದಿ ಪೊರೆಯೋ ಹೇ ದೇವಾ. ನಿರುತ್ತದಿ ಕಾಯೋ ಪಾರ್ವತಿ ತನಯ, ವಿನಯದಿ ಬೇಡುವೆ ಶಾರದಾ ಮಾತೆ, ಕರುಣಿಸು ಅಭಯವ ಈ ಶುಭ ಕಾರ್ಯಕ್ಕೆ, ಕರುಣಿಸು ಅಭಯವ ಈ ಶುಭ ಕಾರ್ಯಕ್ಕೆ. ನಿರುತ್ತದಿ ಕಾಯೋ ಪಾರ್ವತಿ ತನಯ, ಹರುಷದಿ ಲಾಲಿಸು ನಮ್ಮಯ ಮೊರೆಯ. ನಿರುತ್ತದಿ ಕಾಯೋ ಪಾರ್ವತಿ ತನಯ.
ಇಂದಿನ ಅಪೂರ್ವ ಸಂತಸದಾಯಕ ಕ್ಷಣದಲ್ಲಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಆದರಣೀಯ ಅತಿಥಿ ಅಭ್ಯಾಗತರನ್ನು ತಮ್ಮ ಪ್ರಾಸ್ತಾವಿಕ ಮಾತುಗಳ ಜೊತೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ಶ್ರೀಯುತ ಜಗದೀಶ್ ಶೆಟ್ಟಿ, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಲಮೊಗರು. ಸಭೆಯಲ್ಲಿ ಉಪಸ್ಥಿತರಿರುವ ಪಡ್ಯಾರ ಮನೆ ಸದಾಶಿವ ಶೆಟ್ಟಿ ಅವರು ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಲಮೊಗರು ಶತಮಾನವನ್ನು ಇನ್ನೊಂದು ವರ್ಷದಲ್ಲಿ ನಾವು ಕಾಣುತ್ತಿರುವಂಥ ಒಂದು ಸಂದರ್ಭದಲ್ಲಿ ಶಾಲೆಯ ಆಗುಹೋಗುಗಳ ಬಗ್ಗೆ, ಪ್ರಗತಿಯ ಬಗ್ಗೆ, ಇಲ್ಲಿವರೆಗೆ ನಡೆದುಕೊಂಡ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಅನೇಕ ವಿಚಾರಗಳನ್ನು ಹೆತ್ತವರಿಗೆ, ಸಮುದಾಯಕ್ಕೆ ತಿಳಿಯಪಡಿಸಿ ಶಾಲೆಯ ಅಭಿವೃದ್ಧಿಗೆ ತಮ್ಮಿಂದ ಏನು ಕೊಡುಗೆ ಕೊಡಬಹುದು, ಮಕ್ಕಳಿಗೆ ಶೈಕ್ಷಣಿಕ ಪ್ರಗತಿಗಾಗಿ ನಾವು ಏನು ಪ್ರೋತ್ಸಾಹ ನೀಡಬಹುದು ಎಂಬಂಥ ಒಂದು ವಿನೂತನ ಯೋಜನೆ ಸರ್ಕಾರದ್ದು. ಅದಕ್ಕಾಗಿ 10 ವರ್ಷಗಳ ಹಿಂದೆ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಎಂಬಂಥ ಒಂದು ಯೋಜನೆಯನ್ನು ಹಾಕಿಕೊಂಡು ಸಮುದಾಯವನ್ನು ಬಳಿಗೆ ಶಾಲೆಯವರು ಹೋಗುವುದು, SMC ಅವರು ಹೋಗುವುದು, ಆ ಒಂದು ಯೋಜನೆ ಇತ್ತು. ಈಗ ನಮ್ಮ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಡಾಕ್ಟರ್ ಸುಧಾಕರ್ ಕೆ ಇವರ ಒಂದು ಹೊಸ ಯೋಜನೆ ಶಾಲೆಯತ್ತ ಸಮುದಾಯ. ಯಾಕಂದರೆ ಶಾಲೆಗೆ ಬಂದರೆ ಸಮುದಾಯಕ್ಕೆ ಬಂದಾಗ ಶಾಲೆಯ ಕುಂದುಕೊರತೆಗಳ ಬಗ್ಗೆ, ಪ್ರಗತಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಹಳ ಸುಲಭ ಆಗ್ತದೆ. ಅವರಿಂದ ನಿರೀಕ್ಷೆಯನ್ನು ನಾವು ತಗೊಳ್ಬೋದು, ನಮ್ಮ ನಿರೀಕ್ಷೆಯನ್ನು. ಆ ನಿಟ್ಟಿನಲ್ಲಿ ನಮ್ಮ ಈ ವರ್ಷದ ಜಿಲ್ಲಾ ಉಪನಿರ್ದೇಶಕರ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದೇವೆ ನಾವು ಈ ಶಾಲೆಯಲ್ಲಿ. ಶಾಲೆಯತ್ತ ಸಮುದಾಯ, ಅದರ ಜೊತೆಗೆ ನಮ್ಮ ಶಾಲೆಗೆ ಸುಮಾರು 35 ವರ್ಷಗಳವರೆಗೆ 1ರಿಂದ 5ನೇ ತರಗತಿ ಇತ್ತು. ಆ ನಂತರ 6-7 ಭರ್ತಿ ಹೊಂದಿ ಸುಮಾರು 2006ರವರೆಗೆ 6-7ನೇ ತರಗತಿ ಇತ್ತು. ಆ ನಂತರ 8ನೇ ತರಗತಿ ಆಯಿತು. ಇತ್ತೀಚೆಗೆ RMSC ಯೋಜನೆಯಲ್ಲಿ 2014ರಲ್ಲಿ ಪ್ರೌಢಶಾಲೆಯು ನಮಗೆ ಬಂದಿತು. ಈ ಸೌಭಾಗ್ಯಕ್ಕೆಲ್ಲ ಕಾರಣ ಈ ಊರಿನ ಮಹನೀಯರು. ನಿಮ್ಮೆಲ್ಲರ ಎದುರು ಮತ್ತೊಂದು ಯೋಜನೆಯನ್ನು ನಾವು ಉದ್ಘಾಟನೆ ಮಾಡಲಿಕ್ಕೆ ಇವತ್ತು ಬಹಳ ಸಂತಸ ಪಡ್ತೇವೆ. UKG ಇತ್ತೀಚೆಗೆ ಪೋಷಕರಿಗೆ ಬಹಳ ಆಸೆ. ನನ್ನ ಮಗು ಇಂಗ್ಲೀಷ್ನಲ್ಲೇ ಮಾತಾಡಬೇಕು, ಇಂಗ್ಲೀಷ್ನಲ್ಲೇ ಕಲಿಬೇಕು, ಎಲ್ಲ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಾಗಿ ನಮ್ಮ ಮಕ್ಕಳು ಬಹಳ ಚಂದ ಕಾಣಬೇಕು ಎಂಬಂಥ ಒಂದು ನಿರೀಕ್ಷೆಯಲ್ಲಿ ನಾವು 2019ರಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಸರ್ಕಾರದ ಯೋಜನೆಯಂತೆ ಆರಂಭಿಸಿದೆವು. ಮುಖ್ಯ ಕಾರಣಕರ್ತರು ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರು UT ಖಾದರ್ ಅವರು ವೇದಿಕೆಗೆ ಬರಲಿಕ್ಕಿದ್ದಾರೆ. ಅವರನ್ನು ನಾವು ಕೇಳಿಕೊಂಡಾಗ 1,000 ಶಾಲೆ ಕರ್ನಾಟಕ ಸರ್ಕಾರ ನಮಗೆ ಕೊಟ್ಟಿತ್ತು ಆಂಗ್ಲ ಮಾಧ್ಯಮಕ್ಕೆ. ಆದರೆ ನಮ್ಮ ಶಾಲೆಯನ್ನು ಬಿಟ್ಟು ಹೋಯಿತು. ಆದರೆ ನಾವು ಒತ್ತಡ ಹಾಕಿದಾಗ ನಮ್ಮ ಶಾಸಕರು ನಮಗೆ ವಿಶೇಷವಾಗಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ನಮಗೆ ಕೊಟ್ಟರು. ಅದು 2019 ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ದಿವಸ. ಆ ದಿವಸ ನಮ್ಮಲ್ಲಿ ಉದ್ಘಾಟನೆಗೊಂಡಿತು. ಆ ಮಕ್ಕಳು ಈಗ 4ನೇ ತರಗತಿಯಲ್ಲಿದ್ದಾರೆ. ಅನಂತರ 1, 2, 3 ಆಂಗ್ಲ ಮಾಧ್ಯಮ ಜೊತೆಗೆ ಕನ್ನಡ ಮಾಧ್ಯಮದ ಮಕ್ಕಳು ಇದ್ದಾರೆ. ಕಳೆದ ವರ್ಷ ಪೋಷಕರೆಲ್ಲರ ಒತ್ತಾಯದ ಮೇರೆಗೆ ನಾವು ಆಂಗ್ಲ ಮಾಧ್ಯಮ ಶಾಲೆಯನ್ನು ಶೈಕ್ಷಣಿಕ ಪ್ರಗತಿ ಕಾಣಬೇಕಾದ್ರೆ LKG UKG ಆರಂಭಿಸಬೇಕು ಎಂಬಂಥ ಒತ್ತಡ ಇತ್ತು. ಆದರೆ ಸರ್ಕಾರ ಅದಕ್ಕೆ ಯಾವುದೇ ಪ್ರೋತ್ಸಾಹ ನೀಡ್ತಾ ಇಲ್ಲ. ನಾವೇ ಪೋಷಕರು STMC ಅವರ ಒಂದು ಕನಸು, ನಾವೇ ಯಾಕೆ ಆರಂಭಿಸಬಾರ್ದು ಎಂಬಂಥ ನೆಲೆಯಲ್ಲಿ ನಮ್ಮ STMCಯ ಅಧ್ಯಕ್ಷರು, ಸರ್ವ ಸದಸ್ಯರು, ಪೋಷಕರು ನಾವು ಬರುವ ವರ್ಷ UKGಯನ್ನು ಆರಂಭಿಸುವಂಥ ಕಳೆದ ವರ್ಷ ಒಂದು ಯೋಜನೆ ಹಾಕಿಕೊಂಡೆವು. ಈ ವರ್ಷ UKG ತರಗತಿಗೆ ಈಗಾಗಲೇ 20 ಮಕ್ಕಳು ನಮ್ಮ ಶಾಲೆಗೆ ದಾಖಲಾತಿಗೊಂಡಿದ್ದಾರೆ. ಆ ಒಂದು ತರಗತಿಯನ್ನು ನಾವು ಇವತ್ತು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಜೊತೆಗೆ ಮತ್ತೊಂದು ಕಾರ್ಯಕ್ರಮ, ನಮ್ಮ ಮಕ್ಕಳಿಗೆ ಪಾಠದಲ್ಲಿ ಹಿಂದೆ ಇತಿಹಾಸದಲ್ಲಿದ್ದಂಥ, ಚರಿತ್ರೆಯಲ್ಲಿದ್ದಂಥ ಮಕ್ಕಳನ್ನು ಪರಿಚಯ ಮಾಡುವುದು. ಅದಕ್ಕಿಂತ ಮಿಗಿಲು
ಪ್ರತ್ಯಕ್ಷ ಸಾಧಕರನ್ನು ನಾವು ಮಕ್ಕಳ ಎದುರು ತಂದು ನಿಲ್ಲಿಸಿದರೆ ಮಕ್ಕಳಿಗೆ ಅದು ಪ್ರೇರಣೆ ಆಗ್ತದೆ ಎಂಬಂತಹ ನೆಲೆಯಲ್ಲಿ ದಂತಗತೆಯಾಗಿರುವಂಥ ಒಬ್ಬ ಯಾವುದೇ ಅಕ್ಷರವನ್ನು ಕಾಣದಂಥ ಸಾಮಾನ್ಯ ಒಬ್ಬ ತುಳುವಿನಲ್ಲಿ ಹೇಳುವುದಾದ್ರೆ ಚಿತ್ತುಪುಲಿ ಕಿತ್ತಳೆ ಹಣ್ಣನ್ನು ಮಾರಾಟ ಮಾಡಿ ತನ್ನ ಜೀವನವನ್ನು ನಿರ್ವಹಿಸುತ್ತಿದ್ದಂತಹ ಒಬ್ಬ ವ್ಯಕ್ತಿ ನಮ್ಮ ಊರಿನ ಪಕ್ಕದಲ್ಲಿ ಹರೇಕಳದಲ್ಲಿ ಇದ್ದುಕೊಂಡು ಒಂದು ಶಾಲೆಯನ್ನು ಕಟ್ಟಿದ್ದಾರೆ ಅಂದರೆ ಅದು ಬಹಳ ಹೆಮ್ಮೆಯ ವಿಚಾರ. ಅಂಥ ವ್ಯಕ್ತಿಯನ್ನು ಭಾರತ ಸರ್ಕಾರ ಕಳೆದ ವರ್ಷ ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದು ಅದು ನಮ್ಮ ಇಡೀ ಕರ್ನಾಟಕ ಸರ್ಕಾರ ಅಲ್ಲ, ಭಾರತಕ್ಕೆ ಹೆಮ್ಮೆಯ ವಿಚಾರ. ಅದರಲ್ಲೂ ನಮ್ಮ ಅಮ್ಲಮೊಗರ್ನ ಹತ್ತಿರದ ಹರೇಕಳದ ಹಾಜೊಬ್ಬರು ಅಂದರೆ ನಮಗೆ ಬಹಳ ಖುಷಿ. ಅವರಿಗೆ ಬಂದಂಥ ಅನೇಕ ಪ್ರಶಸ್ತಿಗಳ ಬಗ್ಗೆ ಮತ್ತೆ ನಾವು ಮುಂದಕ್ಕೆ ಹೇಳಲಿಕ್ಕಿದ್ದೇವೆ, ಅವರ ಕಥೆ ಏನು ಎಂಬುದನ್ನು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಆದರೆ ಅವರನ್ನು ಸನ್ಮಾನಿಸುವಂಥ ಒಂದು ಅವಕಾಶ ಮಕ್ಕಳ ಎದುರು ನಮಗೆ ಬಂದಿದೆ. ಇವತ್ತು ಆ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅದರ ಜೊತೆಗೆ ಒಬ್ಬ ವ್ಯಕ್ತಿಯನ್ನು ಎಷ್ಟು ಇಂಥ ಸರ್ಕಾರಿ ಶಾಲೆಯಲ್ಲಿ ಕಲಿತರು, ಕನ್ನಡ ಮಾಧ್ಯಮದಲ್ಲಿ ಕಲಿತರು, ತಾನು ಎಷ್ಟು ಎತ್ತರಕ್ಕೆ ಏರಬಲ್ಲೆನೆಂಬಂತಹ ಒಬ್ಬ ವ್ಯಕ್ತಿಯನ್ನು ನಾವು ಇವತ್ತು ಗುರುತಿಸಲಿಕ್ಕಿದ್ದೇವೆ. ಅಂತಹ ವ್ಯಕ್ತಿಯು ನಮ್ಮ ಜೊತೆ ಇದ್ದಾರೆ. ಎಲ್ಲ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶಾಸಕರು ಖಂಡಿತ ಬರ್ತೇನೆ ಅಂತ ಹೇಳಿದ ನಂತರ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಯಾಕೆಂದರೆ ಪೇರೆಂಟ್ ಆಗಲೇ 9-10 ಗಂಟೆಗೆ ಬಂದು ನೀವು ನಿಂತಿದ್ದೀರಿ. ನಿಮ್ಮನ್ನು ಕಾಯಿಸಲಿಕ್ಕೆ ನಮಗೂ ಮನಸ್ಸಿಲ್ಲ, ಮಕ್ಕಳು ಕೂತ್ಕೊಂಡಿದ್ದಾರೆ. ಆದರೂ ಅನಿವಾರ್ಯತೆಯಿಂದ ನಾವು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಶಾಸಕರು ಬಂದ ಮೇಲೆ ನಾನು ಈ ಶಾಲೆಯ ಪ್ರಗತಿಯ ಬಗ್ಗೆ ಅಥವಾ ನಮ್ಮ ಯೋಚನೆಯ ಬಗ್ಗೆ ಅವರಿಗೆ ಹೇಳಬೇಕಂತ ಇದ್ದೇನೆ. ಅವರು ಬರದೇ ಇದ್ದರೆ ನಮಗೆ ಹೇಳಿದರೆ ನಮಗೆ ಸರ್ಕಾರದ ಯಾವುದೇ ಸೌಲಭ್ಯ ಸಿಗಲಿಕ್ಕಿಲ್ಲ. ಆದರೂ ಒಂದಷ್ಟು ವಿಚಾರವನ್ನು ಅವರು ಬರುವಲ್ಲಿವರೆಗೆ ಹೇಳದೇ ಇದ್ದರೆ ತಡ ಆಗೋದಿಲ್ಲ ಅಂತ ಎನಿಸಿಕೊಳ್ತೇನೆ ಎಲ್ಲರ ಹತ್ರ. ನಮ್ಮ ಶಾಲೆ 1924ರಲ್ಲಿ ಪಡ್ಯಾರ ಮನೆಯ ಒಂದು ಚಿಕ್ಕ ಗುಡಿಸಲಿನಲ್ಲಿ ಆರಂಭವಾಗಿದೆ ಅಂತ ನಮ್ಮ ದಾಖಲೆಯಲ್ಲಿ ಗೊತ್ತಾಗ್ತಾ ಇದೆ. ಯಾವುದೇ ಸರ್ಕಾರಿ ಜಾಗ ಇರಲಿಲ್ಲ. ಆ ಒಂದು ಕಿರು ಕೋಣೆಯಲ್ಲಿ ಅಯ್ಯರು ಅಂತ ಮುಖ್ಯ ಶಿಕ್ಷಕರು ಅಂತ ದಾಖಲೆಯಲ್ಲಿ ಕಾಣ್ತಾ ಇದೆ. ಆಗಿನ ಪರಿಯಲದವರು, ಕುಂಡೂರು ಮಸೀದಿಯ ಆಸುಪಾಸಿನ ಮುಸಲ್ಮಾನ ವ್ಯಕ್ತಿಗಳು, ಅದೇ ರೀತಿ ಕೋಟ್ರಗುತ್ತಿನವರು, ದೆಬ್ಬೇಲಿಯವರು, ಹಿರಿಯಂತ ಆಗಿನ ಹಿರಿಯರೆಲ್ಲ ಸೇರಿಕೊಂಡು ಈ ಶಾಲೆಯನ್ನು ಆರಂಭಿಸಿದ್ರು ಅಂತ ದಾಖಲೆ ಇದೆ. ಅನಂತರ ಅನೇಕ ಪ್ರಗತಿಗಳನ್ನು ಕಂಡರು. ಆಗ ಸರ್ಕಾರದ ಸೌಲಭ್ಯ ಸರ್ಕಾರಿ ಶಾಲೆಗೆ ಬಹಳ ಕಡಿಮೆ, ಈಗಲೂ ಕಡಿಮೆ. ಏನೋ ತುಂಬ ಸರ್ಕಾರಿ ಶಾಲೆಯನ್ನು ಸರ್ಕಾರ ನೋಡ್ತಾ ಇಲ್ಲ. ಸೌಲಭ್ಯವನ್ನು ಕೊಡ್ತೇವೆ ಅಂತ ಹೇಳುವುದು ಹೊರತು ಸೌಲಭ್ಯವನ್ನು ಮಕ್ಕಳ ಬಳಿಗೆ ತಲುಪಿಸುವುದು ಬಹಳ ಕಡಿಮೆ. ಆದರೂ ಪೋಷಕರನ್ನು ಇಟ್ಟುಕೊಂಡು ಸರ್ಕಾರಿ ಶಾಲೆಯನ್ನು ಎತ್ತರಕ್ಕೆ ಏರಿಸುವಲ್ಲಿ ನಾವೆಲ್ಲ ಪಣ ತೊಟ್ಟಿದ್ದೇವೆ. ಅದರಿಂದ ನಮ್ಮ ಒಂದು ಕನಸು ಇದೆ. 1924ರಲ್ಲಿ ಆರಂಭವಾದಂಥ ಶಾಲೆ 2024ರಲ್ಲಿ ಬಹಳ ಎತ್ತರಕ್ಕೆ ಏರಬೇಕು. ನಮ್ಮ ಈ ಒಂದು ಕಟ್ಟಡ ಆರಂಭದ್ದು ಬಾಡಿಗೆ ಕಟ್ಟಡದಿಂದ ಇಲ್ಲಿಗೆ ಬಂದದ್ದು. ಆಗ ತಾಲೂಕು ಪಂಚಾಯತ್ ತಾಲೂಕು ಬೋರ್ಡ್ ಇತ್ತು. ಅದರಲ್ಲಿ ಆದಂಥ ಈ ಕಟ್ಟಡ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಆದಂಥ ಕಟ್ಟಡ. ಆನಂತರ ಸರ್ವಶಿಕ್ಷಾ ಅಭಿಯಾನದ ನಂತರ ಸುತ್ತಲೂ ಕಾಣುವಂಥ ಕಟ್ಟಡಗಳು ನಮಗೆ ಬಂದಿದೆ. ಆದರೆ ಆ ಕಟ್ಟಡ ಈಗ ಸೋರ್ತಾ ಇದೆ. ನಮಗೆ ಪ್ರೌಢಶಾಲೆಯ ಮಕ್ಕಳನ್ನು ಇಲ್ಲಿ ಕೂತುಳಿಸಲಿಕ್ಕೆ ಬಹಳ ತಾಪತ್ರೆ ಆಗ್ತಾ ಇದೆ. ಆದರೆ ಪ್ರೌಢಶಾಲೆಗೆ ನಮಗೆ ಬಹಳ ಅತ್ಯುತ್ತಮವಾದಂಥ ಕಟ್ಟಡ ಆಗ್ತಾ ಇದೆ. 1,28,00,000 ಕಟ್ಟಡ ಆಗ್ತಾ ಇದೆ. ಅದಕ್ಕೆ ಮಾನ್ಯ ಶಾಸಕರು ಕಾರಣಕರ್ತರು, ಅವರನ್ನು ನಾವು ಖಂಡಿತ ಅಭಿನಂದಿಸಲೇಬೇಕು. ಯಾವಾಗಲೂ ಸ್ಮರಣೀಯರವರು. ಅಂತಹ ಕಟ್ಟಡವು ಆಗ್ತಾ ಇದೆ. ಆದರೆ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ದಿನೇ ದಿನೇ ಆಂಗ್ಲ ಮಾಧ್ಯಮ ಆದ ಕಾರಣ ಹೆಚ್ಚಾಗ್ತಾ ಇದೆ. 105ಕ್ಕೆ ಇಳಿದಿತ್ತು. 1ನೇ ಕ್ಲಾಸಿಗೆ ಕೇವಲ 5 ಮಕ್ಕಳು ದಾಖಲಾತಿ ಆಗಿತ್ತು ಆಗ 2018ರಲ್ಲಿ. ಆಂಗ್ಲ ಮಾಧ್ಯಮ ಆದ ಮೇಲೆ ಕಳೆದ ವರ್ಷ 34ಕ್ಕೆ 1ನೇ ತರಗತಿ ತಲುಪಿತು. ಈ ವರ್ಷ 28 ಈಗಾಗಲೇ ಆಗಿದೆ. 168 ಮಕ್ಕಳು ಈಗ ದಾಖಲಾತಿ ಆಗಿದೆ. ಅದರಿಂದ ಖಂಡಿತ ನಮಗೆ ಒಂದು 2-3 ವರ್ಷದಲ್ಲಿ 300ಕ್ಕಿಂತ ಹೆಚ್ಚು ಮಕ್ಕಳನ್ನು ದಾಟಿಸುವಂತ ಯೋಜನೆ ನಮಗೆ ಇದೆ. 700 ಮಕ್ಕಳು ಇದೇ ಒಂದು ಕ್ಲಾಸಿನ ಕಟ್ಟಡದಲ್ಲಿ ಕಲಿತಂತ ಶಾಲೆ ಇದೆ. 700 ಮಕ್ಕಳು. ನಾನು ಇಲ್ಲಿಗೆ 1994ರಲ್ಲಿ ಬಂದಾಗ ಈ ಕಟ್ಟಡ ಮತ್ತು ಒಂದು ಎಲ್ಲಿ ಚಿಕ್ಕದೊಂದು ಗುಡಿಸಲ್ನಾಗೆ ಕಟ್ಟಡ ಇತ್ತು. 700 ಮಕ್ಕಳನ್ನು ನಾವು ಇಲ್ಲಿ ಶೈಕ್ಷಣಿಕ ಚಟುವಟಿಕೆಯನ್ನು ವ್ಯವಸ್ಥೆ ಮಾಡಿದ್ದೇವೆ. ಆದರೆ ಈಗ ವಿಶಾಲವಾದ ಕಟ್ಟಡ ಸಿಕ್ಕಿದ್ರು ಅದು ಸೋರ್ತಾ ಇದೆ. ಈಗಿನ ಸ್ಮಾರ್ಟ್ ಕ್ಲಾಸಿಗೆ ನೋಡಿದರೆ ಏನೂ ಅಲ್ಲ ನಮ್ಮದು. ಅಂತಹ ಒಂದು ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ. ಅದಕ್ಕೆ ದಾನಿಗಳು ಅಥವಾ ಅನೇಕ ಕಂಪನಿಗಳ CSR ಫಂಡಿನಿಂದ
ಅಥವಾ ಸಾರ್ವಜನಿಕರ ದೇಣಿಗೆಯಿಂದ ನಾವು ಆ 1924 ಶತಮಾನವನ್ನು 2024ರಲ್ಲಿ ಆಚರಿಸಲಿಕ್ಕೆ ನಾವು ಒಂದು ಯೋಜನೆ ಹಾಕಿಕೊಂಡಿದೆ. ಅದರ ಪೂರ್ವಭಾವಿಯಾಗಿ ಈ ಸಭೆಯನ್ನು ಸಹ ಕರೆದಿದ್ದೇವೆ. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಕಳೆದ ವರ್ಷ ನಮ್ಮ ಶಾಲೆಗೆ ದೇಣಿಗೆ ನೀಡಿದವರನ್ನು ಇಲ್ಲಿ ಒಂದು ಗುರುತಿಸುವಂಥ ಅಭಿನಂದನಾ ಕಾರ್ಯವನ್ನು ನಾವು ಮಾಡಿಕೊಂಡಿದ್ದೇವೆ. ಅದರ ಜೊತೆಗೆ 2 ವರ್ಷ ನಮಗೆ ಇಡೀ ವಿಶ್ವಕ್ಕೆ ಬಂದಂತಹ ಕತ್ತಲು, ಆ ಸಮಯದಲ್ಲೂ ನಾವು ಮಕ್ಕಳನ್ನು ಚಟುವಟಿಕೆ ಇಲ್ಲದೆ ನಿಲ್ಲಿಸಿಲ್ಲ. ಶಾಲೆಗೆ ಬರದಿದ್ದರೆ ಎಲ್ಲೋ ಒಂದು ಕಡೆ ಸೇರಿಸುವಂತಹ ವಿದ್ಯಾಗಮ ಎಂಬಂತಹ ಒಂದು ಸೌಲಭ್ಯವನ್ನು ನಾವು ಮಾಡಿಕೊಂಡು ನಮ್ಮ ಊರಿನ 6 ಕಡೆ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಿದ್ದೇವೆ. ಆ 6 ಕೇಂದ್ರವನ್ನು ನಮಗೆ ಒದಗಿಸಿಕೊಟ್ಟಂತ ಅವರನ್ನು ಅಭಿನಂದಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಾವು ಇವತ್ತು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಅದನ್ನು ಮುಂದುವರಿಸುತ್ತಾ ಇವತ್ತಿನ ನಮ್ಮ ಸಭೆಗೆ ಗೌರವಾನ್ವಿತ ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿ, ಯಾಕೆಂದರೆ ಉಳಿದವರೆಲ್ಲ ನಮ್ಮವರು, ಅವರೊಬ್ಬ ಮುಖ್ಯ ಅತಿಥಿಯಾಗಿ ನಮಗೆ ಬಂದಿದ್ದಾರೆ. ಅವರನ್ನು ನಾನು ಮೊದಲು ಕರೀಬೇಕಾಗ್ತದೆ. ಅವರು ಬಗ್ಗೆ ಹೇಳುವುದಾದರೆ 1-2 ನಿಮಿಷ ಹೇಳಲೇಬೇಕು ಮಕ್ಕಳೇ. ಪೇರೆಂಟಿಗೆಲ್ಲ ಮಕ್ಕಳಿಗೆ ಹೇಳುವುದು, ಇಂಥ ಶಾಲೆ ಅಲ್ಲ. 1924ರಲ್ಲಿ ಅದೇ ಶಾಲೆ ಕುಳೂರು ಎಂಬಲ್ಲಿ ಒಂದು ಗುಡಿಸಲಿನಲ್ಲಿ ಆರಂಭವಾದಂಥ 2 ಚಬುಕು ಅಂತ ತುಳುವಿನಲ್ಲಿ ಹೇಳುವಂಥ ಮರದ ಕಂಬದಲ್ಲಿ ಸೆಗಣಿ ಸಾರಿಸಿದ ಚಿಕ್ಕ ಕಟ್ಟಡದಲ್ಲಿ 1ರಿಂದ 4ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಕಲಿತಂತಹ ಒಬ್ಬ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ. ಆನಂತರ ಕನ್ನಡ ಮಾಧ್ಯಮದಲ್ಲಿ ಹೈಸ್ಕೂಲ್ ಮಾಧ್ಯಮವನ್ನು ಮುಗಿಸಿ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಕಾಲೇಜಿಗೆ LSS ಕಾಲೇಜಿಗೆ ಬಂದು ಅನಂತರ MSc, ಆಗ ಎಲ್ಲಿಯೂ ಯೂನಿವರ್ಸಿಟಿ ಇರಲಿಲ್ಲ, ಮೈಸೂರಿನಲ್ಲಿ MScಯನ್ನು ಪೂರೈಸಿ ತನ್ನ ಆರ್ಥಿಕ ಸೌಲಭ್ಯಕ್ಕೆ ಬೇಕಾಗಿ ಅವರು ಮುಂಬೈಗೆ ಹೋದರು. ಒಬ್ಬ ಕೃಷಿಕನಾಗಿದ್ದುಕೊಂಡು ತಂದೆಯ ಜೊತೆಗೆ ನೇಗಿಲು ಹಿಡಿದು ರೈತನಾಗಿ ಬೇಸಾಯವನ್ನು ಮಾಡಿದಂಥ ಒಬ್ಬ ವ್ಯಕ್ತಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2000ಕ್ಕಿಂತಲೂ ಹೆಚ್ಚು ಕುಟುಂಬದ ಒಬ್ಬ ಕುಟುಂಬಕ್ಕೆ ನೇತಾರನಾಗಿರುವಂಥ, ಕೃಷಿ ಚಟುವಟಿಕೆಗೆ ಬೇಕಾಗಿಯೇ ತನ್ನ ಉತ್ಪನ್ನವನ್ನು ತನ್ನ ಕಾರ್ಖಾನೆಯಲ್ಲಿ ಉತ್ಪಾದಿಸಿ ಅನೇಕ ದೇಶಗಳಿಗೆ ರಫ್ತು ಮಾಡುವಂಥ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಇದರ ಅಧ್ಯಕ್ಷರು, ನಮ್ಮ ಎಲ್ಲರ ಹಿತೈಷಿ ಶ್ರೀಯುತ ಕನ್ಯಾನ ಸದಾಶಿವ ಶೆಟ್ಟಿ ಮಂಜೇಶ್ವರದವರು. ಅವರಿಗೆ ಎಷ್ಟು ಸಂಪತ್ತಿದೆ ಅಂತ ಅವರಿಗೆ ಗೊತ್ತು. ಆದರೆ ಎಲ್ಲರ ಹಾಗೆ ಅಲ್ಲ, ಅವರು ತನ್ನ ಸಂಪತ್ತಿನಲ್ಲಿ ಒಂದು ಭಾಗವನ್ನು ಸಮಾಜಕ್ಕೆ ಕೊಡಬೇಕು. ಆಶ್ರಯ ಇಲ್ಲದವರಿಗೆ ಆಶ್ರಯಕ್ಕಾಗಿ, ಆರೋಗ್ಯ ಇಲ್ಲದವರಿಗೆ ಆರೋಗ್ಯಕ್ಕಾಗಿ, ಅಥವಾ ಶೈಕ್ಷಣಿಕ ವಿಚಾರಕ್ಕಾಗಿ, ಅಥವಾ ಇನ್ನಿತರ ಬಡತನದಲ್ಲಿರುವವರಿಗೆ ತನ್ನಿಂದ ಆದಷ್ಟು ಸೌಕರ್ಯವನ್ನು ಕೊಡ್ತಾ ಇರುವಂತ ಒಬ್ಬ ಶ್ರೇಷ್ಠ ದಾನಿ ಅವರು ನಮ್ಮ ಎದುರು ಕೂತಿದ್ದಾರೆ. ಮಕ್ಕಳೇ, ಇಂಥವರಾಗಿ ನಮ್ಮಲ್ಲಿ 2 ಮಂದಿ ಇದ್ದಾರೆ. ಒಬ್ಬರು ಅಕ್ಷರ ಸಂತರು, ಮತ್ತೊಬ್ಬರು ಕೊಡುಗೆ ದಾನಿ ಸದಾಶಿವ ಶೆಟ್ಟಿ. ಇವರು ನಮಗೆ ಪ್ರೇರಣೆ ಆಗಬೇಕು. ಅದಕ್ಕಾಗಿ ಮಕ್ಕಳೇ ಅವರಿಬ್ಬರನ್ನು ನಾವು ಇವತ್ತು ಕರೆದಿದ್ದೇವೆ. ಅದರ ಜೊತೆಗೆ ಶಾಸಕರ ಬಗ್ಗೆ ನಾವು ಮತ್ತೆ ಹೇಳುವ, ಅವರು ಸಹ ಒಬ್ಬ ಶ್ರೇಷ್ಠ ಸಾಧಕರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಎನಿಸ್ತದೆ. ಇಂಥವರನ್ನು ನಿಮಗೆ ಪರಿಚಯಿಸಲಿಕ್ಕೆ ಬೇಕಾಗಿ ನಾವು ಇವತ್ತು ಕರೆದಿದ್ದೇವೆ. ಸನ್ಮಾನ್ಯ ಶ್ರೀಯುತ ಸದಾಶಿವ ಶೆಟ್ಟಿಯವರು ಮೊನ್ನೆ ನಡೆದಂಥ ಒಂದು ಯಕ್ಷ ಸಂಭ್ರಮದಲ್ಲಿ ಅನೇಕ ಯಕ್ಷಗಾನದ ಹಿತೈಷಿಗಳಿಗೆ, ಯಕ್ಷಗಾನವನ್ನು ಮುಂದುವರಿಸುವಂತಹ ಕಲಾವಿದರಿಗೆ, ಸುಮಾರು 75 ಲಕ್ಷದಷ್ಟು ಆಸಕ್ತರಿಗೆ ತನ್ನ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಬಡತನಕ್ಕಾಗಿ, ಆರ್ಥಿಕ ಚಟುವಟಿಕೆಗಳಿಗಾಗಿ ಅವರು ಪೂರೈಕೆ ಮಾಡಿದ್ದಾರೆ. ನಮಗೆ ಹೆಮ್ಮೆ ಎನಿಸಿದೆ. ಎಷ್ಟೋ ಕೋಟ್ಯಾಧಿಪತಿಗಳು ನಮ್ಮಲ್ಲಿದ್ದಾರೆ, ನಮ್ಮ ಸುತ್ತಮುತ್ತಲೂ ಎಷ್ಟೋ ಕೋಟ್ಯಾಧಿಪತಿಗಳಿದ್ದಾರೆ. ಆದರೆ ಕೋಟಿ ಕಟ್ಟುವವರು ಇರುವುದು ಹೊರತು ಸಮಾಜಕ್ಕೆ ಕೊಡುವವರು ಬಹಳ ಕಡಿಮೆ. ಅವರು ಇಷ್ಟು ಮಾತ್ರ ಅಲ್ಲ, ವರ್ಷಕ್ಕೆ ಆಶ್ರಯ ಇಲ್ಲದವರಿಗೆ, ಆರೋಗ್ಯ ಇಲ್ಲದವರಿಗೆ ವರ್ಷಕ್ಕೆ 50 ಲಕ್ಷ ರೂಪಾಯಿಯನ್ನು ತನ್ನಿಂದ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಕೊಡ್ತೇನೆ ಎಂಬಂತಹ ಒಂದು ಹೆಗ್ಗಳಿಕೆಯಿಂದ ಹೇಳಿಕೊಂಡಿದ್ದಾರೆ. ಅವರಿಗೆ ಅಷ್ಟು ಮನಸ್ಸು ದೇವರು ಕೊಟ್ಟಿದ್ದಾರೆ. ದೇವರು ಕೊಟ್ಟದ್ದನ್ನು ದೇವರ ಮಕ್ಕಳಿಗೆ ಕೊಡುವಂತಹ ಒಂದು ಯೋಜನೆ ಅವರಿಗೆ ಸದಾ ದೇವರ ಅನುಗ್ರಹ ಇರಲಿ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕವಾಗಿ, ಆತ್ಮೀಯವಾಗಿ ಸ್ವಾಗತಿಸ್ತಾ, ಅವರಿಗೆ ನಮ್ಮ ವೇದಿಕೆಯಲ್ಲಿರುವಂತಹ ಹಿರಿಯರು ಸುದರ್ಶನ್ ಶೆಟ್ಟಿ ಅವರು ಅವರಿಗೆ ಶಾಲು ಹೊದಿಸಿ, ನಮ್ಮ ಊರಿನ ಪರವಾಗಿ ಅವರನ್ನು ಶಾಲು ಹೊದಿಸಿ ಸ್ವಾಗತಿಸಬೇಕಂತ
ಅವರು ನನ್ನ ಸಹೋದರ, ನನ್ನ ಚಿಕ್ಕಪ್ಪನ ಮಗ. ನನಗೆ ಖುಷಿಯಾಗ್ತದೆ ಇಂಥ ವ್ಯಕ್ತಿ ನಮ್ಮೊಟ್ಟಿಗೆ ಇದ್ದಾರೆ ಎಂಬುದು ನಮಗೆ ಬಹಳ ಸಂತೋಷ. ಗೌರವಪೂರ್ವಕ ವಂದನೆಗಳು. ನಮ್ಮ ಜೊತೆ ಇವತ್ತಿನ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಶ್ರೀಮತಿ ಲತಾರವರು ವಹಿಸಿಕೊಳ್ಬೇಕಿತ್ತು. ಇಲ್ಲಿಯವರೆಗೆ ಇದ್ದರು. ಅವರು ಬಹಳ ಒಂದು ಪೂಜೆಯ ನಿಮಿತ್ತ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಜೊತೆಗೆ ಹಾರೈಸಿ ಹೋಗಿದ್ದಾರೆ, ಶುಭ ಹಾರೈಕೆಯನ್ನು ಹೇಳಿ ಹೋಗಿದ್ದಾರೆ. ಅವರು ನಮ್ಮ ಸ್ಟೂಡೆಂಟ್ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿಯಾಗ್ತದೆ. ಕಳೆದ 20 ವರ್ಷಗಳ ಹಿಂದಿನ ಸ್ಟೂಡೆಂಟ್, ಈಗ ನಮ್ಮ ಪಂಚಾಯತಿನ ಅಧ್ಯಕ್ಷರಾಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಯುವಕರಾಗಿರುವಂಥ ಬಹಳ ಎಲ್ಲರಿಗೂ ಅಚ್ಚುಮೆಚ್ಚಿನ ಪಂಚಾಯತಿನ ಉಪಾಧ್ಯಕ್ಷರು ಶ್ರೀಯುತ ಮೊಹಮ್ಮದ್ ಇಕ್ಬಾಲ್, ನಮ್ಮ ಶಾಲೆ ಬಗ್ಗೆ ಬಹಳ ಅಭಿಮಾನ, ಏನು ಕೇಳಿದ್ರು ಫೋನಲ್ಲಿ ಹೇಳಿದರೆ ಸಾಕು ನಮಗೆ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಶ್ರೀಯುತ ಮೊಹಮ್ಮದ್ ಇಕ್ಬಾಲ್ ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಿರ್ವಹಿಸಿಕೊಡ್ಬೇಕಂತ ಅವರನ್ನು ಗೌರವದಿಂದ ನಾನು ಸ್ವಾಗತಿಸಿದ್ದೇನೆ. ನಮ್ಮ ಜೊತೆ ವಿಶೇಷ ವ್ಯಕ್ತಿ, ಭಾರತ ಸರ್ಕಾರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದಂಥ ಒಬ್ಬ ಸಾಮಾನ್ಯ ವ್ಯಕ್ತಿ, ಅಕ್ಷರ ಅಭ್ಯಾಸ ಇಲ್ಲದಂಥ ವ್ಯಕ್ತಿ ಅಕ್ಷರ ಸಂತರಾಗಿದ್ದಾರೆ ಅನೇಕ ಮಂದಿಗಳಿಗೆ. ಕಳೆದ ವರ್ಷ ಅವರು ಪದವಿ ಪೂರ್ವ ಕಾಲೇಜನ್ನು ಸ್ಥಾಪನೆ ಮಾಡಲಿಕ್ಕೆ ಮಂಜೂರಾತಿ ತಗೊಂಡ್ರು. ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಗೌರವಿಸಂತ ಸೌಭಾಗ್ಯ ನಮಗೆ ಬಂದಿದೆ. ಶ್ರೀಯುತ ಅಕ್ಷರ ಸಂತ ಪದ್ಮಶ್ರೀ ಪುರಸ್ಕೃತ ಹಾಜಬ್ಬರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ನಮ್ಮ ಇಲಾಖೆಯ ವತಿಯಿಂದ ಬಂದಿರುವಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಜೊತೆಗೆ ಕ್ಷೇತ್ರ ಸಮನ್ವಯಾಧಿಕಾರಿಗಳು. ಅವರ ವಿಶೇಷತೆ ಏನೆಂದರೆ ಡಾಕ್ಟರ್ ಕೆ ಪ್ರಶಾಂತ್ ಕುಮಾರ್ ರವರು ನಮ್ಮ ವಲಯದಲ್ಲಿ 2 ಸಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಲ್ಲದಿದ್ದರೂ ಸುಲಲಿತವಾಗಿ ಕೊರೋನಾ ಸಮಯದಲ್ಲಿ 2 ಪ್ರೌಢಶಾಲೆ ಹೈಸ್ಕೂಲ್ನ SLC ಎಕ್ಸಾಮನ್ನು ಬಹಳ ಸುಲಲಿತವಾಗಿ ಪೂರೈಸಿದಂಥ ಹೆಗ್ಗಳಿಕೆ ಡಾಕ್ಟರ್ ಪ್ರಶಾಂತ್ ಕುಮಾರ್ ರವರಿಗಿದೆ. ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕ ಸ್ವಾಗತಿಸಿದ್ದೇನೆ. ನಮ್ಮ ಶಾಲೆಯ ಶಾಲಾಭಿವೃದ್ಧಿ ಅಧ್ಯಕ್ಷರು ಶ್ರೀಯುತ ಅಬ್ಸಾಲಿ ಅವರು ಕಳೆದ 12 ವರ್ಷಗಳಿಂದ ಶಾಲೆಯ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಬೆನ್ನೆಲುಬಾಗಿ ನಿಂತವರು ಶ್ರೀಯುತ ಅಬ್ಸಾಲಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ನಾನು ಸ್ವಾಗತಿಸಿದ್ದೇನೆ. ಇನ್ನೋರವರು ನಮ್ಮ ಶಾಲೆಗೆ ಸದಾ ಸ್ಫೂರ್ತಿಯಾಗಿ ನಿಂತವರು, ನಮ್ಮ ಪ್ರೌಢಶಾಲೆಗೆ ಬೆನ್ನೆಲುಬಾಗಿ ನಿಂತವರು, ಕಟ್ಟಡಕ್ಕೆ ಮತ್ತು ಜಾಗಕ್ಕೆ ಶ್ರೀಯುತ ಸುದರ್ಶನ್ ಶೆಟ್ಟಿ ಅವರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಶ್ರೀಯುತ ಸುದರ್ಶನ್ ಶೆಟ್ಟಿ ಅವರು ತಾಲೂಕು ಪಂಚಾಯತಿನ ಮಾಜಿ ಸದಸ್ಯರಾಗಿದ್ದುಕೊಂಡು ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂಥ ಸುದರ್ಶನ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಪ್ರೀತಿಪೂರ್ವಕ ಗೌರವದಿಂದ ತಮ್ಮನ್ನು ನಾನು ಸ್ವಾಗತಿಸಿದ್ದೇನೆ. ಇನ್ನೋರವರು ನಮ್ಮ ಶಾಲೆಯ ಮಾಜಿ STMC ಸದಸ್ಯರು, ಅದಕ್ಕಿಂತಲೂ ಮಿಗಿಲು ನಮ್ಮ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ಶ್ರೀಯುತ ಸಂಜೀವ್ ಶೆಟ್ಟಿ ಅವರು. ನಮ್ಮ ಶಾಲೆ ಇಲ್ಲಿವರೆಗೆ ಗುಡ್ಡ ಇತ್ತು. ಆ ಗುಡ್ಡವನ್ನು JCB ಇಲ್ಲದಂಥ ಸಮಯದಲ್ಲಿ ನಗರ ಪಾಲಿಕೆಯಿಂದ JCBಯನ್ನು ಕರೆಸಿ ಆ ಗುಡ್ಡವನ್ನು ಅಗಿಸಲಿಕ್ಕೆ ಕಾರಣಕರ್ತರಾದವರು. ಹಾಗೆಲ್ಲ ಅವರೊಬ್ಬರಂತಾರಲ್ಲ ಅನೇಕ ಮಂದಿ ಇದ್ದಾರೆ. ಅಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಶ್ರೀಯುತ ಸಂಜೀವ್ ಶೆಟ್ಟಿ ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಿಸಿದ್ದೇನೆ. ನಮಗೆ ಬಹಳ ಖುಷಿ ಅನಿಸ್ತದೆ. ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ಎಲ್ಲರೂ ನಮ್ಮೊಟ್ಟಿಗೆ ಇದ್ದಾರೆ. ಶ್ರೀಯುತ ವಿಠಲ್ ಶೆಟ್ಟಿ ಬಸ್ತಿಕಟ್ಟೆಯವರು ಸಮಾಜ ಸೇವೆಯಲ್ಲಿ ತನ್ನನ್ನು ತೋರಿಸಿಕೊಂಡು ಎಲ್ಲ ಚಟುವಟಿಕೆಗಳಲ್ಲಿ ನಮಗೆ ಪ್ರೋತ್ಸಾಹವನ್ನು ನೀಡುತ್ತಿರುವಂಥ ಬಸ್ತಿಕಟ್ಟೆ ಶ್ರೀಯುತ ವಿಠಲ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಪ್ರೀತಿಯಿಂದ ಗೌರವದಿಂದ ನಾನು ಸ್ವಾಗತಿಸ್ತಿದ್ದೇನೆ. ಇನ್ನೋರವರು ನಮ್ಮ ಶಾಲೆಯ ಮಾಜಿ SMC ಅಧ್ಯಕ್ಷರು ಕೋಟ್ರತ್ತು ಶ್ರೀಯುತ ನರಸಿಂಹವರು ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಆದರೆಯಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಶಾಲೆಗೆ ಕಟ್ಟಡ ಇರಲಿಲ್ಲ, ಜಾಗ ಇರಲಿಲ್ಲ. ಸರ್ಕಾರಿ ಶಾಲೆ ಅಂದ ಮೇಲೆ ಸರ್ಕಾರಿ ಜಾಗ ಬೇಕು. ಸರ್ಕಾರಿ ಜಾಗ ಇದ್ದದ್ದು ಕುಮ್ಕಿ.
ಈ ಕುಮ್ಕಿಯನ್ನು ನಮಗೆ ಬರೆಯಿಸಬೇಕಾದ್ರೆ ಅದರ ಹತ್ತಿರದ ವರ್ಗ ಜಾಗ ನಮಗೆ ಬೇಕೇ. ಸರ್ಕಾರದ ವರ್ಗ ಜಾಗವನ್ನು ತೆಕ್ಕೊಳ್ಳದಿದ್ದರೆ ನಮಗೆ ಕುಮ್ಕಿ ರೈಟ್ ಬರುವುದಿಲ್ಲ. ಆ ನೆಲೆಯಲ್ಲಿ ನಾವು ಪದ್ಯಾರಮನೆಯವರ ಹಿರಿಯರ ಹತ್ರ ರಾಮಕ್ಕ ಫಕೀರ ಶೆಟ್ಟಿಯವರ ಹತ್ರ ಬೇಡಿಕೊಂಡಾಗ ನಮಗೆ 15 ಸೆನ್ಸ್ ಜಾಗ ವರ್ಗವನ್ನು ಕೆಳಗಿನ ಗದ್ದೆಯನ್ನು ನಮಗೆ ಬಿಟ್ಟುಕೊಟ್ಟು ಈ 1 ಎಕರೆ 13 ಸೆನ್ಸ್ ಜಾಗ ಕುಮ್ಕಿಯನ್ನು ಬರೆಯಿಸಲಿಕ್ಕೆ ನಮಗೆ ಸರ್ಕಾರಕ್ಕೆ ಆಯಿತು. ಅವರನ್ನು ದಿವಂಗತ ರಾಮಕ್ಕ ಶೆಟ್ಟಿಯವರನ್ನು ಸ್ಮರಿಸ್ತಾ ಅವರ ಸುಪುತ್ರ ಶ್ರೀಯುತ ಸದಸ್ಯ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಪಡ್ಯಾರಮನೆ ಅವರನ್ನು ಗೌರವದಿಂದ ನಾನು ಸ್ವಾಗತಿಸಿದ್ದೇನೆ. ನಮ್ಮ ಶಿಕ್ಷಕರ ಅನೇಕ ಸಮಸ್ಯೆಗಳು ಪೂರೈಸಬೇಕಾದ್ರೆ ಜೊತೆಗೆ ಸಂಘಟನೆ ಬೇಕು. ಅಂತಹ ಸಂಘಟನೆಯಲ್ಲಿ ತೊಡಗಿಸಿಕೊಂಡಂತ ನನ್ನ ಆತ್ಮೀಯ ಸಹೋದರ ಮಂಗಳೂರು ದಕ್ಷಿಣ ವಲಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ, ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ TD ರಾಧಾಕೃಷ್ಣರಾವ್ ನಮ್ಮ ಜೊತೆ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದ್ದೇನೆ. ನಮ್ಮ ಜೊತೆ 300 ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ರೆಹನಾ ರವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಿತೈಷಿಯಾಗಿರುವಂತಹ ಶ್ರೀಯುತ ರೆಹನಾ ರವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ನಮ್ಮ ಪ್ರೌಢಶಾಲೆ 2014ರಲ್ಲಿ ಆರಂಭವಾದರೂ ಸರ್ಕಾರ ಕೊಟ್ಟದ್ದು ಮಂಜೂರಾತಿ ಮಾತ್ರ, ಉಳಿದ ಎಲ್ಲ ವಿಚಾರವನ್ನು ನಾವೇ ಮಾಡಿಕೊಂಡದ್ದು. ಆಗ ಇದ್ದಂಥ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಂಥ ಕೇವಲ 8 ಮಂದಿ ಶಿಕ್ಷಕರು 2 ವರ್ಷ ಪ್ರೌಢಶಾಲೆಯನ್ನು ನಡೆಸಿಕೊಂಡು ನಮ್ಮ ಉಸ್ತುವಾರಿಯಲ್ಲಿ ಮಾಡಿಕೊಂಡು ಬಂದೆವು. ಬಹಳಷ್ಟು ಬೇಡಿಕೊಂಡೆವು. ಮುಖ್ಯ ಶಿಕ್ಷಕರಿಲ್ಲದೆ, ಸಹ ಶಿಕ್ಷಕರಿಲ್ಲದೆ ಪ್ರೌಢಶಾಲೆಯನ್ನು ನಡೆಸುವುದು ಹೇಗೆ? ಒಂದು ಬ್ಯಾಚ್ SLC ಬ್ಯಾಚ್ ಅನ್ನು, ಪ್ರಥಮ ಬ್ಯಾಚ್ ಅನ್ನು ನಾವು ಪ್ರಾಥಮಿಕ ಶಾಲೆಯವರೇ ಪಾಠ ಪೂರೈಸಿ SLC ಬ್ಯಾಚ್ ಅನ್ನು ಕಳಿಸಿಕೊಟ್ಟು, ಆ ನಂತರ ನಮ್ಮ ಒತ್ತಡದ ಮೇರೆಗೆ ಪ್ರೌಢಶಾಲೆಗೆ ಸಹ ಶಿಕ್ಷಕರು 6 ಮಂದಿ ಜೊತೆಗೆ ಕಳೆದ 2 ವರ್ಷಗಳ ಹಿಂದೆ ಪೂರ್ಣಕಾಲಿಕ ಮುಖ್ಯ ಶಿಕ್ಷಕಿಯನ್ನು ಒದಗಿಸಿದ್ರು. ಶ್ರೀಮತಿ ಸವಿತಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ, ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ. ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಅನೇಕ ಮಂದಿ ಇದ್ದಾರೆ. ಮಾಜಿ SMC ಅಧ್ಯಕ್ಷರು ಪ್ರೌಢಶಾಲೆದು ಚಿದಾನಂದ್ ಶೆಟ್ಟಿ ಇದ್ದಾರೆ, ನಮ್ಮ ಪದ್ಯಾರಮನೆ ಜಯಶೀಲ ಶೆಟ್ಟಿ ಇದ್ದಾರೆ, ಲಕ್ಷ್ಮೀನಾರಾಯಣ ಶೆಟ್ಟಿ ಇದ್ದಾರೆ, ಆನಂದ್ ಶೆಟ್ಟಿ ಇದ್ದಾರೆ. ಅದೇ ರೀತಿ ನಮ್ಮನ್ನ ವಿದ್ಯಾರ್ಥಿ ಬಹಳ ಖುಷಿ ಅನ್ನಿಸ್ತದೆ. ತಮ್ಮ ಬ್ಯಾಂಕ್ ಮ್ಯಾನೇಜರ್, ಇವರೊಬ್ಬ MCom ವಿದ್ಯಾರ್ಥಿ ಆಗಿದ್ರು. ತನ್ನ ಮಗುವನ್ನು ಇದೇ ಶಾಲೆಯಲ್ಲಿ ಕಲಿಸಬೇಕಂತ ಒಂದು ಉನ್ನತ ಹುರುಪಿನಿಂದ ಇಲ್ಲಿ ಕಳಿಸಿದ್ದಾರೆ. ಪ್ರಶಾಂತ್ ಇದ್ದಾರೆ, ಹಾಗೆ ಅನೇಕ ಮಂದಿ ನಮ್ಮ ಸ್ಟೂಡೆಂಟ್ಸ್ ಎದುರುಗಡೆ ಇದ್ದಾರೆ. ಅವರು ನಮ್ಮ ಕೊಡುಗೆ ಇದ್ದಾನೆ. ಹಾಗೆ ಅನೇಕ ಮಂದಿ ನೀವೆಲ್ಲರೂ ಇದ್ದೀರಿ. ನೀವಿದ್ದರೆ ಈ ಶಾಲೆ ಉಳಿತದೆ, ನೀವಿಲ್ಲ ಇದ್ದರೆ ಈ ಶಾಲೆ ಇಲ್ಲ. ಯಾಕೆಂದ್ರೆ ಎಲ್ಲರೂ ಸರ್ಕಾರಿ ಶಾಲೆಯನ್ನು ಮೆಚ್ಚುವುದಿಲ್ಲ. ಏನಿದ್ರು ಒಳ್ಳೆ ಟಿಪ್ ಟಾಪ್ ಆಗಿ ಆಂಗ್ಲ ಮಾಧ್ಯಮ ಶಾಲೆಗೆ ಕರಿಮಣಿಯನ್ನು ಒತ್ತೆ ಇಟ್ಟಾದ್ರೂ ಆಂಗ್ಲ ಮಾಧ್ಯಮ ಶಾಲೆಯನ್ನು ಕಲಿಸಬೇಕು. ಅಲ್ಲಿ ಏನು ಸಿಗ್ತದೆ ಅಂತ ಗೊತ್ತಿಲ್ಲ, ಆದ್ರೆ ನೋಡಿ ಇವರನ್ನು ನೋಡಿ ನಾವು ಕಲಿಬೇಕು. ಕನ್ನಡ ಮಾಧ್ಯಮದಲ್ಲಿ ಕಲಿತರು ಇಷ್ಟು ಎತ್ತರಕ್ಕೆ ಏರಿದ್ದಾರೆ ಅಂತ ಇದಕ್ಕೆ ಪ್ರೋತ್ಸಾಹ ನೀಡಿದವರು ಎಲ್ಲ ಪೋಷಕ ವರ್ಗದವರು. ನಿಮ್ಮಿಂದಾಗಿ ಶಾಲೆ ನಡೀತದೆ, ನಾವು ಬಂದದ್ದು ಬಹಳ ಖುಷಿ ಅನಿಸ್ತದೆ. ಇಷ್ಟು ಹೊತ್ತು ಕೂತಿದ್ದೀರಿ, ನಿಮ್ಮೆಲ್ಲರನ್ನು ನಾನು ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇನ್ನು ಮುಂದಕ್ಕೆ ಬರುವಂಥವರನ್ನು ನಮ್ಮ ಶಾಸಕರು ಬರ್ತಾ ಇದ್ದಾರೆ. ಅದೇ ರೀತಿ ಪ್ರೀತಿಯ ಮಕ್ಕಳೇ, ನಿಮಗೆ ಕಷ್ಟ ಎನಿಸುವುದು, ಆದರೂ ನಿಮ್ಮಷ್ಟಕ್ಕೆ ಮಾತಾಡದೆ ಇಲ್ಲಿ ಏನಾಗ್ತದೆ ಅಂತ ಕೇಳುತ್ತಾ ನಿಮ್ಮನ್ನು ಪ್ರೀತಿಪೂರ್ವಕ ಸ್ವಾಗತಿಸ್ತಾ, ಮುಖ್ಯವಾಗಿ ನನ್ನ ಸಹೋದ್ಯೋಗಿ ಬಂಧುಗಳು, ಅವ್ರ ಬಗ್ಗೆ ಹೇಳದಿದ್ರೆ ನಮಗೆ ಕಷ್ಟ ಆಗ್ತದೆ. ಯಾಕೆಂದರೆ ಇವತ್ತಿನ ಕಾರ್ಯಕ್ರಮವೇ ಅದು, ಶಾಲೆಯತ್ತ ಸಮುದಾಯ. ನಮ್ಮ ಸಹೋದ್ಯೋಗಿ ಬಂಧುಗಳು 8 ಮಂದಿ ಶಿಕ್ಷಕರಿದ್ದಾರೆ. ಕಳೆದ 4 ವರ್ಷಗಳಿಂದ ಬಸ್ಸಿನ ವ್ಯವಸ್ಥೆ ಮಾಡಿದೆವು. ವರ್ಷಕ್ಕೆ 60-70 ಸಾವಿರ ಎಲ್ಲ ಶಿಕ್ಷಕ ವೃಂದವರು 70 ಸಾವಿರವನ್ನು ಬಸ್ಸಿಗಾಗಿ ಕೊಡ್ತಾ ಇದ್ದರು. ಮಕ್ಕಳು ಕಡಿಮೆ ಆದಾಗ ಹೆಚ್ಚಿಸಬೇಕಾದ್ರೆ ಬಸ್ಸು ವ್ಯವಸ್ಥೆ ಮಾಡಬೇಕಾಯ್ತು. ಕಳೆದ ವರ್ಷ ಶಿಕ್ಷಕರಿಲ್ಲ, ಆಂಗ್ಲ ಮಾಧ್ಯಮ ಕೊಟ್ಟಿದ್ದು ಶಿಕ್ಷಕರಿಲ್ಲ, ಶಿಕ್ಷಕರನ್ನು ಪೂರೈಸಬೇಕು. ಎಲ್ಲ ಶಿಕ್ಷಕರು ಸುಮಾರು ವರ್ಷಕ್ಕೆ 1 ಲಕ್ಷ ರೂಪಾಯಿಯಷ್ಟು ನಾವೆಲ್ಲ ಸೇರಿಕೊಂಡು ಶಿಕ್ಷಕರನ್ನು ನೇಮಕ ಮಾಡಿಕೊಂಡೆವು. ಅಂತ ಶ್ರೇಷ್ಠ, ಅದರ ಜೊತೆ ಎಲ್ಲರೂ ಒಳ್ಳೆಯ ಅನುಭವಿ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ. ಯಾವ ಪೇರೆಂಟ್ ನೀವು ಭಯ ಪಡುವುದು ಬೇಡ, ನಿಮ್ಮ ಮಕ್ಕಳಿಗೆ ಉತ್ತಮವಾದಂಥ ವ್ಯವಸ್ಥೆ ಆಗ್ತದೆ. ಈ ವರ್ಷ UKGಗೆ ಒಬ್ಬ ಟ್ರೈನ್ಡ್ ಟೀಚರನ್ನು ನಾವು ನೇಮಕ ಮಾಡಿದ್ದೇವೆ. ಜೊತೆ ಪ್ರಶಾಂತ್ ಕುಮಾರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮಗೆ ಅತಿ ಶಿಕ್ಷಕರನ್ನು ಈ ವರ್ಷ ಒದಗಿಸಿದ್ದೀರಿ. ಇಲಾಖೆಯ ಪರವಾಗಿ ನಿಮಗೆ ಖಂಡಿತ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿ ನಮಗೆ ಮುಂದಕ್ಕೆ ಆಂಗ್ಲ ಮಾಧ್ಯಮ ಶಾಲೆ ನಡೆಸಬೇಕಾದರೆ ಶಿಕ್ಷಕರಿಲ್ಲ, ನಾವೇ ಎಷ್ಟು ಪರದಾಡ್ಬೋದು. ಕನ್ನಡ ಮಾಧ್ಯಮವು ಉಳಿಬೇಕು, ಆಂಗ್ಲ ಮಾಧ್ಯಮಗಳು ಶಿಕ್ಷಕರನ್ನು ಒದಗಿಸಬೇಕಂತ ವಿನಂತಿಸ್ತಾ ಮಗದೊಮ್ಮೆ ಎಲ್ಲರಿಗೂ ಹೆಚ್ಚಾಯಿತು ಸಮಯ, ಆದರೂ ಮಗದೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಸ್ವಾಗತಿಸಿದ್ರಿ ಸರ್.
ನಾವೆಲ್ಲ ಒಂದುಗೂಡಿ ದುಡಿಬೇಕಾದ್ರೆ ಅಲ್ಲಿ ಒಬ್ಬ ನಾಯಕ ಮುಖ್ಯ. ಆ ನಾಯಕತ್ವದ ಗುಣ ನಮ್ಮ ಮುಖ್ಯ ಶಿಕ್ಷಕರಲ್ಲಿದೆ. ಅವರ ನೇತೃತ್ವದಲ್ಲಿ ಅವರು ಹುರಿದುಂಬಿಸಿ ಮುಂದೆ ನಮ್ಮನ್ನು ಕಳಿಸಿದ್ರಿಂದ ನಾವು ಒಳ್ಳೆ ರೀತಿಯಲ್ಲಿ ದುಡಿಲಿಕ್ಕೆ ಸಹಾಯ ಆಯಿತು. ನಿಮಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಸರ್. ಇದೀಗ ನಿಮ್ಮೆಲ್ಲರ ಕಣ್ಣು ತುಂಬುವ ಅಪೂರ್ವ ಕ್ಷಣ, ನಾವು ಹೆಮ್ಮೆ ಪಡುವ ಸುಸಮಯ. ಅಕ್ಷರಗಳಿಗೆ ಜೀವ ತುಂಬಿದ ಕನಸು ಕಂಗಳಲ್ಲಿ ಬಂದು ಭರವಸೆಯ ಹಾದಿಯಲ್ಲಿ ನಡೆದ ಬಡತನ ಛಲ ಹಠಗಳಿಗೆ ಸಮ್ಮಿಲನವಾಗಿರುವ ಅಕ್ಷರ ಸಂತ ನಿಮ್ಮೆಲ್ಲರ ಊರಿನ ಹೆಮ್ಮೆ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬನವರಿಗೆ ಸನ್ಮಾನ. ಇದನ್ನು ನೆರವೇರಿಸಬೇಕೆಂದು ಮುಖ್ಯ ಅತಿಥಿಗಳಾದ ಶ್ರೀಯುತ ಸದಾಶಿವ ಕೆ ಶೆಟ್ಟಿ, ಅಧ್ಯಕ್ಷರು ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈ ಇವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸುತ್ತೇನೆ. ಅಕ್ಷರ ಸಂತನ ನಿಸ್ವಾರ್ಥ ಯಾತ್ರೆಯ ಪರಿಚಯವನ್ನು ಶಾಲಾ ಶಿಕ್ಷಕಿ ಶ್ವೇತಾ ಎಂಪೈ ಅವರು ತಮ್ಮ ಮುಂದಿಡಲಿದ್ದಾರೆ. ಶ್ರೀಯುತ ಹರೇಕಾಳ ಹಾಜಬ್ಬನವರು ಇವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಹರೇಕಾಳದವರು. ಇವರು ಒಬ್ಬ ಕಿತ್ತಳೆ ಹಣ್ಣಿನ ಮಾರಾಟಗಾರರು. ಇವರಿಗೆ ಭಾರತದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದಂತಹ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಈಗ ನಿಮಗೆಲ್ಲ ಒಂದು ಪ್ರಶ್ನೆ ಎದುರಾಗ್ಬೋದು, ಒಬ್ಬ ಕಿತ್ತಳೆ ಹಣ್ಣು ಮಾರಾಟ ಮಾಡುವ ವ್ಯಕ್ತಿಗೆ ಇಂತಹ ಒಂದು ಅದ್ಭುತ ಪ್ರಶಸ್ತಿ ಹೇಗೆ ಲಭಿಸಿರ್ಬೋದು? ಇದಕ್ಕೆ ಒಂದು ಸಾಕ್ಷಿ ಹೇಳ್ತೀನಿ ನಿಮಗೆ. 1995ರಲ್ಲಿ ಇವರು ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇವರು ಕಿತ್ತಳೆ ಹಣ್ಣನ್ನು ಮಾರಾಟ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಒಬ್ಬ ವಿದೇಶಿಯ ಮಹಿಳೆ ಬಂದ್ಬಿಟ್ಟು ಇವರಿಗೆ ಆಂಗ್ಲ ಭಾಷೆಯಲ್ಲಿ ಕೇಳ್ತಾರೆ, ಈ ಕಿತ್ತಳೆ ಹಣ್ಣಿನ ಬೆಲೆ ಎಷ್ಟು ಅಂತ. ಆಗ ಇವರಿಗೆ ಆಂಗ್ಲ ಭಾಷೆಯಲ್ಲಿ ಉತ್ತರಿಸಲಾಗಲಿಲ್ಲ, ಅರ್ಥನೂ ಆಗಲಿಲ್ಲ. ಆಗ ಅವರಿಗೆ ಮುಜುಗರ ಆಯಿತು ಮತ್ತು ಅವಮಾನ ಆಯಿತು. ಆದರೆ ಅವರು ತಲೆ ತಗ್ಗಿಸ್ಲಿಲ್ಲ. ಈ ಅವಮಾನವನ್ನೇ ಅವರು ಅವಕಾಶವನ್ನಾಗಿ ಬಳಕೆ ಮಾಡಿದ್ರು. ನಾನು ಔಪಚಾರಿಕ ಶಿಕ್ಷಣದಿಂದ ವಂಚಿತನಾಗಿದ್ದೇನೆ, ಆದರೆ ನಮ್ಮ ಹರೇಕಾಳ ಗ್ರಾಮದ ಮಕ್ಕಳು ಈ ಒಂದು ಔಪಚಾರಿಕ ಶಿಕ್ಷಣದಿಂದ ವಂಚಿತರಾಗಬಾರ್ದು, ಅವರಿಗೆ ಶಿಕ್ಷಣದ ಹಕ್ಕು ಬೇಕು ಅಂತ ಹೇಳಿಬಿಟ್ಟು ಅವರು ತಾವು ಕಿತ್ತಳೆ ಹಣ್ಣನ್ನು ಮಾರಾಟ ಮಾಡಿದ್ರಲ್ವ, ಅದರಲ್ಲಿ ಉಳಿಸಿದಂತಹ ಹಣದಿಂದ ಮತ್ತು ದಾನಿಗಳ ಸಹಾಯದಿಂದ ತಾವೇ ಒಂದು ಶಾಲೆಯನ್ನು ಅವರು ನಿರ್ಮಾಣ ಮಾಡ್ತಾರೆ, ಕಟ್ತಾರೆ. ಮೊದಲು ಕಿರಿಯ ಪ್ರಾಥಮಿಕ ಶಾಲೆಯನ್ನು ನಿರ್ಮಾಣ ಮಾಡ್ತಾರೆ, ನಂತರ ಅದೇ ಹಿರಿಯ ಪ್ರಾಥಮಿಕ ಶಾಲೆ, ನಂತರ ಪ್ರೌಢಶಾಲೆಯಾಗೂ ಕೂಡ ವಿಸ್ತಾರ ಮಾಡ್ತಾರೆ. ಸುಮಾರು 176 ವಿದ್ಯಾರ್ಥಿಗಳಿಗೆ ಇವರು ಅಕ್ಷರವನ್ನು ನೀಡಿದಂತಹ ಮಹಾನ್ ವ್ಯಕ್ತಿ. ಹಾಗಾಗಿ ಇವರಿಗೆ ಅಕ್ಷರ ಸಂತ ಎಂಬ ಬಿರುದೇ ಇದೆ. ಇವರಿಗೆ ಅಕ್ಷರ ಸಂತ ಅಂತಲೇ ಎಲ್ಲರೂ ಕೂಡ ಕರೆಯೋದು. ಇವರಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದೆ. ಈಗ ಮಂಗಳೂರು ವಿಶ್ವವಿದ್ಯಾಲಯ ಇವರ ಒಂದು ಜೀವನ ಚರಿತ್ರೆಯನ್ನು ಪಠ್ಯವಸ್ತುವಾಗಿ ಸೇರಿಸಲಾಗಿದೆ. ನಂತರ ಕೇರಳ ರಾಜ್ಯ ಆ ಒಂದು ಶಾಲೆಯಲ್ಲೂ ಕೂಡ ಇವರ ಒಂದು ಜೀವನ ಚರಿತ್ರೆ ಮತ್ತು ಸಾಧನೆಯನ್ನು ಪಠ್ಯವಸ್ತುವಾಗಿ ಸೇರಿಸಲಾಗಿದೆ. ನಂತರ ಇಸ್ಮತ್ ಪಜೀರ್ ಇವರು ಒಬ್ಬ ಸಾಮಾಜಿಕ ಹೋರಾಟಗಾರರು, ನಂತರ ಸಾಮಾಜಿಕ ಬರಹಗಾರರು. ಇವರ ಒಂದು ಜೀವನ ಚರಿತ್ರೆಯನ್ನು ಕುರಿತಂತಹ ಒಂದು ಪುಸ್ತಕವನ್ನೇ ಬಿಡುಗಡೆ ಮಾಡಿದ್ದಾರೆ. ಆ ಪುಸ್ತಕದ ಹೆಸರು ಅಮರ ಸಾಮಾಜಿಕ ಸೇವಕ ಅಂತ ಹೇಳಿಬಿಟ್ಟು. ನಂತರ ಕನ್ನಡಪ್ರಭ ಈ ಒಂದು ನ್ಯೂಸ್ ಪೇಪರ್ ಅವರು ಇವರಿಗೆ ರಿಯಲ್ ಹೀರೋ ಅಂತ ಬಿರುದನ್ನು ಕೊಟ್ಟಿದ್ದಾರೆ. ವರ್ಷದ ವ್ಯಕ್ತಿ ಅನ್ನೋ ಒಂದು ಬಿರುದನ್ನು ಕೂಡ ಕೊಟ್ಟು ಸನ್ಮಾನಿಸಿದ್ದಾರೆ. ಇವರ ಜೀವನವೇ ನಮಗೆ ಒಂದು ಆದರ್ಶ. ಇಂತಹ ಒಂದು ಮಹಾನ್ ವ್ಯಕ್ತಿಗಳೇ ನಮಗೆ ಒಂದು ಮಾದರಿ ಅಂತ ಹೇಳಿಬಿಟ್ಟು ಇಂತಹ ಒಂದು ಮಹಾನ್ ವ್ಯಕ್ತಿಗಳಂತಹ ಹಾಜಬ್ಬರವರ ಬಗ್ಗೆ ಇಷ್ಟೊತ್ತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟದ್ದು ನನ್ನ ಪುಣ್ಯ. ಈ ಒಂದು ಅವಕಾಶಕ್ಕಾಗಿ ವಂದನೆಗಳು.
ಅಂಬಳಮೂರು ಗ್ರಾಮ ಪಂಚಾಯತಿ ಸದಸ್ಯರೇ, ಅಧ್ಯಕ್ಷರೇ ಮತ್ತು ಮಾಜಿ ತಾಲೂಕು ಪಂಚಾಯತಿ ಸದಸ್ಯರೇ, ಈ ಗ್ರಾಮದ ಮಾಜಿ ಅಂಬಲಮಗರು ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಮಾಜಿ ಅಧ್ಯಕ್ಷರೇ, ವೇದಿಕೆ ಮುಂಭಾಗದಲ್ಲಿ ಎಲ್ಲ ಗಣ್ಯಾತಿಗಳೇ, ವಿದ್ಯಾರ್ಥಿಗಳೇ, ಈ ಶಾಲೆಯ ಮುಖ್ಯೋಪಾಧ್ಯಾಯ ಮತ್ತು STM ಅಧ್ಯಕ್ಷರೇ, ನಾನು ಭಾಳ ನಿಮಗೆ ನಾನು ಋಣಿಯಾಗಿದ್ದೇನೆ. ಯಾಕೆ ನನ್ನ ಪ್ರೀತಿಯ ಎಲ್ಲರಿಗೆ ನಮಸ್ಕಾರ, ಋಣಿಯಾಗಿ. ಆದರೆ ಭಾಳ ಸಂತೋಷ ಆಗ್ತದೆ. ನಾನೊಬ್ಬ ಸಾಮಾನ್ಯ ಮನುಷ್ಯ, ಬಡತನ ಇದ್ದ ಮನುಷ್ಯನು ನನಗೆ ಅವರಿಗೆ ಈ ಅಂಬಲಮ್ಮವ್ರಿಗೆ ನಮಗೆ ಒಂದು 3-4 ಕಿಲೋಮೀಟರ್ ದೂರ, ಅರೆಕಲ ಗ್ರಾಮ ಒಂದು ಬದಿಯಲ್ಲಿ ಇದ್ದೆ ಸರ. ನಾನೊಬ್ಬ ಸಾಮಾನ್ಯ ಮನುಷ್ಯ, ಬಡತನಲ್ಲಿ ಹುಟ್ಟಿದ ಮನುಷ್ಯನಿಗೆ ಸೆಟ್ನವರ ಮನೆಯಲ್ಲಿ ಹುಟ್ಟಿದ ಅಲ್ಲ ಗೌರಾಣಿತ ನನ್ನ 1971ರಲ್ಲಿ ಗೌರಾಣಿತ ನಾಗ ಈಗಲೇ ನಮ್ಮ ಶಾಸಕರ ತಂದೆ ಒಂದು ಅರೆಕಲ ನೀಪಟ್ಟು ಪರಿಸರ 1 ಎಕರೆ ಭೂಮಿ ಕೊಟ್ಟಿದ್ದು ನನಗೆ. ಆ ಭೂಮಿಯಲ್ಲಿ ನಾನು ವಾಸಿಸಲಿದ್ದೆ ಜನದ ಮನುಷ್ಯ. ಆದರೆ ಇವತ್ತಿಗೆ ನಾನು ಭಾಳ ಸಂತೋಷದಿಂದ 2000 ಇಸ್ವಿಯಲ್ಲಿ 1977ರಿಂದ 2015 ಇಸ್ವಿವರೆಗೆ ನಾನೊಬ್ಬ ಕಿಟ್ಲಾನ ವ್ಯಾಪಾರ ಮಾಡೋ ಮನುಷ್ಯ. ಆದರೆ ಇವತ್ತಿಗೆ ನನ್ನನ್ನು ಬದಲಾವಣೆ ಮಾಡಿ 2000 ಇಸ್ವಿಯಲ್ಲಿ ಸರ್ಕಾರಿ ಶಾಲೆಯನ್ನು ಸ್ಥಾಪನೆ ಮಾಡುವ ನಂತರದಲ್ಲಿ ನನಗೆ ಇವತ್ತಿನ ಅವಕಾಶ ಕೊಟ್ಟ. ಇಲ್ಲ ಕೂತ್ಕೊಳ್ಳಿ ಸರ್. ಗೌರವಾನ್ವಿತ ಶಾಸಕರು ನಾನು ಒಂದು ಸಮಯ ಕೇಳ್ತೇನೆ. ಯಾಕೆಂದರೆ ನನಗೆ ಎಣಪ್ಪಾಯಿ ಅಬ್ದುಲ್ ಕುಂಜಾಜಿ ನನಗೊಂದು ಬಿಲ್ಡಿಂಗ್ ಮಾಡಿಕೊಟ್ಟಿದ್ದಾರೆ. ಇವತ್ತು 12 ಗಂಟೆ ಅವರು ಮುಟ್ಟಿದ್ದಾರೆ. ಆದ ಕಾರಣ ಈ ಸಮಾರಂಭದಲ್ಲಿ ನನ್ನ ಶಾಸಕರೇ ನನಗೆ ಕೊಡುಗೆ ಕೊಡಬೇಕಿತ್ತು. ಆದರೆ ನಾನು ಈಗಲೇ ಹೇಳಿದ್ದೇನೆ, 1971ರಲ್ಲಿ 1 ಎಕರೆ ಸಾಲ ಕೊಟ್ಟ ನನ್ನ ಶಾಸಕರ ತಂದೆ ಅರೆಕಲ ನೀಪಡು ಪರಿಸರದಲ್ಲಿ ಆ ವರ್ಷದಲ್ಲಿ ನಾನು 99 ರೂಪಾಯಿ ಕಟ್ಟ ಸಾಲ 100 ಎಕರೆದಲ್ಲಿ ನನ್ನ ತಂದೆ ಕೂಡ ಒಬ್ಬರು ಗುಣ. ಅದೇ ಸಾಲದಲ್ಲಿ ಈಗ 2077ರಿಂದ ಅವಾಗ ಗೊತ್ತಿರ್ಬೋದು, ನಮ್ಮ ಮಾಜಿ ಜಿಲ್ಲಾ ತಾಲೂಕು ಪಂಚಾಯತಿ ಸದಸ್ಯರು ಕೂಡ ಮಾಜಿ ಇಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷ 77ರಿಂದ ಬಸ್ ಸ್ಟ್ಯಾಂಡ್ನಲ್ಲಿ ಕಿಟ್ಲಾನೆ ವ್ಯಾಪಾರ ಮಾಡಿಸ. ಆದರೆ 2000 ಇಸ್ವಿಯಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು 28 ಮಕ್ಕಳ ಅರೆಕಲ ರೌಲತ್ತು ಮದ್ರಸದಲ್ಲಿ ಸ್ಥಾಪನೆ ಮಾಡಿದರು. ಆಗ ಮನು ಇ.ಟಿ. ಪರೀದವರು 28 ಮಕ್ಕಳನ್ನು ಸ್ಥಾಪನೆ ಮಾಡಿ ಆಗ ಹೇಳಿದರು. ಈಗಲೇ ನಮ್ಮ ಕ್ಷೇತ್ರಾಧಿಕಾರಿ ಇದ್ದಾರೆ, ಆಗಿನ BO ಕೆ ಆನಂದ್ ಅವರು 28 ಮಕ್ಕಳನ್ನ ಸ್ಥಾಪನೆ ಮಾಡುವಾಗ ಅವರು ಹೇಳಿದರು, ಒಂದು ಮಾತು ಹೇಳಿದರು, ಇವರಿಗೆ ನೀವು ಬಿಲ್ಡಿಂಗ್ ಬಾಡಿಗೆ ಬೇಡ, ಬೆಂಚ್ ಡೆಸ್ಕ್ ಬಾಡಿಗೆ ಬೇಡ, ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿ ಆಗ ಹೇಳಿದರು. ಅವರು ನಮ್ಮನ್ನು ಬಿಟ್ಟು ಏಲೋಕದು ಸೇರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರ ತಂದೆಯನ್ನು ಕೂಡ ಈ ವೇದಿಕೆಯಲ್ಲಿ ಒಬ್ಬ ಬಡತನ ಇದೆ ನೆನಪು ಮಾಡ್ತಾನೆ. ಅವರ ಆ ಮಾತು ಕೇಳಿ ನಮ್ಮ ಕೇಂದ್ರ ಶಿಕ್ಷಣಾಧಿಕಾರಿ ಅದನ್ನು ಎಲ್ಲ ನೆರವೇರಿಸಿಕೊಟ್ಟರು. 2004ರಲ್ಲಿ ಅವರು ಏಲೋಕ ಸೇರಿದ ನಂತರ ಅದರ ನಂತರ 2004ರಲ್ಲಿ ಬಂದವರು ಸನ್ಮಾನ್ಯ MLA ಸನ್ಮಾನ್ಯ E.T. ಖಾದರ್ ಅವರು ನನಗೆ ಇದುವರೆಗೆ 2021-22 ಈ ಬಡತನ ಇದ್ದ ಅರೆಕಲ ಅಜ್ಜ ಬಡತನ ಕುಟುಂಬಾರಿ ಬಡತನ ಹುಟ್ಟಿದ ಮನುಷ್ಯರಿಗೆ ಈವರೆಗೆ ನನಗೆ ಚಾರ್ಜ್ ಕೊಟ್ಟಿದ್ದಾರೆ. ಯಾಕೆಂದರೆ STMC ಆಗಿ ಮುಂದೆ ಹೋಗುವಂತ ಅವರು ನನಗೆ ಕೊಡದಿದ್ದರೂ ಕೂಡ ನಾನು ಈ ಅದಕ್ಕೆ ನಿಂತು ಮಾತಾಡಿಕೆ ಇದ್ದಿಲ್ಲ. ಆದರೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸನ್ಮಾನ್ಯ MLA ಮುಖಾಂತರ ಗೌರವಾನ್ವಿತ ನನ್ನನ್ನು ಬರೆದವರು ಗುರುಪೊಬ್ಬಾಲ್ 2004 ಸೆಪ್ಟೆಂಬರ್ 16 ಕಿತ್ತಲೆ ಬುಟ್ಟಿಯಲ್ಲಿ ಒಂದು ಅರಳಿಗೋಸ್ಕರ ಒಂದು ಬರೆದವರು ಇದ್ದಾರೆ, ನಿಮಗೆಲ್ಲರೂ ಗೊತ್ತಿದ್ದಾರೆ. ಆದರೆ ಇವತ್ತು ಕೂಡ ನಾನು ಇದೇ ಊರಿನ ಹೆಣ್ಣು ಮಗಳು ನನಗೊಂದು ಕೊಟ್ಟಿದ್ದಾರೆ. ಇಲ್ಲಿಯ ಪಕ್ಕದವರು, ಅವರು ತೀರುವುದವರು ಯಾರು ಸೋಪಿಯಾಕ ಇದೇ ಊರಿನವರು. ನಾನು ಅವ್ರು ತೀರುವುದನ್ನು ಇಲ್ಲಿ ಕೂಡ ಬರಲ್ಲ, ಶ್ರೀಮಂತರಿದ್ದರು, ಬಾಲ ಶ್ರೀಮಂತರು ಮನೆ ಇಲ್ಲಿ ಅವರು ಕೊಟ್ಟು ನಾನು ಅವ್ರು ತೀರ್ನೋದನ್ನು ಇಲ್ಲಿ ಅವರು ಇದೇ ಪಕ್ಕದಲ್ಲಿ ನಾನು ಅವ್ರು ತೀರ್ದು ಅಂತಾರೆ ಇದುವರೆಗೆ ನನಗೆ ಬಲ್ಲ. ಅವರು ಮನೆ ಇದ್ದೆ, ಬಾಲ ಒಂದು ಶ್ರೀಮಂತರು ಕೂಡ ಅವರ ಒಂದು ಅವ್ರಿಗೆ ಅಲ್ಲ ಹೇಳಲಿಕ್ಕೆ ಅದು ಸಂತೋಷ. ಆದರೆ ನೀವು ನನಗೆ ಸಹಾಯ ಮಾಡಿದ್ರೆ ಆ ಮದುಮಗಲಿಗೆ ಕೂಡ ಅವ್ರು ಎಲ್ಲಿ ನಾನು ಚೆಲ್ಲಿದ್ದಾರೆ. ಇವತ್ತು ಹುಷಾರಿಲ್ಲ, 6 ಹೆಂಡತಿ ಬಸ್ಸೆ ಕಟ್ಟಿಕೊಂಡು ಈಗ ನೋಡಿ 2,000 ಶ್ರೀಮಂತರಿಗೆ
ಸಹಾಯ ಮಾಡೋ ಒಂದು ವ್ಯಕ್ತಿಯಲ್ಲಿ ಸಹಾಯ ಮಾಡಿದರು, ನನಗೆ ಸಾಲ ಕೊಟ್ಟಿದ್ದರು ಗೌರವಾನ್ವಿತ MLA ಯಾಕೆಂದರೆ ಮೊನ್ನೆ ಕೂಡ ಮನೆಯಲ್ಲಿ ಇಲ್ಲಿ ಅಂಬುಲಮ್ಮಗರು ಬಿಟ್ಟು ಈ ಬರೋ ಕಾರ್ ಅಂದರೆ ಮೇಪದವನು ಶ್ರೀಮಂತರು ಕೂಡ ನಿಮ್ಮ ಜೊತೆಯಲ್ಲಿ ಇದ್ದರು 2000 ಜನಕ್ಕೆ ಸಹಾಯ ಮಾಡ್ತಾರಂತೆ. ಆದರೆ ಭಾಳ ಚುಟುಕದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಒಬ್ಬ ಬಡತನಿಗೆ, ಒಬ್ಬ ಸಾಮಾನ್ಯ ಮನುಷ್ಯಗೆ, ಒಬ್ಬ ಅಲ್ಲಿಯೇ ಹುಟ್ಟಿ ಬೆಳೆಸನೆ ದೇಶದ ಪ್ರಧಾನಮಂತ್ರಿ ಅವರ ನಿಲ್ಲುವ ಅವಕಾಶ ಸಿಕ್ತು, ದೇಶ ಪ್ರಧಾನಮಂತ್ರಿ ರಾಷ್ಟ್ರಪತಿ ಕೊಟ್ಟು. ಆದರೆ ನಾನೊಬ್ಬ ಸಾಮಾನ್ಯ ಮನುಷ್ಯ. ಸನ್ಮಾನ್ಯ ಅನಿಲ್ ಕುಮಾರ್ ಅವರು ನನ್ನನ್ನು 4 ದಿವಸ ಕೂತ್ಕೊಂಡು ಹೇಳಿದ್ರು, ನಾನು ಶಾಸಕತ್ರ ಕೂಡ ಹೇಳಿ 4 ದಿವಸದಲ್ಲಿ ಹೋಟೆಲಿನ ಎಲ್ಲ ವ್ಯವಸ್ಥೆ ಮಾಡಿ ಸರ್ ನನಗೆ 4 ದಿವಸ ಒಂದೇ ದಿವಸ ಮಾಡಿ, ಯಾಕೆಂದ್ರೆ 100 ರೂಪಾಯಿ ಉಡಿಯ ವ್ಯಕ್ತಿಗೆ ಸನ್ಮಾನ್ಯ MLA ಮುಖಾಂತರ ಹೇಳ್ತಾನೆ. ಈ ಅಲ್ಲಿ ಜನ 130 ರೂಪಾಯಿ 100 ದುಡಿಯಾಗ್ತೆ. ಒಂದು ಹೋಟೆಲ್ ಅಶೋಕ್ ಖರ್ಚು ಎಷ್ಟು MLA ಹತ್ರ ಹೇಳಲಿಕ್ಕೆ ಎಷ್ಟು ಬನ್ನಿ 24,130 ರೂಪಾಯಿ. 100 ರೂಪಾಯಿಯಲ್ಲಿ 24,000 ಎಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗೌರವಾನ್ವಿತ MLA ಅವರಿಗೆ ನಾನು ಸರ್ಕಾರಿ ಶಾಲೆಗೆ ನೀವೆಲ್ಲ ಶ್ರೀಮಂತರ ಜಾಲಿ ನೀವೆಲ್ಲ ಕೊಟ್ಟದ್ದು ಸರ್ಕಾರಿ ಶಾಲೆಗೆ ಆಗ ತಂದ ಕೊಟ್ಟ 71ರಲ್ಲಿ ಕೊಟ್ಟ ಜಾಲಿಗೆ ಆ ರಿಕಾರ್ಡ್ ಆದ ಬಾಕಿ ಇತ್ತು. ಅದರಲ್ಲಿ 1 ಎಕರೆ 33 ಸೆನ್ಸ್ ಸಾಲ ಕಾಡಿ ಬೇಡಿ ಕೆಟ್ಟಿದ್ದೀನಿ. ನನ್ನ ಕೈಯಲ್ಲಿ ಇವತ್ತು ಕೂಡ 1,01 ರೂಪಾಯಿ ಕೊಟ್ಟ ಜನ ಇದ್ದಾರೆ. ಆದರೆ 1 ರೂಪಾಯಿ ಬೆಲೆ ಬಾಳ ಮಣಿಸಲ್ಲ. ಸನ್ಮಾನ್ಯ ಉದ್ಯಮಿ ಹತ್ರ ನಿಮ್ಮ ಮುಖಾಂತರ ಕುಟ್ಟ ಉದ್ಯಮ ಹತ್ರ ನಾನು ಸಹಾಯ ಕೇಳಿದ್ದೀನಿ. ಯಾಕೆಂದರೆ BLL ಕಂಪನಿ ನಾನು ಸಹಾಯ ಕೇಳ್ತಾನೆ. ಈ ಉದ್ಯಮ ಹತ್ರ ಕೂಡ ಸಾಲಿಗೆ, ಯಾಕೆಂದರೆ ಅವ್ರ ಮೇಪದವು ಅವರು ಅಂದರೆ ಶಾಲೆಯಲ್ಲಿ 50 ವರ್ಷದ ಬೆಳ್ಳಿ ಹಬ್ಬದಲ್ಲಿ ಕೂಡ ಮೇಪದವು ಶಾಲೆಯಲ್ಲಿ ನಾನು ಸನ್ಮಾನ ಮಾಡಿ ಯಾವ ಹೆಸರು ಸರ್ ಈಗ ಮರ್ತೋಯ್ತು ಚೌಟ್ರು ಅಲ್ಲಿ ಅದು ಕೂಡ ಚೊಂಬೈ ಸಂಬೂರು ಅಲ್ಲಿ ಕೊಂಡು ನಾನು ಸನ್ಮಾನ ಮಾಡೋ ಒಂದು ನೆನಪು ಬಂತು ಈಗ. ಆದರೆ ಭಾಳ ಸಂತೋಷ ಅಂತ ಈ ಸಂದರ್ಭದಲ್ಲಿ ಅಂಬುಲಮ್ಮಗರು ನಾಗರಿಕೆ ಇರ್ಬೋದು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಅಧ್ಯಕ್ಷರು, ಇಲ್ಲಿ STMC ಅಧ್ಯಕ್ಷರು, ನಮ್ಮ ಗೌರವಾನ್ವಿತ MLA ಅವರು, ನಮ್ಮ ಮಾಜಿ ಅಧ್ಯಕ್ಷರು. ಯಾಕೆಂದರೆ ನಾನು ಕೂಡ ಸೆಟ್ನವರ ಭೂಮಿಲಿ ಅವರು ಸಂಜೆ ಸೆಟ್ಟನ್ನು ಭಾಳ ಆತ್ಮೀಯವರು. ಸುದರ್ಶನ್ ಶೆಟ್ಟಿ ಕೂಡ ನಾನು ಭಾಳ ಬೇಕಿದ್ದವರು. ಯಾಕೆಂದರೆ ನಮ್ಮ ಮರ್ಹೂಮ್ ET ಫರೀದ್ ಅವರ ಮನೆಯಲ್ಲಿ ಇವರು ಕೂಡ ನಾನು ಬೇಡಿಕೆ ಇರುವಾಗ ಅವರು ಕೂಡ ಬರ್ತಾಯಿದ್ದರು. ನಾನು ಕೂಡ ಹೋಗೋ ಜನಸ ನಾನು ಮಾತ್ರ ವಿದ್ಯಾಭ್ಯಾಸ ಫಲ್ಕೊಂಡು ಹೋಗಿಲ್ಲ. ಯಾಕೆಂದರೆ ಬೆರಳು ಸೋರಿಸಿದವರು ನನ್ನನ್ನು ಇವತ್ತು ಕೂಡ ನೆನಪಾಗ್ತದೆ. ಏನಾದರೆ ಬಂದವರು ಅವರು ನನ್ನನ್ನು ಇವಲಕ್ಕೊಳ್ಳಿ ಬಿಟ್ಟು ಹೋದರು. ಇವನಿಗೆ ಸಹಾಯ ಕೊಡೊಂದು ಒಂದೊಂದು ಜನದ ET ಫರೀದ್ ಅವರು ಎಲ್ಲ ಮಾತು ಇವತ್ತು ಕೂಡ ಇದು ಸಾಕ್ಷಿ. ನನಗೆ 4 ಗಂಟೆ ಇದ್ದೇನೆ ಗೊತ್ತಿಲ್ಲ, ಅವರು ಅಂತಂದು ಪರಿಸ್ಥಿತಿ ನನ್ನಲ್ಲಿ ಅವರು ಮೂಡಿ ಬಂತು. ಅವರು ನನ್ನನ್ನು ಬಿಟ್ಟು ಹೋದರು. ಅವರ ಮಗ ಕೂಡ ನನಗೆ ಸಹಾಯ ಮಾಡಿದ್ದಾರೆ. ಆದರೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಋಣಿಯಾಗಿದ್ದೇನೆ. ದೇಶದ ಪ್ರಧಾನಮಂತ್ರಿ ಅವರು ಈ ಲೋಕದ ಅಲ್ಲ ಈಗಲೇ ಹೇಳಿದರು, ನನ್ನ ಜಗದೀಶ್ ಶೆಟ್ಟರ್ ಹೇಳಿದರು. ಆದರೆ ನನ್ನ ಆಜಂಬ ದೇಶದಲ್ಲಿ ಎಲ್ಲರ ಹತ್ರ ಕೂಡ ಒಂದು ದೇಶದ ರಾಷ್ಟ್ರಪತಿ ಅವರು, ಪ್ರಧಾನಮಂತ್ರಿಯವರು, ನನ್ನ ಸನ್ಮಾನ್ಯ ಅನಿಲ್ ಕುಮಾರ್ ಕಟ್ಲೆ ಅವರು ಇರ್ಬೋದು, ನನಗೆ ಸಹಾಯ ಮಾಡಿದ ನನ್ನ ಶಾಸಕರು. ಈ ಸಂದರ್ಭದಲ್ಲಿ ಋಣಿಯಾಗಿದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಾನು ಹೋಗ್ತೇನೆ. ಶೈಕ್ಷಣಿಕ ವಿಚಾರದಲ್ಲಿ ಪ್ರಗತಿ ಸಾಧಿಸಲು ದೇವರು ಅನುಗ್ರಹಿಸಲಿ, ಇನ್ನಷ್ಟು ಪ್ರಖ್ಯಾತಿ ಪಡೆಯಲಿ ಅಂತ ಅವರಿಗೆ ಹೇಳುತ್ತಾ ಧನ್ಯವಾದವನ್ನು ಹೇಳುತ್ತಾ, ಸರ್ ಸನ್ಮಾನ್ಯ ಶಾಸಕರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಸಂದರ್ಭದಲ್ಲೂ ನಮ್ಮ ಜೊತೆ ಖಂಡಿತ ಸೇರಿಕೊಳ್ಳಬೇಕೆಂಬಂತ ಬಯಕೆಯಿಂದ ಬಂದಿದ್ದಾರೆ. ಮಕ್ಕಳಿಗೆ ಖಂಡಿತ ಹೇಳಲೇಬೇಕಾಗ್ತದೆ. ಸಾಧಕರ ಬಗ್ಗೆ ನಾನು ಹೇಳಿದೆ, ಇವರು ಒಬ್ಬರು ಸಾಧಕರು. ಸತತವಾಗಿ ತನ್ನ ಕಾರ್ಯವ್ಯಾಪ್ತಿಯನ್ನು ತಮ್ಮ ಉಳ್ಳಾಲ ಕ್ಷೇತ್ರ ಬಿಟ್ಟು ಕರ್ನಾಟಕ ಸರ್ಕಾರದಲ್ಲೂ ಬಹಳ ಒಬ್ಬ ಹೆಸರಾಂತ ಶಾಸಕರಾಗಿ ಖ್ಯಾತಿಗೊಂಡವರು. ಇಡೀ ಕರ್ನಾಟಕ ಸರ್ಕಾರದಲ್ಲಿ ಶಾಸಕರಲ್ಲಿ ಗುರುಗಳನ್ನು ವಂದಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದರೆ ಅದು ಸನ್ಮಾನ್ಯ UT ಖಾದರ್ ಅವರು. ಯಾಕೆಂದರೆ ಮಕ್ಕಳನ್ನು ಗುರುತಿಸುವಂತಹ ಗುರುಗಳನ್ನು ವಂದಿಸುವಂತಹ ಗುರುವಂದನಾ ಕಾರ್ಯಕ್ರಮವನ್ನು ಅವರು ಸತತವಾಗಿ ಮಾಡ್ತಾ ಬಂದಿದ್ದಾರೆ. ಎಲ್ಲ ಮಕ್ಕಳ ಪರವಾಗಿ, ಶಿಕ್ಷಕರ ಪರವಾಗಿ ತಮಗೆ ಅಭಿನಂದನೆಗಳು. ಜೊತೆಗೆ ಎಲ್ಲ ಆಗುಹೋಗುಗಳ ಬಗ್ಗೆ, ಕೊರತೆಗಳ ಬಗ್ಗೆ ಹೆಚ್ಚಿನ ಪ್ರಶ್ನೆಯನ್ನು ಕೇಳಿ ಪ್ರಶ್ನೆಗಳ ಸರದಾರ ಅಂತ ವಿಧಾನಸೌಧದಲ್ಲಿ ಹೆಸರನ್ನು ಖ್ಯಾತಿಗಳಿಸಿದರೆ ಸನ್ಮಾನ್ಯ ಶಾಸಕರು. ಅದರ ಜೊತೆಗೆ ಉಳ್ಳಾಲ ಕ್ಷೇತ್ರವನ್ನು ಉಳ್ಳಾಲ ತಾಲೂಕು ಮಾಡಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಈಗ ಕಾರ್ಯಮುಖವಾಗಿದೆ. ಅದರ ಜೊತೆಗೆ ನಮ್ಮ ನೇತ್ರಾವತಿ ನದಿಗೆ ಉಳ್ಳಾಲ ಪರಿಸರದವರಿಗೆಲ್ಲ ನೀರು ಒದಗಿಸಬೇಕೆಂಬಂತಹ ಯೋಚನೆಯಲ್ಲಿ ಅಣೆಕಟ್ಟನ್ನು ಒದಗಿಸಿ ಜೊತೆಗೆ ಸೇತುವೆಯನ್ನು ಮಾಡಿಕೊಟ್ಟಂತ ಇನ್ನೂ ಒಂದು ಕೆಲವು 6 ತಿಂಗಳಲ್ಲಿ ಅದು ಉದ್ಘಾಟನೆ ಆಗಲಿಕ್ಕಿದೆ. ಅವರ ವ್ಯಾಪ್ತಿಯಲ್ಲಿ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಎನಿಸಿದೆ.
ಖಂಡಿತ ಸರ್, ಆರೋಗ್ಯ ಮಂತ್ರಿ ಆಗಿದ್ದಾಗ ಕರ್ನಾಟಕ ಸರ್ಕಾರದ ಕ್ಷೀರಭಾಗ್ಯ ಯೋಜನೆ ಪ್ರಪ್ರಥಮವಾಗಿ ಕರ್ನಾಟಕ ಸರ್ಕಾರದಲ್ಲಿ ಪ್ರಥಮವಾಗಿ ಕ್ಷೀರಭಾಗ್ಯ ಯೋಜನೆಯನ್ನು ಆರೋಗ್ಯ ಮಂತ್ರಿ ಆಗಿದ್ದುಕೊಂಡು ನಮ್ಮ ಅಂಬಲಮೊಗರಿನಲ್ಲಿ ನೀವು ಉದ್ಘಾಟಿಸಿದ್ದು ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಹೇಳಿಕೊಳ್ಳಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ 1000 ಶಾಲೆಗಳನ್ನು ಆಂಗ್ಲ ಮಾಧ್ಯಮ ಮಾಡಿಕೊಂಡಾಗ ಅಂಬಲಮೊಗರನ್ನು ಬಿಟ್ಟದಕ್ಕೆ ಪ್ರಶ್ನೆ ಮಾಡಿ ಕೂಡಲೇ 15 ದಿವಸದಲ್ಲಿ ನಮಗೆ ಮಂಜೂರಾತಿಗೊಳಿಸಿದಂತ ಖ್ಯಾತಿ ನಿಮಗೆ ಸಲ್ಲುತ್ತದೆ. ಅದು ನಮ್ಮ ಸೌಭಾಗ್ಯ ಮಕ್ಕಳದ್ದು. ಜೊತೆಗೆ ಆ ದಿವಸ ನಮಗೆ ನೀವು ಖಂಡಿತ ಅದರ ಮೊದಲೇ ನಮಗೆ ಈಗ ಬರುವಂತ ಕಾಂಕ್ರೀಟ್ ರಸ್ತೆ ಇರ್ಬೋದು, ಇದಕ್ಕೆ ಹಾಕಿದಂತ ಟೈಲ್ಸ್ ಇರ್ಬೋದು, ನಮ್ಮ ಊರು ಅಲ್ಲ ನಮ್ಮ ಇಡೀ ಪ್ರದೇಶಕ್ಕೆ ಪ್ರಗತಿಗೆ ನೀವೊಬ್ಬರು ಕಾರಣರು. ನಿಮ್ಮನ್ನು ನಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ, ಇತ್ತೀಚೆಗೆ ನೀವು ವಿರೋಧ ಪಕ್ಷದ ಉಪನಾಯಕರಾಗಿ ಆಯ್ಕೆ ಆದದ್ದು ನಮ್ಮೆಲ್ಲರ ಸೌಭಾಗ್ಯ. ನೀವು ಖಂಡಿತ ಇನ್ನು ಮುಂದಕ್ಕೆ ಮುಖ್ಯಮಂತ್ರಿ ಆಗುವಂತ ಒಂದು ನಿಮಗೆ ಸೌಭಾಗ್ಯ ಒದಗಲಿ. ಅದರ ಜೊತೆಗೆ ಈ ಶಿಕ್ಷಣ ಇಲಾಖೆಗೆ ಅನೇಕ ಕೊಡುಗೆಗಳನ್ನು ಸೌಭಾಗ್ಯ ನಿಮಗೆ ನೀಡಲಿ ಅಂತ ಹಾರೈಸ್ತಾ, ಸರ್ ನಿಮ್ಮ ಜೊತೆ ಇರುವವರು ನಿಮ್ಮ ಊರಿನವರು, ನೀವು ತುರ್ತಿಯವರು, ಉಪ್ಪಳ ತುರ್ತಿಯವರು, ಇವರು ಉಪ್ಪಳ ಕನ್ಯಾಣದವರು. ಸೇತುವೆಯ ಹೊಳೆಯ ಆಚೆ ಬದಿ ಇವರು, ಈಚೆ ಬದಿ ನೀವು. ಇವರು ಒಬ್ಬರು ಸಾಧಕರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೈಗಾರಿಕೋದ್ಯಮಿಯಾಗಿದ್ದುಕೊಂಡು ಕೊಡುಗೈ ದಾನಿಯಾಗಿದ್ದುಕೊಂಡು ಅವರ ಬಗ್ಗೆ ನಿಮಗೆ ಹೇಳಲಿಕ್ಕೆ ನಾನು ಬಯಸುವುದಿಲ್ಲ. ಯಾಕೆಂದರೆ ನಿನ್ನೆಲ್ಲ ಮೊನ್ನೆ ನೀವು ಒಟ್ಟಿಗೆ ಆ ಸಭೆಯಲ್ಲಿ ಇದ್ದವರು. ಅವರು ಒಬ್ಬ ಕನ್ನಡ ಮಾಧ್ಯಮದಲ್ಲಿ ಇದಕ್ಕಿಂತಲೂ ಚಿಕ್ಕದಂಥ ಒಂದು ಶಾಲೆಯಲ್ಲಿ ಕಲಿತವರು, ಕನ್ನಡ ಮಾಧ್ಯಮದಲ್ಲಿ ಕುಳೂರಿನಲ್ಲಿ. ಮೀಂಜ ಪಂಚಾಯತ್ನವರು ನಾವು ಮೂವರು, ನೀವು ಮೀಂಜ ಪಂಚಾಯತ್, ಅವರು ಮೀಂಜ ಪಂಚಾಯತ್, ನಾನು ಮೀಂಜ. ನಿಮ್ಮ ಪಿತೃ ಯುಟಿ ಫರೀದರ್ ಅವರನ್ನು ನಾವು ನೆನೆಸ್ಕೊಳ್ತೇವೆ. ನಮ್ಮ ಉಪ್ಪಳದವರು ಯಾವಾಗಲೂ ನಿಮ್ಮನ್ನು ಹಾರೈಸ್ತಾ ಇದ್ದಾರೆ. ಸನ್ಮಾನ್ಯ ಯುಟಿ ಖಾದರ್ ಸರ್, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ನಮ್ಮ ಶಾಲೆ ಮುಂದಿನ ವರ್ಷಕ್ಕೆ ಶತಮಾನವನ್ನು ಕಾಣುತ್ತಾ ಇದೆ. 1924ರಲ್ಲಿ ಅಂದಿನ ಕೊಡುಗೈ ದಾನಿಗಳ ಹಿತೈಷಿಗಳ ಊರಿನ ಪ್ರಮುಖರ ವತಿಯಿಂದ ಆರಂಭದಂಥ ಸರ್ಕಾರಿ ಶಾಲೆ ಈಗ ನಿಮ್ಮ ಒಂದು ಕೊಡುಗೆಯಿಂದ ಪ್ರೌಢಶಾಲೆ ಆಗಿದೆ. 2 ಎಕರೆ 28 ಸೆನ್ಸೆ ಜಾಗವು ನಮಗೆ ದೊರಕಿದೆ. ಜೊತೆಗೆ 1 ಎಕರೆ 1,28,00,000 ಅನುದಾನವನ್ನು ನಾವು ಒದಗಿಸಿ ಅರ್ಧ ಆಗಿದೆ. ಈಗ 4 ಕೆಳಗಿನದ್ದು ಅಂತಸ್ತಾಗಿದೆ, ಮೇಲಿನದ್ದು ಆಗಲಿಕ್ಕೆ ಬಾಕಿ ಇದೆ. ಆದಷ್ಟು ಬೇಗ ಸೌಭಾಗ್ಯ ಬರಲಿ. ಅಕ್ಟೋಬರ್ ದೀಪಾವಳಿ ಸಂದರ್ಭದಲ್ಲಿ ನಮಗೆ ಉದ್ಘಾಟನೆ ಮಾಡಲಿಕ್ಕೆ ಅದು ಸೌಭಾಗ್ಯ ಒದಗಲಿ ಅಂತ ಕೇಳಿಕೊಳ್ಳುತ್ತಾ, ನಮಗೆ ಆಂಗ್ಲ ಮಾಧ್ಯಮವನ್ನು 2019ರಲ್ಲಿ ನೀವೇ ಉದ್ಘಾಟನೆ ಮಾಡಿದ್ದೀರಿ. ಆ ಸಂದರ್ಭದಲ್ಲಿ ಈ ಕಟ್ಟಡವನ್ನು ಖಂಡಿತ ನಾನು ಚಂದ ಮಾಡಿ ಕೊಡ್ತೇನೆ ಅಂತ 10 ಲಕ್ಷ ಅನುದಾನವನ್ನು ನೀವು ಅವತ್ತು ಹೇಳಿದಿರಿ. ನಮ್ಮ ದೌರ್ಭಾಗ್ಯ ಅಂತ ಹೇಳ್ಬೋದು. ಇವತ್ತಿನವರೆಗೆ ನಿಮಗೆ ಸರ್ಕಾರದಿಂದ ಏನೋ ಸ್ವಲ್ಪ ಕೊರತೆ ಇರ್ಬೋದು, ಆದರೂ ಈ ಸಂದರ್ಭದಲ್ಲಿ ಇವತ್ತು ನೀವು ಖಂಡಿತ 10 ಲಕ್ಷ ಸಾಲದದು ಸೋರುತ್ತಾ ಇದೆ. ಅದರಿಂದ ನಮ್ಮ ಕನಸು ಇದೆ, ಮುಂದಿನ ವರ್ಷ ಶತಮಾನವನ್ನು ಬಹಳ ಅದ್ದೂರಿಯಿಂದ ನಡೆಸಬೇಕು. ಈ ಕಟ್ಟಡವನ್ನು ಡೆಮಾಲಿಷ್ ಮಾಡಿ, ಯಾಕೆಂದರೆ ಇದನ್ನು ಇಸಾಕ್ ಹಸನ್ ಅಥವಾ ಊರಿನ ಅನೇಕ ಮಂದಿ ಸೇರಿಕೊಂಡು 4-5 ವರ್ಷಗಳ ಹಿಂದೆ ನಾವು ಸುಮಾರು ಖರ್ಚು ಮಾಡಿಕೊಂಡು ಉಳಿಸಿಕೊಂಡಿದ್ದೇವೆ. ಅಲ್ಲಿ ನಮಗೆ ಹಾಲ್ ಆಗಬೇಕು ಮತ್ತು ಇತರ ವಾಚನಾಲಯ ಆಗಬೇಕು ಅಥವಾ ಸ್ಪೋರ್ಟ್ಸ್ ರೂಮ್ ಆಗಬೇಕು ಮತ್ತು ತರಗತಿ ಕೊಠಡಿಗಳಾಗಬೇಕು. ಇದೆಲ್ಲವನ್ನು ಯೋಚನೆ ಮಾಡಿಕೊಂಡು ಈ ವರ್ಷ ಒಂದು UKGಯನ್ನು ಆರಂಭಿಸ್ತಾ ಇದ್ದೇವೆ. ಪೇರೆಂಟಿನ ಒತ್ತಾಯಕ್ಕೆ STMC ಅವರ ಪ್ರೋತ್ಸಾಹದಿಂದ ಮಾಡ್ತಾ ಇದ್ದೇವೆ. ಆ UKG ತರಗತಿಯನ್ನು ತಾವು ಉದ್ಘಾಟಿಸಬೇಕಂತ ವಿನಂತಿಸ್ತಾ, ನಿಮ್ಮೆಲ್ಲರನ್ನು ನಿಮ್ಮನ್ನು ಗೌರವಪೂರ್ವಕ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ತಮ್ಮನ್ನು ಇವತ್ತಿನ ಮುಖ್ಯ ಅತಿಥಿಗಳು ಶಾಲು ಹಾಕಿ, ಯಾಕೆಂದರೆ ವಿರೋಧ ಪಕ್ಷ ಉಪನಾಯಕರಾಗಿ ಪ್ರಥಮವಾಗಿ ನಮ್ಮ ಶಾಲೆಗೆ ಬಂದಿದ್ದಾರೆ, ಅವರನ್ನು ಶಾಲು ಹಾಕಿ ಗೌರವಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಶಿಕ್ಷಣವೇ ಜೀವನದ ಬೆಳಕು. ನಾವು ಮಕ್ಕಳಿಗೆ ಕೊಡುವ ಅತ್ಯುತ್ತಮ ಉಡುಗೊರೆ ಎಂದರೆ ಉತ್ತಮ ಶಿಕ್ಷಣ ಮತ್ತು ಸದಾಚಾರ. ಸದ್ಯದ ಪರಿಸ್ಥಿತಿಯಲ್ಲಿ ಆಂಗ್ಲ ಮಾಧ್ಯಮ ಶಿಕ್ಷಣದತ್ತ ಪೋಷಕರ ಚಿತ್ತ. ನಮ್ಮ ಶಾಲೆಯಲ್ಲಿ ಆ ಕನಸು ನನಸಾಗಿ ಇದೀಗ 3 ವರ್ಷ ಪೂರ್ಣಗೊಂಡು 4ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. UKG ತರಗತಿ ಆರಂಭಿಸಬೇಕೆಂಬ ಹೆತ್ತವರ ಒತ್ತಾಸೆಗೆ ಇದೀಗ ಸುಸಂದರ್ಭ ಒದಗಿ ಬಂದಿದೆ. ಅಂದು ಆಂಗ್ಲ ಮಾಧ್ಯಮ ತರಗತಿಯನ್ನು ಉದ್ಘಾಟಿಸಿದ ನಿಮ್ಮೆಲ್ಲರ ನೆಚ್ಚಿನ ಶ್ರೀಯುತ UT ಖಾದರ್ ಸನ್ಮಾನ್ಯ ಶಾಸಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರ, ತಾವು ಇಂದೂ ಸಹ ತಮ್ಮ ಅಮೂಲ್ಯ ಹಸ್ತದಿಂದ ದೀಪವನ್ನು ಪ್ರಜ್ವಲಿಸುವ ಮೂಲಕ UKG ತರಗತಿಯನ್ನು ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸುತ್ತೇನೆ. ಶುಭ್ರಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೇ.
ಸುಗಮವಾಗಿ ಸಾಗಬೇಕಾದರೆ ಮೂಲ ಸೌಕರ್ಯಗಳು ಅಷ್ಟೇ ಅಗತ್ಯ. ಈ ನಿಟ್ಟಿನಲ್ಲಿ ಸುಮಾರು 1 ಲಕ್ಷ ವೆಚ್ಚದಲ್ಲಿ 10 ಬೆಂಚು ಮತ್ತು 10 ಡೆಸ್ಕ್ಗಳನ್ನು ಶ್ರೀ ಪ್ಯಾಟ್ರಿಕ್ ಡಿಸೋಜಾ ಇವರು ನಮ್ಮ ಶಾಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಪತ್ನಿ ನಮ್ಮ ಶಾಲಾ ದೈಹಿಕ ಶಿಕ್ಷಕಿಯವರಾದ ಶ್ರೀಮತಿ ಜೋಸ್ಮಿನ್ ಡಿಸೋಜಾ ಇವರು ಅಭಿನಂದನೆಯ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಆತ್ಮೀಯರೇ, ತಮಗೆಲ್ಲರಿಗೂ ತಿಳಿದಿದೆ, ಕೋವಿಡ್-19 ಸಮಯದಲ್ಲಿ ಮಕ್ಕಳಿಗೆ ಶಾಲೆಗೆ ಬರಲು ಇರಲಿಲ್ಲ. ಆದರೆ ಮಕ್ಕಳ ಕಲಿಕೆಗೆ ಯಾವುದೇ ರೀತಿಯ ತೊಂದರೆಯಾಗಬಾರದೆಂಬ ಸದುದ್ದೇಶವನ್ನು ಇಟ್ಟುಕೊಂಡು ಜಾರಿಗೆ ಬಂದಂತಹ ಯೋಜನೆ ವಿದ್ಯಾಗಮ ಯೋಜನೆ. ಇದರಲ್ಲಿ ಮಕ್ಕಳಿರುವಲ್ಲಿಗೆ ಶಿಕ್ಷಣ ಎಂಬ ನಿಯಮದಂತೆ ಒಂದು ಪರಿಸರದ 10 ರಿಂದ 15 ಮಕ್ಕಳನ್ನು ಅವರಿಗೆ ಅನುಕೂಲವಾಗುವ ಸ್ಥಳದಲ್ಲಿ ಶಿಕ್ಷಣ ನೀಡುವುದು ಆಗಿತ್ತು. ಅಂತಹ ಸಂದರ್ಭದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಮನೆಯವರು ನಮ್ಮ ಮಕ್ಕಳಿಗೆ ಸ್ಥಳಾವಕಾಶವನ್ನು ನೀಡಿ ನಮ್ಮ ಶಾಲೆಯಲ್ಲಿ ವಿದ್ಯಾಗಮ ಯೋಜನೆಯು ಯಶಸ್ವಿಯಾಗಿ ಜರುಗಲು ಸಹಕಾರ ನೀಡಿದರು. ಇವರೆಲ್ಲರನ್ನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ ನಮ್ಮೊಂದಿಗೆ ಇದ್ದ ಆ ಕ್ಷಣಕ್ಕೋಸ್ಕರ ಅವರಿಗೆ ನಾವು ಅಭಿನಂದನಾ ಸ್ಮರಣಿಕೆಯನ್ನು ನೀಡುತ್ತಾ ಇದ್ದೇವೆ. ಮೊದಲನೇದಾಗಿ ಮೊಬೈಲ್ ಸ್ಪೋರ್ಟ್ಸ್ ಕ್ಲಬ್ ಮದಕ ಇವರು ನಮ್ಮ ಮಕ್ಕಳಿಗೆ ವಿದ್ಯಾಗಮದ ಸಮಯದಲ್ಲಿ ಸ್ಥಳಾವಕಾಶವನ್ನು ನೀಡಿದ್ದರು. ಅಲ್ಲಿಯ ಯಾರಾದರೂ ಸದಸ್ಯರು ಅಥವಾ ಅಧ್ಯಕ್ಷರು ಇದ್ದರೆ ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇನ್ನೊಂದು ವಿದ್ಯಾಗಮದ ಕೇಂದ್ರ ಜನಸೇವಾ ಯುವಕ ಮಂಡಲ ಅಡು ಅಮ್ಲಮೊಗರು. ಇಲ್ಲಿಯ ಸದಸ್ಯರು ಯಾರಾದರೂ ಇದ್ದರೆ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ತಿಲಕ್ ನಗರ ಅಂಗನವಾಡಿ ಶ್ರೀ ಲಕ್ಷ್ಮೀನರಸಿಂಹ ದೇವಸ್ಥಾನ ಪ್ರಾಂಗಣ ಕೋಟ್ರಗೊತ್ತು. ಆಸಿಯಮ್ಮ ಇವರ ಮನೆಯಲ್ಲಿಯೂ ಕೂಡ ಒಂದು ವಿದ್ಯಾಗಮ ಕೇಂದ್ರವಿತ್ತು. ಅವರು ದಯವಿಟ್ಟು ಇದ್ದರೆ ಇಲ್ಲಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಆಸಿಯಮ್ಮ ರುಂಬೋಡಿ. ಆಸಿಯಮ್ಮರವರು ತನ್ನ ಮನೆಯನ್ನು 3 ತಿಂಗಳು ನಮಗೆ ಒದಗಿಸಿಕೊಟ್ಟಿದ್ದಾರೆ. 15-20 ಮಕ್ಕಳನ್ನು ಪಾಠ ಮಾಡಲಿಕ್ಕೆ ನಮಗೆ ಇಡೀ ದಿವಸ, ಜೊತೆಗೆ ನಮಗೆ ಊಟ ಶಿಕ್ಷಕರಿಗೆ. ಅಂತ ಒಂದು ಶ್ರೇಷ್ಠ ವ್ಯಕ್ತಿ ಅವರು. ಅವರ ಒಂದು 5-6 ಪುಲ್ಯಂದಿರು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಪುಲ್ಯ ಇದ್ದಾಳೆ ಮೊಮ್ಮಗಳು. ಬಾ. ಅದೇ ರೀತಿ ನಮ್ಮ ಶಾಲೆಗೆ ಫ್ಯಾನ್ ಅನ್ನು ಕೊಡುಗೆಯಾಗಿ ನೀಡಿದ ದೀಪ್ತಾಂಶು ಈ ವಿದ್ಯಾರ್ಥಿಯ ತಂದೆ ಕಿಶೋರ್ ಮತ್ತು ತಾಯಿ ಮಮತಾ ಇವರಲ್ಲಿ ಯಾರಾದರೂ ಒಬ್ಬರು ಇದ್ದರೆ ವೇದಿಕೆಗೆ ಆಗಮಿಸಿ. ದೀಪ್ತಾಂಶನ ತಾಯಿ ಇದ್ದಾರೆ, ಅವರು ಬಾ. ಹಾಗೂ ತಾಯಿ ಸಂಬ್ರೀನಾ. ಶಿಕ್ಷಕರು ಮಾಪ್, ಬ್ರೂಮ್, ಡಸ್ಟ್ಬಿನ್, ಡಸ್ಟ್ ಪ್ಯಾನ್ ಹೀಗೆ ಹಲವಾರು ಕೊಡುಗೆಗಳನ್ನು ನಮ್ಮ ಶಾಲೆಗೆ ತಮ್ಮದೇ ರೀತಿಯಲ್ಲಿ ನೀಡಿರುತ್ತಾರೆ. ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶಾಲೆಯ ಅಭಿವೃದ್ಧಿ ಹಾಗೂ ಮಕ್ಕಳ ಶಿಕ್ಷಣದ ಯಶಸ್ಸಿಗೆ ಸಹಕರಿಸಿದ ಎಲ್ಲ ವಿದ್ಯಾಭಿಮಾನಿಗಳಿಗೆ ಮಗದೊಮ್ಮೆ ಅಭಿನಂದನೆಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಲಮೊಗರು. ಈ ಶಾಲೆಯಲ್ಲಿ ವಿವಿಧ ವಿದ್ಯಾರ್ಥಿಗಳ ಮತ್ತು ಶೈಕ್ಷಣಿಕ ಸಂಬಂಧಪಟ್ಟ ಹಾಗೆ ಶಾಲಾ ಪ್ರಾರಂಭೋತ್ಸವ ಮತ್ತು ವಿವಿಧ ಕಾರ್ಯಕ್ರಮಗಳ ಈ ಒಂದು ಅರ್ಥಪೂರ್ಣ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇವತ್ತು ಬಾಂಬೆಯಲ್ಲಿ ನೆಲೆಸಿಕೊಂಡು ನಮಗೆಲ್ಲರಿಗೂ ಸ್ವಾಭಿಮಾನ ಮತ್ತು ಗೌರವ ಸಂಕೇತವಾಗಿರುವಂಥ ಗೌರವಂಥ ಸದಾಶಿವಣ್ಣನವರೇ,
ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತವಂಥ ನಮ್ಮ ಗೌರವಿತರು ಹಿರಿಯರು, ಈ ಊರಿನ ಬಗ್ಗೆ, ಶಾಲೆ ಬಗ್ಗೆ ವಿಶೇಷವಾದ ಗೌರವ ಇರುವಂತಹ ಹಾಗೂ ಕುರುನಾಡು ಇತಿಹಾಸ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಸುದರ್ಶನ್ ಶೆಟ್ಟರ್ ಅವರೇ, ಅದೇ ರೀತಿ ನಮಗೆ ಗೌರವಿತರು ಹಿರಿಯರಾಗಿರುವಂತಹ ಅಮ್ಮನೂರು ಗ್ರಾಮ ಪಂಚಾಯತ್ನ ಹಿರಿಯ ವ್ಯಕ್ತಿಯಾಗಿರುವಂಥ ಸಂಜೀವಣ್ಣನವರೇ, ಮಾಜಿ ಸದಸ್ಯರಂಥ ವಿಠಲ್ ಶೆಟ್ಟರ್ ಅವರೇ, ಉಪಾಧ್ಯಕ್ಷ ಅಂತ ಇಕ್ಬಾಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ನಮ್ಮ ಗೌರವಿತರಾಗಿರುವಂಥ ನರಸಿಂಹ ಆಲ್ವಾರ್ ಅವರೇ, ಹೈಸ್ಕೂಲ್ನ ಮುಖ್ಯ ಶಿಕ್ಷಕಂತ ಸವಿತಾರವರೇ, ರೆಹನರವರೇ, ನಮ್ಮ ರಾಧಾಕೃಷ್ಣರವರೇ, ಬಿ ಒ ಆದಂಥ ರಾಜೇಶ್ವರವರೇ, ನಮ್ಮ ಸದಸ್ಯನವರೇ, ಬಹುಶಃ ನಮ್ಮ ಸನ್ಮಿದ ಪಂಚಾಯತ್ನ ಸದಸ್ಯರಾಗಿರುವಂತಹ ಸುಬೋಧ್ರವರೇ, ಬಹುಶಃ ಎಲ್ಲ ಕಾರ್ಯಕ್ರಮದ ವಿಶೇಷವಾದ ನಿರ್ವಹಿಸುವಂತಹ ಈ ಶಾಲೆ ಬಗ್ಗೆ ಅತ್ಯಂತ ಸಂತೋಷವಾಗ್ತಿದೆ. ಹಂಬ್ಲುಮೂರು ಹಿರಿಯ ಪ್ರಾಥಮಿಕ ಶಾಲೆ ಈ ವರ್ಷ ತನ್ನ 100ನೇ ವರ್ಷದ ಆ ಒಂದು ಸಂಭ್ರಮ ಆಚರಣೆ ಇವತ್ತು ಹಮ್ಮಿಕೊಂಡು ಇವತ್ತು ಬಂದಿದೆ. ಈ 100ನೇ ವರ್ಷದ ಸಂದರ್ಭದಲ್ಲಿ ನಾವು ಪ್ರಪ್ರಥಮವಾಗಿ 100 ವರ್ಷ ಹಿಂದೆ ಯಾರಿದನ್ನು ಪ್ರಾರಂಭ ಮಾಡಿದಾರ ಅವರ ದೂರದೃಷ್ಟಿ, ಅವತ್ತಿಲ್ಲಿ ಕಲೀಲಿಕ್ಕೆ ಬಂದಂಥ ಎಲ್ಲ ಶಿಕ್ಷಕ ವರ್ಗದವರನ್ನು ನಾವೆಲ್ಲರೂ ಕೂಡ ಸ್ಮರಿಸುವುದು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಷ್ಟೆಲ್ಲ ಅಭಿವೃದ್ಧಿಯಾಗಿ ಕೂಡ ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕಂತ ಕೆಲವೊಂದು ಭಾವನೆಗಳಿರ್ತದೆ. ಅದೇ 100 ವರ್ಷಗಳ ಹಿಂದೆ ಕಾಡಂತ ಇರುವಂಥ ಪ್ರದೇಶಕ್ಕೆ ಇವತ್ತು ಶಿಕ್ಷಕ ವರ್ಗ ಬಂದು ತಮ್ಮ ಮಕ್ಕಳನ್ನು ಅತ್ಯಂತ ಸತ್ಪ್ರಯೋಜನಾಗಿ ಮಾಡಬೇಕೆಂಬ ಉದ್ದೇಶದಿಂದ ತದನಂತರ ಎಲ್ಲ ಬಂದ ಶಿಕ್ಷಕ ವರ್ಗದವರು ಕೂಡ ನಾವು ಇವತ್ತು ನೆನಪಿಸ್ಕೊಳ್ಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ನಮ್ಮ ಶಾಲೆ ಮುಂದೆ ನಾವು ಹೋಗಬೇಕಂತ ನಾವಿವತ್ತು ಆಲೋಚನೆ ಇವತ್ತು ಮಾಡಬೇಕಾಗ್ತದೆ. ಆದ ಕಾರಣ ಎಲ್ಲ ಇದನ್ನು ಸ್ಥಾಪಕ ಮಾಡಿದವರು, ತದನಂತರ ಪ್ರಯತ್ನ ಪಟ್ಟವ್ರನ್ನು, ತದನಂತರ ಎಲ್ಲ ಶಿಕ್ಷಕ ವರ್ಗದವರನ್ನು ನಾವಿವತ್ತು ಸ್ಮರಿಸಿಕೊಂಡು ಬಹುಶಃ ನಾವು ಮಕ್ಕಳ ವಿದ್ಯಾರ್ಥಿ ಸಂಬಂಧಪಟ್ಟಾಗೆ ಎಲ್ಲರೂ ಕೂಡ ಕಾಳಜಿ ವಹಿಸಿಕೊಂಡು ತಮ್ಮ ಕಾರ್ಯಕ್ರಮ ಮತ್ತು ವಿವಿಧ ಯೋಜನೆ ಹಮ್ಮಿಕೋ ಅತ್ಯಂತ ಸಂತೋಷ. ಇದರಲ್ಲಿ ಇವತ್ತು ವಿವಿಧ ಸಂಘ ಸಂಸ್ಥೆಗಳ ತಮ್ಮ ಸಂಪೂರ್ಣವಾದ ಸಹಕಾರ ಕೊಟ್ಟಿರೂ ಕೂಡ ನನಗೆ ಅತ್ಯಂತ ಗೌರವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಸರ್ಕಾರಿ ಸಂಸ್ಥೆ ಬೆಳಗಬೇಕಾದರೆ ಸರ್ಕಾರದ ಜನಪ್ರತಿನಿಧಿಗಳು, ಅಲ್ಲಿ ಕೆಲಸ ಮಾಡಿದ ಅಧಿಕಾರಿ ವರ್ಗದವರು ಮತ್ತು ಊರಿನವರು ಸಹಕಾರ ಕೊಟ್ಟಾಗ ಆ ಒಂದು ಸಂಸ್ಥೆ ಮಾದರಿಯಾಗಿ ಹಂತವಾಗಿ ಮೇಲೆ ಬರ್ತದೆಂಬ ವಿಶ್ವಾಸ ನಿಮಗೆಲ್ಲ ಇರುವಂಥದ್ದು. ಆ ರೀತಿಯ ಸಹಕಾರ ಇವತ್ತು ಅಮೃತಮುಗರ ಶಾಲೆಯನ್ನು ಮತ್ತು ಹೈಸ್ಕೂಲನ್ನು ಈ ಹಂತಕ್ಕೆ ಇವತ್ತು ಬಂದು ನಿಲ್ಲಿಸಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭಾಳಷ್ಟು ಇವತ್ತು ಕೆಲಸ ಆಗಬೇಕಾಗಿದೆ. ಮುಂದಿನ ದಿನದಲ್ಲಿ ಕೂಡ ನಾವೆಲ್ಲ ಸೇರಿಕೊಂಡು ಬಹುಶಃ ಮುಂದೆ ತಗೊಂಡು ಹೋಗೋದು ಅವಕಾಶ ಇವತ್ತು ಆಗಬೇಕು. ಇವತ್ತು ಎಲ್ಲ ಬೇರೆ ಬೇರೆ ಕಡೆಗಳು ನಾವು ಇಂಗ್ಲೀಷ್ ಶಾಲೆ, ನಾನು ಸ್ಕೂಲನ್ನು ಪ್ರಾರಂಭ ಮಾಡಿದಾಗ ಇಲ್ಲಿ ಕೂಡ ಪ್ರಾರಂಭ ಮಾಡಲಿಕ್ಕೆ ಹೇಳಿದ್ದೆ. ಪ್ರಥಮ ಲಿಸ್ಟ್ ಬಿಟ್ಟು ಹೋದ ಸಂದರ್ಭದಲ್ಲಿ ನಾನೇ ಬೆಂಗಳೂರು ನಿಂತು ಇದಕ್ಕೆ ವಿಶೇಷವಾದ ಸ್ಯಾಂಕ್ಷನ್ ನಾನು ಇವತ್ತು ಮಾಡಿ ಇವತ್ತು ಇಲ್ಲಿಗೆ ಕೂಡ ಸ್ಯಾಂಕ್ಷನ್ ಅವಕಾಶ ಆಯಿತು. ಯಾಕೆಂತ ಹೇಳಿದರೆ ನಾನು ಹೇಳಿದ್ದೆ ಕಮಿಷನರ್ಗೆ, ನೀವು ನನ್ನ ಕ್ಷೇತ್ರ ಬೇರೆ ಕಡೆ ಹೋದರೆ ಅವ್ರಿಗೆ ಹತ್ತಿರದ ಬಸ್ಸಿನ ವ್ಯವಸ್ಥೆ ಬೇರೆ ಬೇರೆ ವ್ಯವಸ್ಥೆ ಇದೆ. ಅದು ಈ ಗ್ರಾಮದ ಮಕ್ಕಳು ಏನಾದರೂ ಇಲ್ಲಿ ಇಂಗ್ಲೀಷ್ ಸಿಕ್ಕದಿದ್ದರೆ ಅವ್ರಿಗೆ ಬೇರೆ ಯಾವ ಗ್ರಾಮ ಕೂಡ ಹೋಗಿ ಕಲೀಲಿಕ್ಕೆ ಆಗೋದಿಲ್ಲ. ಇದೊಂದು ಯಾಕೆ ಭಾಳಷ್ಟು ದೂರ ಇದೆ. ಅಮಲಮೋಗರಿಂದ ನೀವು ಬಬ್ಬುಕಟ್ಟೆಗೆ ಹೋಗಬೇಕು, ಅಥವಾ ನೀವು ದೆರ್ಲಕಟ್ಟೆಗೆ ಹೋಗಬೇಕು, ಅಥವಾ ನೀವು ಕೊಣಜಾಗೆ ಹೋಗಬೇಕು. ಈ 3 ಪ್ರದೇಶಗಳಿಗೆ ನಮಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಿಜವಾದ ಶಿಕ್ಷಣ ವ್ಯವಸ್ಥೆ ಈ ರೀತಿಯ ಅತ್ಯಂತ ಹಿಂದುಳಿದ ಪ್ರದೇಶ ಬರುವಂಥ ವಿದ್ಯಾರ್ಥಿ ಸಿಗಬೇಕು ಉದ್ದೇಶದಿಂದ ನಾವು ಸ್ಯಾಂಕ್ಷನ್ ಮಾಡಿದ ನಂತರ ನೀವೆಲ್ಲರೂ ಕೂಡ ಭಾಳ ಆಸಕ್ತಿಯಿಂದ ಬಹುಶಃ ಇವತ್ತು ಬರ್ತಾ ಇದೆ. ಮಕ್ಕಳು ಕೂಡ ಇವತ್ತು ಸೇರಿಕೊಳ್ಳುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಮಕ್ಕಳ ಜಾಸ್ತಿ ಸಂಖ್ಯೆ ಆದರೆ ಅದರ ಅರ್ಥ ಏನಂತ ಹೇಳಿದರೆ ಇಲ್ಲಿ ಶಿಕ್ಷಣ ಭಾಳ ಚೆನ್ನಾಗಿದೆ, ಹೆತ್ತವರು ಕೂಡ ಸಂತೋಷದಿದ್ದಾರೆ. ಅದಕ್ಕಾಗಿ ಮಕ್ಕಳನ್ನು ತಮ್ಮ ಇಲ್ಲಿ ಕಲಿಸುವಂಥ ವಿಚಾರ ಇವತ್ತು ಆಗಿದೆ. ಅದಕ್ಕೆ ಎಲ್ಲ ಹೆತ್ತವರನ್ನು ಕೂಡ ನಾನು ಎಲ್ಲ ನಮ್ಮ ಪೋಷಕ ವರ್ಗದವರನ್ನು ಕೂಡ ಅಭಿನಂದಿಸುವ ಶುಭಾಶಯನಿಗೆ ಹೆಚ್ಚಿಸುವಂಥ ಕೆಲಸ ನಾನು ಇವತ್ತು ಮಾಡುವಂಥದ್ದು. ತಾವೆಲ್ಲ ಮಕ್ಕಳಿಗೆ ಬಹುಶಃ ನಾವೇನು ಹೇಳಲಿಕ್ಕಿಲ್ಲ. ನಾನು ಯಾವ ಕೂಡ ಹೆತ್ತವರಿಗೆ ಇವತ್ತು ನಾವೆಲ್ಲ ಬಂದಿದ್ದೆ. ನಿಮಗೆ ಬಹುಶಃ 2 ಮಾತನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಿಮ್ಮ ಮಗ ಮತ್ತು ಮಗಳು ಇವತ್ತಲ್ಲ ನಾಳೆ ದೊಡ್ಡ ಜನ ಆಗಬೇಕಾದ್ರೆ ಅದು ಶೈಕ್ಷಣಿಕ ಕ್ರಾಂತಿ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ತಾವೆಲ್ಲ ಇವತ್ತು ದೃಢ ತೀರ್ಮಾನಕ್ಕೆ ಬರಬೇಕು. ಮುಂದಿನ 10-12 ವರ್ಷಗಳಲ್ಲಿ ಇಲ್ಲಿರುವಂಥ ಪ್ರತಿಯೊಬ್ಬ ಮಗು ಮತ್ತು ಮಗಳು ಕೂಡ ಅವ್ರು ಬಹುಶಃ ಒಂದು ಇಂಜಿನಿಯರ್ ಆಗಬೇಕು, ಅಡ್ವೊಕೇಟ್ ಆಗಬೇಕು, ಪೊಲೀಸರ ಸಿ ಆಗಬೇಕು, ಯಾವುದಾದ್ರು ಹಂತಕ್ಕೆ ಹೋಗುವಂಥ ಮನೋಭಾವವನ್ನು ತಾವು ಹೆತ್ತವರು ಪ್ರಾಮಾಣಿಕತೆಯಿಂದ ಇವತ್ತು ಪ್ರಯತ್ನ ಮಾಡಿದರೆ ಖಂಡಿತವಾಗಿ ತಾವೆಲ್ಲರೂ ಕೂಡ ಯಶಸ್ವಿ ಆಗ್ತೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯಬೇಕಂದ್ರೆ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮಗೆ ನೆಮ್ಮದಿ ಜೀವನ, ನಿಮ್ಮ ಮಕ್ಕಳಿಗೆ ಸ್ವಾಭಿಮಾನ ಬದುಕು ಕಾಣಬೇಕಾ, ಅದು ಶೈಕ್ಷಣಿಕ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಅದರ ಮುಖಾಂತರ ವ್ಯಕ್ತಿತ್ವ ಬೆಳೆಸ್ಕೊಂಡು ಬರುವಂಥ ಅವಕಾಶ ತಾವೆಲ್ಲ ಇವತ್ತು ಕಲ್ಪಿಸಬೇಕಾಗ್ತದೆ. ಅದಕ್ಕಾಗಿ ತಾವು ನಿಮ್ಮ ಮಕ್ಕಳ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸಬೇಕು. ಶಿಕ್ಷಕ ವರ್ಗದವರಿಗೆ ತಮ್ಮ ಸಂಪೂರ್ಣವಾದ ಸಹಕಾರ ಕೊಡುವಂಥ ವ್ಯವಸ್ಥೆ ಇವತ್ತು ಆಗಬೇಕು. ನಿಮ್ಮ ಮಕ್ಕಳ ಬಗ್ಗೆ ಆಗಿಂದಾಗಿ ನೀವು ಬಂದು ಶಿಕ್ಷಕರ ಚರ್ಚೆ ಮಾಡಿಕೊಂಡು ಹೋದಾಗ ನಿಮ್ಮ ಮಕ್ಕಳ ವ್ಯಕ್ತಿತ್ವ ಅತ್ಯುತ್ತಮವಾದ ಒಂದು ವ್ಯಕ್ತಿತ್ವ ರೂಪುಗೊಳ್ತದೆಂಬ ಆತ್ಮವಿಶ್ವಾಸ ಎಲ್ಲರಿಗೂ ಕೂಡ ಇರಬೇಕಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು.
ನಾನು ಹಿಂದೆ ಕೂಡ ಹೇಳಿದ್ದೇನೆ ನಿಮಗೆಲ್ಲರಿಗೂ ಕೂಡ, ಬಹುಶಃ ಹೆತ್ತವರು ಬೇರೆ ಇರ್ಬೋದು, ಈಗಲೂ ಕೂಡ ಹೇಳೋದು ಇಷ್ಟೇ. ಯಾಕೆಂತ ಹೇಳಿದರೆ ನಾನು ಕೇಳ್ತಾ ಇರ್ತೇನೆ, ನಾನು ಕೇಳೊಂದಿಪ್ಪೆ ಜೋಕ್ಲೇನ ಟೀಚರ್ ನಕಲು ಪೈ ಇಲ್ಲದಕ್ಲೆತ್ತ ನಾ ಪಪ್ಪ ಮನೇಲೆತ್ತಂದ ಜೋಕ್ಲ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬರ್ತಾರಂತೇಳಿ. ಆಗ ನಮಗೆ ಸರ್ಕಾರಿ ಶಾಲೆಯಲ್ಲಿ ಕೆಲವು ಕಡೆ ಹೇಳ್ತಾರೆ ಸೈಕಲ್ ಕೊಡುವ ಕಾರ್ಯಕ್ರಮಕ್ಕೆ, ಇಂತೆಲ್ಲ ಕಾರ್ಯಕ್ರಮಕ್ಕೆ, ವಾರ್ಷಿಕೋತ್ಸವಕ್ಕೆಲ್ಲ ಜನ ಬರ್ತಾರೆ. ಮಕ್ಕಳ ಶೈಕ್ಷಣಿಕವಾಗಿ ಚರ್ಚೆ ಮಾಡಲಿಕ್ಕೆ ಕರೆದಾಗ ಎತ್ತವರು ಭಾಳಷ್ಟು ಬರೋದು ಕಡಿಮೆ ಅಂತೇಳಿ. ನೋಡಿ, ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ನಿಮ್ಮನ್ನು ಟೀಚರ್ ಕರೆದಾಗ ನಿಮಗೆ ಬರಲಿಕ್ಕೆ ಪುರ್ಸೊತ್ತಿಲ್ಲ, ನಿಮಗೆ ಭಯಂಕರ ಬ್ಯುಸಿ. ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಟೀಚರ್ ಕರೆದಾಗ ನೀವು ತಾಯಂದಿರಿಗೆ ಭಯಂಕರ ಬ್ಯುಸಿ, 1 ನಿಮಿಷ ಪುರ್ಸೊತ್ತಿಲ್ಲ. ಇನ್ನೊಬ್ಬರು ಗೃಹ ಪ್ರವೇಶಕ್ಕೆ ಮತ್ತು ಮದುವೆಗೆ ಕರೆದ್ರೆ ನೀವು 9 ಗಂಟೆಗೆ ರೆಡಿ, ಆಗ ನಿಮಗೆ ಟೈಮ್ ಎಲ್ಲಿಂದ ಬರ್ತಂತ ಗೊತ್ತಿಲ್ಲ. ಇನ್ನೊಂದು ಕಡೆ ಹೋಗಬಾರ್ದಂತಲ್ಲ, ಆದರೆ ನಿಮ್ಮ 24 ಗಂಟೆ ಪುರ್ಸೊತ್ತು ದಿವಸದಲ್ಲಿ ನೀವು ಯಾವಾಗ ಮೀಸಲಿಡಬೇಕಂತ ನಾವು ಆಲೋಚನೆ ಮಾಡಬೇಕು. ನೀವು ನಿಮ್ಮ ಮಕ್ಕಳಿಗೆ ತಮ್ಮ ಪುರ್ಸೊತ್ತನ್ನು ಇವತ್ತು ಸರ್ಕಾರ ನಿಮಗೆ ಉಚಿತವಾದ ಫೀಸ್, ಉಚಿತವಾದ ಡ್ರೆಸ್, ಉಚಿತವಾದ ಶಿಕ್ಷಣ, ಉಚಿತವಾದ ಊಟ, ಉಚಿತವಾದ ಮೊಟ್ಟೆ, ಉಚಿತವಾದ ಹಾಲು, ಎಲ್ಲ ಕೂಡ ಉಚಿತ. ನೀವು ಪುರ್ಸೊತ್ತನ್ನಾದರೂ ನೀವು ಮಾಡದಿದ್ದರೆ ನನ್ನ ಮಗ ದೊಡ್ಡ ಜನ ಆಗಬೇಕು, ಮಕ್ಕಳು ದೊಡ್ಡ ಜನ ಆಗಬೇಕು, ನೀವು ಕನಸು ಕಾಣಲಿಕ್ಕೆ ಹೇಗೆ ಸಾಧ್ಯವಿದೆ? ಆದರೆ ನಿಮ್ಮ ಸಮಯ, ನೀವು ತಮ್ಮ ಟೀಚರ್ ಇಲ್ಲಿ ಕಲಿಸಿದ ಬ್ಯಾಗನ್ನು ನೀವು ತಂದೆ ತಾಯಂದರು ಮನೆಯಲ್ಲಿ ಓಪನ್ ಮಾಡದಿದ್ದರೆ ಪಕ್ಕದ ಮನೆಯಲ್ಲಿ ಬಂದು ನಿಮ್ಮ ಮಗನ ಬ್ಯಾಗನ್ನು ಯಾರು ಕೂಡ ಓಪನ್ ಮಾಡೋದಿಲ್ಲ, ಅವನಿಗೆ ಬಿದ್ದೆ ಹೋಗಲಿಲ್ಲ. ನೀವು ಓಪನ್ ಮಾಡದಿದ್ದರೆ ನಿಮ್ಮ ಮಕ್ಕಳು ಕೂಡ ಬುಕ್ಕನ್ನು ಮುಟ್ಟೋದಿಲ್ಲ, ಅದನ್ನು ತಗೊಂಡು ಹೋಗ್ತಾರೆ, ನಾಳೆ ಬೆಳಿಗ್ಗೆ ಅದನ್ನು ಇಲ್ಲಿಗೆ ತಗೊಂಡು ಬರ್ತಾರೆ. ನೀವು ಅವ್ರ ಮನೆಯಿಂದ ಬಂದಾಗ ಒಂದು ಅರ್ಧ ಗಂಟೆ ಎಲ್ಲ ಸ್ನಾನ ಎಲ್ಲ ಮಾಡಿ ಕೂತ್ಕೊಳಿಸಿ, ಏನಾಗಿದೆ ಇವತ್ತು, ಏನು ಕಲಿಸಿದ್ದಾರೆ ಟೀಚರ್ ನಿನಗೆ, ಏನಾಗಿದೆ, ಯಾವುದಾಗಿದೆ ಅಂತ ಹೇಳಿಕೊಂಡು ನೀವು ಉತ್ತೇಜನ ಮಾಡಿದಾಗ ಮತ್ತು ಮಕ್ಕಳಿಗೆ ಅದು ಅಭ್ಯಾಸವಾಗಿದ್ದುಕೊಂಡು ಮರು ದಿವಸ ಅವನು ಶಾಲೆಗೆ ಹೋಗುವಾಗ ಆತ್ಮವಿಶ್ವಾಸನ ಹೋಗ್ತಾನೆ. ಒಮ್ಮೆ ಶಾಲೆಗೆ ಆತ್ಮವಿಶ್ವಾಸ ಕಲೀಲಿಕ್ಕೆ ಪ್ರಾರಂಭ ಮಾಡಿದರೆ ಅವನ ಶಿಕ್ಷಣ ಸ್ಟೈಲೇ ಬೇರೆ ಇರ್ತದೆ. ಅವನು ಕಲೀಲಿಕ್ಕೆ ಅದನ್ನು ಪ್ರಾರಂಭ ಮಾಡಿಬಿಡ್ತಾನೆ, ಮತ್ತೆ ಅವನ ಹಿಂದೆ ನೀವು ಬೀಳ್ಬೇಕಂತ ಇಲ್ಲ, ಒಮ್ಮೆ ಕಲೀಲಿಕ್ಕೆ ಪ್ರಾರಂಭ ಮಾಡಿ. ಈ ಒಂದು ಸಮಯ ಮತ್ತು ಪುರುಷೋತ್ತಮ ಮಾಡುವಂಥ ಅವಕಾಶ ನೀವು ಮಾಡಬೇಕಾಗ್ತದೆ. ಮತ್ತು ನೀವು ಹೆತ್ತವರು ನೋಡಿ, ಸಾಧಾರಣವಾಗಿ ನೋಡುವಾಗ ಈ ಮತ್ತೆ ಹೆತ್ತವರು ಸಂಬಂಧಿಕರ ಜೊತೆ ಮತ್ತು ನೆರೆಕರ ಜೊತೆ ಆ ಮದುವೆ ಹೇಗಿತ್ತು, ಈ ಮದುವೆ ಹೇಗಿತ್ತು, ಈ ಬಂಗಾರ ಹೇಗೆ ಉಂಟು, ಈ ಸಾರಿ ಹೇಗೆ ಉಂಟು, ಈ ಫಂಕ್ಷನ್ ಹೇಗಿತ್ತು, ಅಲ್ಲಿ ಊಟ ಹೇಗಿತ್ತು, ಭಯಂಕರ ಚರ್ಚೆ. ಯಾರ ಚರ್ಚೆ. ನಿಮ್ಮ ಮಕ್ಕಳ ಬಗ್ಗೆ ನೀವು ಎಷ್ಟು ಚರ್ಚೆ ಮಾಡ್ತೀರಿ? ನನ್ನ ಮಗ ಹಾಗೆ ಮಾಡಿದ್ದಾನೆ, ನನ್ನ ಮಗ ಹೀಗೆ ಮಾಡಿದ್ದಾನೆ, ಅವನ ಪ್ರತಿಭಾ ಕಾರಂಜಿಯಲ್ಲಿ ಮಾರ್ಕ್ ಬಂದಿದೆ, ಅವನು ಮಾರ್ಕ್ಸಲ್ಲಿ ಇಷ್ಟು ತಗೊಂಡಿದ್ದೇನೆ. ಎಷ್ಟು ನಿಮ್ಮ ಮಕ್ಕಳ ಬಗ್ಗೆ ನೀವು ಚರ್ಚೆ ಮಾಡ್ತೀರಿ? ನಿಮ್ಮ ಮಕ್ಕಳ ಬಗ್ಗೆ ನೀವು ಚರ್ಚೆ ಮಾಡದಿದ್ದರೆ ಮತ್ತೆ ಯಾರು ಚರ್ಚೆ ಮಾಡಲಿಕ್ಕೆ ಸಾಧ್ಯ? ಆದ ಕಾರಣ ನಿಮ್ಮ ಸಮಯ ಮತ್ತು ನಿಮ್ಮ ವಿಷಯವನ್ನು ಯಾರಿಗೆ ಮೀಸಲಿಡಬೇಕಂತ ಹೆತ್ತವರು ಆಲೋಚನೆ ಮಾಡಿಕೊಂಡು ತಾವು ಸಂಪೂರ್ಣವಾದ ಸಹಕಾರ ಕೊಟ್ಟಾಗ, ಶಿಕ್ಷಣ ವರ್ಗದ ಶಿಕ್ಷಣ ಕೊಟ್ಟಾಗ ಊರ ಎಲ್ಲ ಕೂಡ ಅತ್ಯುತ್ತಮವಾಗಿ ಮುಂದೆ ಬರುವಂಥ ಅವಕಾಶ ಇವತ್ತು ಹಾಗೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಆ ಆತ್ಮವಿಶ್ವಾಸ ನಿಮಗೆ ಇರಬೇಕು. ಶ್ರೀಮಂತರ ಮಕ್ಕಳು ಕಲ್ತದ್ದು ಕಡಿಮೆ, ಬಡವರ ಮಕ್ಕಳೇ ಕಲ್ತದ್ದು ಜಾಸ್ತಿ. ನೀವು ಇತಿಹಾಸ ನೋಡಿದಾಗ ಆದಾಗ ನಮಗೆ ಅನ್ನದ ಅಭಾವ ಇದೆ, ಏನಿಲ್ಲ. ಬಹುಶಃ ನಿಮ್ಮ ಮಕ್ಕಳು ಶಿಕ್ಷಣ ಪಡೆದ್ರೆ ಯಾವುದೇ ಹಂತಕ್ಕೆ ಹೋಗ್ಬೋದು ಅಂತೇಳಿ ಭಾಳಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇರುವಂಥ ಅವಕಾಶ ಆಗಿದೆ. ಇನ್ನು ನಾನು ಕಲೀಲಿಲ್ಲ, ನನ್ನ ಮಗನಿಗೆ ಹೇಗೆ ಕಲಿಸುವಂಥ ಆಲೋಚನೆ ನಿಮಗೆ ಬೇಡ. ನನ್ನ ತಾಯಿ ಕೂಡ ಕಲಿತದ್ದು 4ನೇ ಕ್ಲಾಸ್ ಮಾತ್ರ, ಅವ್ರು ಕಡಬದಲ್ಲಿ ಇದ್ದದ್ದು. ಮತ್ತು ಮನೆಯಲ್ಲಿ ಬಂದವ್ರಿಗೆ ಟ್ಯೂಷನ್ ಕೊಡ್ತಾಯಿದ್ರು. ಅವ್ರು ಶಾಲೆಗೆ ಓದೋದು only till 4th ಸ್ಟ್ಯಾಂಡರ್ಡ್ ಮಾತ್ರ. ನನ್ನ ತಂದೆ MLA ಆಗಿದ್ದರು. ನನ್ನ ತಾಯಿ 4ನೇ ಕ್ಲಾಸ್ 5ನೇ ಕ್ಲಾಸ್ ಕಲ್ತಿದ್ರು ಕೂಡ ನನಗೆ ಇವತ್ತಿಗೂ ನೆನಪಿದೆ. ಬೆಳಿಗ್ಗೆ 5 ಗಂಟೆ ಎಬ್ಬಿಸಿ ನಮಾಜ್ ಮಾಡಿ ಪ್ರಾರ್ಥನೆ ಮಾಡಿಸಿ ನನಗೆ ಓದು ಅಂತ ಜೋರು ಮಾಡ್ತಾಯಿದ್ರು. ಅದು ನಾನು ಓದಿ ಅಡ್ವೊಕೇಟ್ ಆಗ್ತೇನೆ, ನಾನು MLA ಆಗ್ತೇನೆ, ನಾನು ಮಂತ್ರಿ ಆಗ್ತೇನೆ ಅವ್ರು ಕನಸು ಕಾಣಲಿಲ್ಲ. ಅದು ಓದಿಗೊಂದು ಶಕ್ತಿ ತಂದೆಯಲ್ಲಿ ಬಹುಶಃ ಗೊತ್ತಿತ್ತು. ಆ ರೀತಿಯ ಪ್ರೋತ್ಸಾಹ ನಿಮ್ಮೆಲ್ಲರ ಪ್ರೋತ್ಸಾಹ ಇವತ್ತು ತಾವು ಕೊಡ್ತಾ ಇದ್ದೀರಿ. ಆ ರೀತಿಯ ಪ್ರೋತ್ಸಾಹ ಕೊಟ್ಟು ದೈನ ನೋಡಿಕೊಂಡು 10 ವರ್ಷ ನೋಡಿ ಮತ್ತು ನಿಮ್ಮ ಮಕ್ಕಳ ಭವಿಷ್ಯವನ್ನು ಮತ್ತೆ ನಿಮ್ಮನ್ನು ನೋಡೋ ಕೆಲಸ ಅವ್ರು ಖಂಡಿತವಾಗಿ ಇವತ್ತು ಆಗ್ತದೆ. ಆ ರೀತಿಯ ವಿಚಾರ ಇವತ್ತು ಹಮ್ಮಿಕೊಳ್ಳುವಂಥ ಅವಕಾಶ ಇವತ್ತು ನಿಮ್ಮೆಲ್ಲರಿಂದ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಮತ್ತು ಭವಿಷ್ಯ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಯಾರಿಂದ ಸಹಕಾರ ಕೊಟ್ಟರು ಕೂಡ ನಿಮಗೆ ಶಿಕ್ಷಣಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ. ಯಾರು ಹೇಳಿದ್ರು ಕೂಡ ನಿಮಗೆ ಸಹಕಾರ ಕೊಡೋದು ಎಂದೂ ಕೂಡ ಇಲ್ಲ. ಆದ ಕಾರಣ ಒಂದಲ್ಲ ಒಂದು ರೀತಿಯಿಂದ ಸಹಕಾರ ತಗೊಂಡು ಮುಂದೆ ಹೋಗುವಂಥ ಅವಕಾಶ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದೇ ರೀತಿ ನಿಮ್ಮ ಮಕ್ಕಳಿಗೆ ಬರೀ ಶಿಕ್ಷಣ ಮಾತ್ರ ಅಲ್ಲ, ಶಿಕ್ಷಣ ಜೊತೆಯಲ್ಲಿ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಜವಾಬ್ದಾರಿ ಕೂಡ ಅದು ಹೆತ್ತವರು ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಮನೆಯಲ್ಲಿ ಎಲ್ಲ ಜೊತೆ ಪ್ರೀತಿ ವಿಶ್ವಾಸ ಇದ್ದರೆ ಅವರು ಕೂಡ వాళ్ళ ಪ್ರೀತಿ ವಿಶ್ವಾಸನ ಒಂದು ಮನೋಭಾವ ಬರ್ತದೆ. ನಿಮ್ಮ ಮನೆಯಲ್ಲಿ ಮೆಲ್ಲ ಮಾತಾಡಿದರೆ ಇವರು ಕೂಡ ಮೆಲ್ಲನೆ ಮಾತಾಡುವಂಥ ಅವನ ಸ್ವಭಾವ ಬರ್ತದೆ. ನೀವು ಮನೆಯಲ್ಲಿ ಮಕ್ಕಳಂದು ಜೋರಾಗಿ ಮಾತಾಡಿದರೆ ಇವರಿಗೆ ಕೂಡ ಅದೇ ಅವನು ಎಲ್ಲ ವಿಚಾರ ಅಂತ ಅವ್ರು ನೋಡುವಂಥ ಅವಕಾಶ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಅದೇ ರೀತಿಯಲ್ಲಿ ನಾವೆಲ್ಲ ಸಮಾಜ, ಎಲ್ಲ ಜಾತಿ ಧರ್ಮದವರು ಒಂದೇ ತಾಯಿಯ ಮಕ್ಕಳ ರೀತಿ ಬರುವಂಥ ಭಾವನೆ ಕೂಡ ಹೆತ್ತವರಿಗೂ ಮಕ್ಕಳಿಗೆ ಕೂಡ ಜವಾಬ್ದಾರಿ, ಹೆತ್ತವರು ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವತ್ತು ನಾನು ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದ ಧಾರ್ಮಿಕ ಕಾರ್ಯ ಎಲ್ಲ ಕಾರ್ಯಕ್ಕೆ ಹೋಗೋದು ಅದು ರಾಜ್ಯಕ್ಕಿಂತ ಬಂದದಲ್ಲ.
ನನ್ನ ತಂದೆ ತಾಯಂದಿರು ನನಗೆ ನೆರೆಕರೆಯವರು ನನಗೆ ಕೊಟ್ಟಂಥ ವ್ಯಕ್ತಿತ್ವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಸಣ್ಣದಿರುವಾಗಲೇ ನಾನು ಎಲ್ಲ ಹರಿಕಥೆಗೆ, ಸೈಕಲ್ ಬ್ಯಾಲೆನ್ಸಿಗೆ, ಯಕ್ಷಗಾನಕ್ಕೆ, ಅಷ್ಟಮಿ ಬಂದಾಗ, ಆಟಿಕೊಡಜೆ ಬಂದಾಗ ಇದೆಲ್ಲವೂ ಕೂಡ ನಾವು ಸಕ್ರಿಯವಾಗಿ ಆ ಒಂದು ನಮ್ಮ ದೈನಂದಿನ ವ್ಯಕ್ತಿತ್ವದಲ್ಲಿ ಬಂದದ್ದು ಇವತ್ತು ಕೂಡ ನಮಗೆ ಬಲಿಷ್ಠವಾಗಿ ನಿಲ್ಲುವಂಥ ವಿಚಾರ ಇವತ್ತಾಗಿದೆ. ಈ ವ್ಯಕ್ತಿತ್ವವೇ ನೀವು ಸರ್ವರನ್ನು ಕೂಡ ಪ್ರೀತಿಯಿಂದ ನೋಡುವಂಥದ್ದು, ಸರ್ವರು ಕೂಡ ನಿಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿತ್ವ ನಿಮ್ಮ ಮಕ್ಕಳಿಗೆ ಬರಬೇಕಾದ್ರೆ ಅದು ಬಹುಶಃ ತಮ್ಮ ಮನೆಯಿಂದ ಇವತ್ತು ಪ್ರಾರಂಭ ಆಗಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇವತ್ತು ಭಾಳ ಕಷ್ಟ. ಇವತ್ತು ಸೆಲ್ಫಿ ಫೋಟೋ ತೆಗೆದು ಎಲ್ಲ ಸೆಲ್ಫಿಶ್ ಆಗಿದ್ದಾರೆ. ಅವರು ಮಾತ್ರ ಅಲ್ಲದೆ ಪಕ್ಕದ ಬಗ್ಗೆ ಅವರು ಆಲೋಚನೆ ಮಾಡಲಿಕ್ಕೆ ಯಾರು ಕೂಡ ಇವತ್ತು ಹೋಗೋದಿಲ್ಲ. ಮುಂಚೆ ಎಲ್ಲ ಮನೆಯ ಕಾಂಪೌಂಡ್ ವಾಲ್ನಲ್ಲಿ ಒಂದು ಸಣ್ಣೊಂದು ಗೇಟ್ ಇತ್ತು, ಮೇನ್ ಗೇಟ್ ಬಿಟ್ಟು ಸಣ್ಣ ಗೇಟ್. ಯಾಕೆ? ಅದು ನೆರೆಕರೆಯವರ ಮನೆಗೆಲ್ಲ ಹೋಗಲಿಕ್ಕೆ. ಈಗ ಸಣ್ಣ ಗೇಟ್ ಬಿಟ್ಟು ದೊಡ್ಡ ಗೇಟ್ ಓಪನ್ ಮಾಡೋದೇ ಕಷ್ಟ. ಪಕ್ಕದ ಮನೇಲಿ ಯಾರಿದ್ದಾನೆ, ಅವನ ಹೆಸರೇನು, ಯಾವ ಶಾಲೆಗೆ ಹೋಗ್ತಾನೆ, ಏನಂದು ಯಾರಿಗೂ ಕೂಡ ಗೊತ್ತು. ಇದೇ ರೀತಿ ಭವಿಷ್ಯದಲ್ಲಿ ಮುಂದೆ ಹೋದರೆ ಪರಿಸ್ಥಿತಿ ಏನಂತ ನಾವು ಇವತ್ತು ಅರ್ಥ ಮಾಡಿಕೊಳ್ಳೋದು ವಿಚಾರ ಇವತ್ತು ಆಗ್ಬೋದು. ಯಾಕೆಂತ ಹೇಳಿದರೆ ನಾವಿವತ್ತು ನಮ್ಮೆಲ್ಲ ಹಿರಿಯರು ಉತ್ತಮವಾದ ವಾತಾವರಣ ಇದ್ದೇವೆ, ನಾವೆಲ್ಲ ಉತ್ತಮವಾದ ವಾತಾವರಣ ಇದ್ದೇವೆ. ಅದು ಈ ಮಕ್ಕಳು ನಮ್ಮ ವರ್ಷ ದೊಡ್ಡಾದಾಗ ಇನ್ನು ಹುಟ್ಟುವಂಥ ಮಕ್ಕಳಿಗೆ ನಾವು ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಡೋ ಜವಾಬ್ದಾರಿ ಅದು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಬೇಕಾಗ್ತದೆ. ಆದ ಕಾರಣ ಈ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ತಮ್ಮ ಮನೆಯಿಂದಲೇ ಪ್ರಾರಂಭ ಆಗೋ ಅಗತ್ಯ. ದೇವರು ಒಂದಂತ ನಮಗೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿರುವಂಥ ವಿಚಾರ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ದೇವರು ಬಹುಶಃ ಒಂದಂತೇಳಿ ಎಲ್ಲರಿಗೂ ಕೂಡ ಗೊತ್ತಿದೆ. ಯಾಕೆ? ಮಗು ಹುಟ್ಟಬೇಕಾದ್ರೆ 9 ತಿಂಗಳು 10 ದಿವಸ ಅಂತೇಳಿ ಎಲ್ಲ ಧರ್ಮದ ತಾಯಂದಿರು ಕೂಡ ಒಂದೇ. ಒಬ್ಬರಿಗೆ 5 ತಿಂಗಳು ಡಾಕ್ಟ್ರು, 3 ತಿಂಗಳು, 2 ತಿಂಗಳು ಯಾರಿಗೆ ಹೇಳೋದಿಲ್ಲ. ಒಂದು ಧರ್ಮದ ಮಕ್ಕಳು 5 ತಿಂಗಳಲ್ಲಿ ಹುಡ್ತಾರೆ, ಇನ್ನೊಂದು ಮಕ್ಕಳು 6 ತಿಂಗಳು ಹುಡ್ತಾರೆ, ಇನ್ನೊಂದು 3 ತಿಂಗಳು, ಎಲ್ಲರಿಗೂ ಕೂಡ ಏನು ಒಂದೇ. ಇನ್ನು ಹುಟ್ಟಿದ ನಂತರ ಎಲ್ಲ ಮಕ್ಕಳು ಕೂಗುವುದಲ್ಲದೆ ಯಾವ ಧರ್ಮದ ಮಕ್ಕಳು ಕೂಡ ನೆಗಡುವವರು, ಇನ್ನೊಂದು ಯಾರು ಎಲ್ಲ ಕೂಗುವವರೇ, ಮಗಳು ಕೂಗುವುದೇ ಎಲ್ಲ ವಿಚಾರಗಳು. ಇನ್ನು ದೊಡ್ಡವರಾದ ನಂತರ ಎಲ್ಲ ಮಕ್ಕಳಿಗೆ ಕೂಡ 2 ಕಣ್ಣು, ಮೂಗು, ಬಾಯಿ ಎಲ್ಲ ಮುಂದುಗಡೆ. ಒಬ್ಬ ಧರ್ಮದವರಿಗೆ ಹಿಂದೆ ಕಣ್ಣು, ಇನ್ನೊಂದು ಕಡೆ ಸೈಡಲ್ಲಿ ಕಣ್ಣು, ಇನ್ನೊಂದು ಬಾಯಿಗೆ ಎಲ್ಲ ಆಕಾರವಿಕೆ ಎಲ್ಲ ಕೂಡ ಒಂದೇ ರೀತಿಯಲ್ಲಿ ಇವತ್ತು ಇರುವಂಥದ್ದು. ಆದ ಕಾರಣ ಇದನ್ನು ಸ್ಪಷ್ಟ ದೇವರು ನಮಗೆ ಈ ಭೂಮಿಗೆ ಜನ್ಮ ಕೊಡುವಾಗ ದೇವರು ಒಬ್ಬನಾಗಿ ಇವತ್ತು ನಮಗೆ ಈ ಭೂಮಿಗೆ ಜನ್ಮ ಕೊಟ್ಟಿದ್ದಾನೆ, ಬೇರೆ ಬೇರೆ ಎಲ್ಲಿಯೂ ಇಲ್ಲ. ನಾವು ಯಾರ್ಯಾರ ಮನೆಯಲ್ಲಿ ನಾವು ಹುಡ್ತೇವೆ, ನಾವು ಮುಸ್ಲಿಂ ಧರ್ಮ ಮನೆಯಲ್ಲಿ ಹುಟ್ಟಿದ್ದೇವೆ, ನಮ್ಮ ಮುಸ್ಲಿಂ ಧರ್ಮ ನಾವು ಪಾಲಿಸಿಕೊಂಡು ಬರ್ತೇವೆ. ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದಾರೆ, ಹಿಂದೂ ಧರ್ಮದ ಪಾಲಿಸಿಕೊಂಡು ಬರ್ತೇವೆ. ಕ್ರಿಶ್ಚಿಯನ್ ಧರ್ಮ ಹುಟ್ಟಿದ್ದಾರೆ. ಎಲ್ಲ ಧರ್ಮದ ಸಂದೇಶ ಏನಿದೆ? ನಾವೆಲ್ಲರಿಗೂ ಶಾಂತಿ, ಪ್ರೀತಿ, ವಿಶ್ವಾಸ, ಸೋದರತೆ, ಒಬ್ಬನ ಕಷ್ಟದಲ್ಲಿದ್ದಾಗ ಸಹಕಾರ ಮಾಡಬೇಕು, ಒಬ್ಬರ ದುಃಖ ಆನಂದ ನಾವು ಸಂತೋಷ ಹಂಚಿಕೊಳ್ಬೇಕು, ಉತ್ತಮವಾದ ನಿರ್ಮಾಣ ಮಾಡಿ ಸರ್ವ ಜನರ ಪ್ರೀತಿಗೆ ಪಾತ್ರರಾಗಿ ಅದು ದೇವರ ಪ್ರೀತಿಗೆ ಪಾತ್ರರಾಗಬೇಕಂತೇಳಿ ಸರ್ವ ಧರ್ಮದ ಕೂಡ ಸಂದೇಶ. ಆದರೆ ಈ ಒಂದು ವ್ಯಕ್ತಿತ್ವನು ಸಣ್ಣ ಮಕ್ಕಳಿಂದಲೇ ಇವತ್ತು ಪ್ರಾರಂಭ ಆಗುವಂಥ ವಿಚಾರ ಇವತ್ತು ಆಗುವಂಥ ಅವಕಾಶ ಆಗಬೇಕು. ದ್ವೇಷ ಮುಕ್ತ ಮತ್ತು ನಶೆ ಮುಕ್ತವಾದ ಸಮಾಜ ಮತ್ತು ನಮ್ಮ ಜವಾಬ್ದಾರಿ ಇವತ್ತು ಆಗಿದೆ. ಅದಕ್ಕೆ ನಮ್ಮ ಈ ಗ್ರಾಮದ ಎಲ್ಲರೂ ಕೂಡ ಒಗ್ಗಟ್ಟಿನ ಮುಟ್ಟಿ ಆ ಒಂದು ವಿಶೇಷ ಮುಗಿದ ಅವಕಾಶ ಇವತ್ತು ಆಗಬೇಕು. ಅದಕ್ಕಾಗಿ ಹೆತ್ತವರಿಗೆ ವಿಶೇಷವಾದ ಜವಾಬ್ದಾರಿ ಇದೆ. ನಿಮ್ಮ ಮಕ್ಕಳು ಎಲ್ಲನೂ ಕೂಡ ಪ್ರೀತಿಸುವಂಥ ಮನೋಭಾವ ನಿಮ್ಮ ಮನೆಯಿಂದ ಇವತ್ತು ಪ್ರಾರಂಭ ಆಗಲಿ. ನಿಮ್ಮ ಮಕ್ಕಳು ಇನ್ನೊಬ್ಬರಿಗೆ ಸಹಕಾರ ಕೊಡುವಂಥ ಮನೋಭಾವ ಅದು ನಿಮ್ಮ ಮನೆಯಿಂದ ಆ ಮನೋಭಾವ ಅವರಿಗೆ ಪ್ರಾರಂಭ ಆಗುವಂಥ ವ್ಯಕ್ತಿತ್ವ ಬರುವಂಥ ವಿಚಾರ ಇವತ್ತು ಆಗಲಿ. ನಿಮ್ಮ ಮಕ್ಕಳಿಗೆ ಸಮಾಜದಲ್ಲಿ ಯಾವುದೇ ಕಷ್ಟ ಬಂದರೂ ಕೂಡ ಅದು ಭಾಳ ಸಮಾಧಾನದಿಂದ ತಾಳ್ಮೆಯಿಂದ ಬಗೆಹರಿಸುವಂಥ ವ್ಯಕ್ತಿತ್ವ ಕೂಡ ನಿಮ್ಮ ಮನೆಯಿಂದಲೇ ಅದು ಪ್ರಾರಂಭ ಆಗುವಂಥ ವ್ಯಕ್ತಿತ್ವ ರೂಪಿಸಿಕೊಳ್ಳೋದ ಭರವಸೆ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ನಮಗೆ ಇವತ್ತು ಅತ್ಯಂತ ಹಿರಿಯ ಗೌರವ ಸದಾಶಿವಣ್ಣನ ಅವರು ಬಹುಶಃ ಇವತ್ತು ಬಂದಿದ್ದಾರೆ. ಅತ್ಯಂತ ಸಂತೋಷ. ಇವತ್ತು ನಮ್ಮ ಜಿಲ್ಲೆಯವರಾಗಿ, ನಮ್ಮ ಊರವರಾಗಿ ಇವತ್ತು ಬಹುಶಃ ಬಾಂಬೆಯಲ್ಲಿ ಹೋಗಿ ದೊಡ್ಡ ಇವತ್ತು ಉದ್ಯಮ ಆಗಿದ್ದುಕೊಂಡು ಎಲ್ಲ ವರ್ಗದ ಜನಸಾಮಾನ್ಯ ಬಡವರಿಗೆ ಶೈಕ್ಷಣಿಕ, ಸಾಮಾಜಿಕ, ಕಾರ್ಯಕ್ರಮಕ್ಕೆ ಅವರದಾದ ಕೊಡುಗೆಯನ್ನು ಕೊಟ್ಟಿರುವುದು ನಮಗೆ ಅತ್ಯಂತ ಗೌರವ. ಅದಲ್ಲದೆ ಜಗದೀಶ್ ಮಾಷ್ ಹೋಗಿ ಪ್ರೀತಿಪೂರ್ವಕ ಕರೆದಿದ್ದಾರೆ ಅಂತ ಹೇಳಿದರೆ ಅವರ ಸಮಯವನ್ನೆಲ್ಲ ಮೀಸಲಿಟ್ಟುಕೊಂಡು ಇಷ್ಟು ಸಮಯ ಈ ಒಂದು ಗ್ರಾಮೀಣ ಮಟ್ಟಕ್ಕೆ ಬಂದು ಅವರ ಒಂದು ಅನಿಸಿಕೆ, ಅವರ ಒಂದು ಆಶೀರ್ವಾದ ನಿಮಗೆಲ್ಲ ಕೊಡ್ತಿರೋದು ಅವರ ವಿಶೇಷವಾದ ವ್ಯಕ್ತಿತ್ವಕ್ಕೆ ಎಂದು ತೋರಿಸ ಕೈಗನ್ನಡಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ತಾವು ಇವತ್ತು ನಿಮ್ಮನ್ನು ನಾವು ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳುವಂಥ ಕೆಲಸ. ಯಾಕಂದರೆ ನೀವು ಇವತ್ತು ನಮ್ಮ ಈ ಒಂದು ಗ್ರಾಮಕ್ಕೆ ಬಂದಿದ್ದೀರಿ. ನೀವು ಬಹುಶಃ ತಮ್ಮ ಸಮಯ ಮೀಸಲಿಟ್ಟು ತಮ್ಮ ಅನಿಸಿಕೆಗಳು ನಮ್ಮ ಹೆತ್ತವರಿಗೆ ಭಾಳಷ್ಟು ಅರ್ಥಪೂರ್ಣವಾಗಿ ಇವತ್ತು ಒಂದು ಮನವರಿಕೆ ಆಗುವ ವಿಚಾರ ಇವತ್ತು ಆಗ್ತದೆ ಅಂತ ಹೇಳಿಕೊಳ್ತಾ ನಾವೆಲ್ಲ ಅಮ್ಲಮೋಗ ಗ್ರಾಮ ಅತ್ಯಂತ ಅಭಿವೃದ್ಧಿಯ ಒಂದು ಗ್ರಾಮ ಆಗಿ ಇವತ್ತು ಪರಿವರ್ತನೆ ಖಂಡಿತವಾಗಿ ಆಗ್ತದೆ. ಇಲ್ಲಿಗೆ ಹೈಸ್ಕೂಲ್ ಆಗಿದೆ, ಬಹುಶಃ ಮುಂದೆ ಹೈಸ್ಕೂಲ್ ಕೂಡ ಪ್ರಾರಂಭ. ಈ 100 ವರ್ಷ ಕಾರ್ಯಕ್ರಮದಲ್ಲಿ ಏನೆಲ್ಲ ಲಾಸ್ಟ್ ವರ್ಷ ಸಣ್ಣ ಪುಟ್ಟ ಕೆಲಸ ಸಂಬಂಧಪಟ್ಟ ಇದನ್ನು ರಿಪೇರ್ ಮಾಡಬೇಕಂತ ನಾವೆಲ್ಲ ತೀರ್ಮಾನ ಮಾಡಿದ್ರು ಕೂಡ ಆ ಸೂಕ್ತ ಸಮಯದ ಅನುದಾನ ಇವತ್ತು ಬರಲಿಲ್ಲ. ಮತ್ತೆ ಅದು ನಿಮ್ಮ ಗ್ರಾಮಾಧ್ಯಕ್ಷರು, ಉಪಾಧ್ಯಕ್ಷರು, ನಿಮ್ಮ ಶಾಲೆ ಅಧ್ಯಕ್ಷರು, ಮಾಸ್ಟರ್ ಎಲ್ಲ ಆಗಿಂದಾಗಿ ನೆನಪು ಮಾಡ್ತಿದ್ದಾರೆ. ನಾನು ಕೂಡ ಹೇಳಿದ್ದೇನೆ, ಸ್ವಲ್ಪ ಟೆನ್ಷನ್ ಫ್ರೀ ಆಗಲಿ, ಅನುದಾನ ಬಂದ ತಕ್ಷಣ ಅದನ್ನು ಕೈಗೆತ್ತಿಯುವ ಕೆಲಸ ಮಾಡ್ತೇನೆ ಅಂತ ಹೇಳಿಕೊಂಡು ನಾನು ಕೂಡ ಬಹುಶಃ ನನಗೆ ಅನುದಾನ ಸಿಕ್ಕ ಸಂದರ್ಭದಲ್ಲಿ
ಇದನ್ನು ಹಿಂದೆ ಏನೆಲ್ಲ ಕೇಳಿದ್ದೀರಾ ಆ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ಸರಿಪಡಿಸಿಕೊಡುವಂಥ ಅವಕಾಶ ಇವತ್ತು ಮಾಡ್ತೇವೆ ಅಂತ ಹೇಳಿಕೊಂಡು ಬಹುಶಃ ಹೈಸ್ಕೂಲ್ ಕೂಡ ಇವತ್ತು ಬೇರೆ ಕಟ್ಟಡ ಆಗ್ತದೆ. ನಾನು ಯಾವಾಗಲೂ ಗ್ರಾಮಸ್ಥರಿಗೆ ಹೇಳ್ತೇನೆ, ಹೈಸ್ಕೂಲ್ ಇವತ್ತು ಉತ್ತಮವಾಗಿರಬೇಕಾದ್ರೆ ಅದು ಪ್ರೈಮರಿ ಸ್ಕೂಲ್ ಕರೆಕ್ಟ್ ಇದ್ದರೆ ಮಾತ್ರ ಆಗ್ತದೆ. ಎಲ್ಲಿ ಪ್ರೈಮರಿ ಸ್ಕೂಲ್ ಸರಿ ಇಲ್ಲ ಅಲ್ಲಿ ಹೈಸ್ಕೂಲಲ್ಲಿ ವಿದ್ಯಾರ್ಥಿ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಆ ಪ್ರೈಮರಿ ಸ್ಕೂಲ್ಗೆ ವಿದ್ಯಾರ್ಥಿಗಳು ಬಂದರೆ ಇದೇ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗ್ತಾರೆ. ಈ ವಿದ್ಯಾರ್ಥಿಗಳು ಇಲ್ಲಿಗೆ ಬರದಿದ್ದರೆ ಮತ್ತು ಹೈಸ್ಕೂಲಲ್ಲಿ ಇಲ್ಲಿಗೆ ಬರ್ತಾರಾ? ಆದರೆ ಹೈಸ್ಕೂಲಲ್ಲಿ ಸ್ಟ್ರೆಂತ್ ಆಗಬೇಕಾದ್ರೆ ನಾವು ಪ್ರೈಮರಿ ಸ್ಕೂಲನ್ನು ಸ್ಟ್ರೆಂತನ್ ಮಾಡಬೇಕು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ. ಆದ ಕಾರಣ ಪಂಚಾಯತ್ ಅವರು ಈ ಊರವರು ಇರಲಿ ಶಿಕ್ಷಕರು ಸೇರಿಕೊಂಡು ಈ ಪ್ರೈಮರಿ ಸ್ಕೂಲಿಗೆ ಸಂಪೂರ್ಣವಾದ ಸಹಕಾರ ಕೊಡುವಂಥ ಕೆಲಸ ಮಾಡಿ. ಆದಷ್ಟು ಎಷ್ಟು ಈಗ ಫಸ್ಟ್ ಇಯರಲ್ಲಿ ಎಷ್ಟಿದ್ದಾರೆ? ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ 28 ಅಲ್ಲ 4th-ವರೆಗೆ 20 ಈಗನೇ ಕಾಲದಲ್ಲಿ ಬಹುಶಃ 38 ಒಳ್ಳೆಯ 30 ಒಳ್ಳೆಯ ಒಂದು ನಂಬರ್ಸ್. ಅದನ್ನು ಜಾಸ್ತಿ ಮಾಡುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಹೇಳಿಕೊಳ್ತಾ, ನಾನೊಬ್ಬ ಸೋದರನಾಗಿ ನನ್ನ ಸಂಪೂರ್ಣವಾದ ಸಹಕಾರ ಇವತ್ತು ಖಂಡಿತವಾಗಿ ಕೊಡುವಂಥ ವಿಚಾರ ಇವತ್ತು ಮಾಡ್ತೇವೆ ಅಂತ ಕೂಡ ನಾನು ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿ, ಎಲ್ಲ ವಿದ್ಯಾರ್ಥಿಗಳ ನಾನು ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಳ್ತಾ, ಎಲ್ಲ ಹೆತ್ತವರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆ ಸಲ್ಲಿಸಿ, ಎಷ್ಟೇ ಕಷ್ಟ ಆದರೂ ಕೂಡ ಒಂದು ಹಂತಕ್ಕೆ ನಿಲ್ಲಿಸುವಂಥ ಜವಾಬ್ದಾರಿ ಅದು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ನಿ. ಜೈ ಹಿಂದ್, ಜೈ ಕರ್ನಾಟಕ. ಇದೆ ಅಂತ ಗೊತ್ತಿದೆ ಸರ್. ನಿಮಗೆ ನಿಮ್ಮ ನುಡಿಗಳಿಗೆ ವಂದನೆಗಳು. ತಮ್ಮ ದೈನಂದಿನ ಕೆಲಸದ ಒತ್ತಡದ ಮಧ್ಯೆಯೂ ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿ ಇಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಯಾಗಿರುವ ಸದಾಶಿವ ಕೆ ಶೆಟ್ಟಿ ಕುಳ್ಳೂರು ಕನ್ಯಾನ ಇವರು ಸಭೆಯನ್ನು ಉದ್ದೇಶಿಸಿ 2 ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಾರೆ. ಸನ್ಮಾನ್ಯ ಶಾಸಕರು ಅವರ ಅಮೂಲ್ಯವಾದ ಸಮಯವನ್ನು ಈ ಶಾಲೆಗಾಗಿ, ಈ ಊರಿನ ಶಾಲೆಗಾಗಿ ಈಗ ಸ್ಪೆಷಲಾಗಿ ಬಂದು ಇಲ್ಲಿ ಕೂತಿದ್ದಾರೆ. ಎಕ್ಸ್ ಮಿನಿಸ್ಟರ್, ಮೊದಲ ಕರ್ನಾಟಕದ ಮಂತ್ರಿ ಮಹೋದಯರು, ಅವರು ನಿಮ್ಮನ್ನು ಉದ್ದೇಶಿಸಿ ಇಷ್ಟು ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ. ಧನ್ಯವಾದಗಳು ಸರ್ ನಿಮಗೆ. ಭಾಳ ಒಳ್ಳೆ ಮಾತುಗಳು. ಫಾರ್ ದ ಪೇರೆಂಟ್ಸ್, ಫಾರ್ ದ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್, ಮೇನ್ಲಿ ನಿಮಗೆ ಹಿಂದೆ ಕೂತವರಿಗೆ ಒಳ್ಳೆ ಮಾತುಗಳನ್ನ ಹೇಳಿದರು. ಮಕ್ಕಳನ್ನು ಯಾವ ರೀತಿ ನಾವು ಬೆಳೆಸಬೇಕಂತ. ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿದ್ದ ಎಲ್ಲ ಗಣ್ಯರಿಗೆ, ಹೆಡ್ ಮಾಸ್ಟ್ರೇ ಮತ್ತು ಹೆಸರು ಅವರು ಫಟ್ ಅಂತ ಎಲ್ಲ ಹೇಳಿದರು. ನನಗೆ ಬರೋದಿಲ್ಲ ಹೆಸರೇನು ಗೊತ್ತಿಲ್ಲ ನನಗೆ. ಎಲ್ಲ ಗಣ್ಯರೇ ಕೂತವರು, ಎಲ್ಲ ಗಣ್ಯರು, ಗಣ್ಯರೇ, ಶಾಲೆಯ ಎಲ್ಲ ಅಧ್ಯಾಪಕಿ ವೃಂದದವರೇ, ಮತ್ತು ಭಾಳಷ್ಟು ಜನ ಪಂಚಾಯತು, ಎಕ್ಸ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಎಲ್ಲ ಇದ್ದಾರೆ. ಒಳ್ಳೊಳ್ಳೆ ವ್ಯಕ್ತಿತ್ವದವರೆಲ್ಲ ಇದ್ದಾರೆ ಇಲ್ಲಿ. ಆದ್ದರಿಂದ ಈ ಸಂದರ್ಭದಲ್ಲಿ ನನಗೆ ಇಲ್ಲಿ ಬಂದು ಈ ಅವಕಾಶ ಸಿಕ್ಕಿದ್ದೇ ಭಾಳ ಪುಣ್ಯ ನನಗೆ. ಈಗಾಗಲೇ ಹಾಜಬ್ಬ ಅವರು ದೇಶದಲ್ಲೇ ಭಾಳ ಫೇಮಸ್ ಅವರು. ಅದರಿಂದ ಹರೇಕಳಕ್ಕೆ ಹೆಸರು ಬಂದದ್ದು. ಹರೇಕಳ ಎಲ್ಲಿ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಹರೇಕಳಕ್ಕೆ ಹೆಸರು ಬಂದದ್ದು ಹಾಜಬ್ಬ ಅವರಿಂದ. ಎಷ್ಟು ಸಾಮಾನ್ಯ ವ್ಯಕ್ತಿ ನೋಡಿ. ವಿದ್ಯಾಭ್ಯಾಸಕ್ಕೆ ಏನೊಂದು ಮಾತು ಕೊಟ್ಟಿದ್ದಾರೆ ಅವರು. ಕಿತ್ತಳೆ ಹಣ್ಣು ಮಾರಿ ಇಷ್ಟೊಂದು ಸರಳ ಸಜ್ಜನಿಕೆಯ ವ್ಯಕ್ತಿ ತನ್ನ ಒಂದಿಷ್ಟು ಸಂಪಾದನೆಯನ್ನು ಈ ವಿದ್ಯಾಭ್ಯಾಸಕ್ಕೆ ಸಂಪೂರ್ಣ ವಿನಿಯೋಗ ಮಾಡಿ ವಿದ್ಯಾಭ್ಯಾಸಕ್ಕೆ ಕೊಟ್ಟಂತಹ ಮಹಾ ಒಂದು ಪ್ರೋತ್ಸಾಹಕ್ಕೆ ದೇಶವೇ ಅವರನ್ನು ಗುರುತಿಸಿ ಅವರಿಗೆ ಎಷ್ಟು ಸಣ್ಣ ಪ್ರದೇಶದಿಂದ ಅವರನ್ನು ಆರಿಸಿ ಅವರನ್ನು ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿ ಆದ ಪದ್ಮಶ್ರೀ ಕೊಟ್ಟು ಸನ್ಮಾನಿಸಿದ್ದಾರೆ. ಇದು ವಿದ್ಯಾಭ್ಯಾಸಕ್ಕೆ ಕೊಟ್ಟಂತಹ ಒಂದು ಗೌರವ, ಅಂತಹ ಒಂದು ವ್ಯಕ್ತಿಗೆ ಕೊಟ್ಟಂತಹ ಗೌರವ, ಈ ಊರಿಗೆ ಸಿಕ್ಕಿದ ಗೌರವ. ಆದ್ದರಿಂದ ಇಂಥ ಕ್ಷೇತ್ರಕ್ಕೆ, ಇಂಥ ಶಾಲೆಗೆ ಬಂದು ಅದರಲ್ಲಿ ಸಹಭಾಗಿಯಾಗಿರುವುದು ನನ್ನ ಏನೋ ಒಂದು ಯೋಗ ಅದು ಅದ್ಭುತವಾದಂಥ ಒಂದು ವ್ಯಕ್ತಿತ್ವವನ್ನು ಸಿಕ್ಕಿದೆ. ಖಾದರ್ ಅವರನ್ನು ಭೇಟಿಯಾಗುವಂಥ ಇದು ನಿನ್ನೆ ನಾನು ಮೊನ್ನೆ ಭೇಟಿಯಾಗಿದ್ದೆ. ಅದು ಮೊದಲನೇ ಒಂದು ಸಲ ಏರ್ಪೋರ್ಟಿಗೆ ಬರುವಾಗ ಅವರು ಎದುರು ಸಿಕ್ಕಿದರು. ನಾನು ಸ್ಮೈಲ್ ಕೊಟ್ಟೆ, ಅವರು ಕೊಟ್ಟರು. ಅದಕ್ಕಿಂತ ಮೊದಲು ನನಗೆ ಪರಿಚಯನೇ ಇಲ್ಲ. ಗೊತ್ತಿದೆ, ನಿಮ್ಮ ಫೋಟೋ ಎಲ್ಲ ನೋಡಿದ್ದೇನೆ. ನಿಮ್ಮನ್ನು ನನಗೂ ಪರಿಚಯ ಉಂಟು, ನಂದು ನಿಮಗೆ ಪರಿಚಯ ಇರಲಿಕ್ಕಿಲ್ಲ.
ಶಾರುಖ್ ಖಾನ್ ಅನ್ನೋದು ಎಲ್ಲರಿಗೂ ಗೊತ್ತು, ಶಾರುಖ್ ಖಾನಿಗೆ ಎಲ್ಲರದು ಗೊತ್ತಿಲ್ಲ. ಸೊ ಸಚ್ ಎ ಗ್ರೇಟ್ ಪರ್ಸನ್. ಸೊ ಅವರಿದ್ದಾರೆ. ಒಳ್ಳೆ ಮಾತುಗಳನ್ನ ಹೇಳಿದ್ದೀರಾ ಸರ್ ನೀವು. ನಿಮ್ಮನ್ನು ಭೇಟಿಯಾಗುವಂಥ ಸಂದರ್ಭ ಸಿಕ್ಕಿತು, ಧನ್ಯವಾದಗಳು. ಮತ್ತು ಅವರು ನಮ್ಮ ಸಹೋದರಿ ಜಗದೀಶ್ ಅವರು ನಮ್ಮ ಸಹೋದರ, ಅವರ ಹೆಡ್ ಮಾಸ್ಟ್ರು. ಅವರ ಹೆಡ್ ಮಾಸ್ಟ್ರು, ನಾನು ಅವರ ಅಣ್ಣ. ಆದರೆ ನಾನೇನೇ ಆಗಬೇಕು ನಿಮಗೆ? ಪ್ರಿನ್ಸಿಪಲ್ ಆಗಬೇಕು ನಿಮಗೆ. ನಾನು ನಿಮಗೆ ಪ್ರಿನ್ಸಿಪಲ್. ನಾನು ಮಾತಾಡುವಾಗ ಯಾರು ಶಬ್ದ ಎತ್ತಲಿಕ್ಕಿಲ್ಲ. ಬೆತ್ತ ಇದೆ ಅಲ್ಲಿ. ಹಾಂ. ಸೊ ಹಿಂದೆ ಇದ್ದ ಎಲ್ಲ ಮಕ್ಕಳ ರಕ್ಷಕರೇ, ಪೇರೆಂಟ್ಸ್ ಎಲ್ರಿಗೂ ಹೇಳ್ತೇನೆ, ತೋ ನಿಮ್ಮ ಮೇಲೆ ಜವಾಬ್ದಾರಿ ಭಾಳ ಇದೆ, ಈ ಮಕ್ಕಳನ್ನು ಬೆಳೆಸೋದು. ಆ ವಿಷಯ ಎಲ್ಲ ಹೇಳಿದರು ಖಾದರ್ ಅವರು. ಅದನ್ನೇ ನಾನು ಹೇಳೋದು. ಏನು ನನಗೆ ಹೇಳಲಿಕ್ಕೆ ಅವರು ಬಿಟ್ಟಿಲ್ಲ, ಎಲ್ಲ ಹೇಳಿದರು ಅವರು. ಒಳ್ಳೆ ಮಕ್ಕಳಾಗಿ ಮೊದಲು ಏನು ಮಾಡಬೇಕಂದ್ರೆ ಇದೆ, ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು. ಮಕ್ಕಳು ಗಮನ ಕೊಡುವಂತೆ ಹೆತ್ತವರು, ಪೇರೆಂಟ್ಸ್ ಮತ್ತು ಶಿಕ್ಷಕರದ್ದು ಭಾಳ ದೊಡ್ಡ ಜವಾಬ್ದಾರಿ. ಈ ಸಣ್ಣ ಮಕ್ಕಳಿಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಈಗ ವಿದ್ಯಾಭ್ಯಾಸದ ಮಹಿಮೆ ಏನಂತ ಗೊತ್ತಾಗೋದಿಲ್ಲ. ನಾನು ಕೂಡ ನಿಮ್ಮಂತೆ ಇಷ್ಟೇ ಸಣ್ಣ ಮಕ್ಕಳ ಇರುವಾಗ ಇಂಥ ಶಾಲೆ, ಅದು ಇದಕ್ಕಿಂತಲೂ ಕಂಡೆಮ್ ಶಾಲೆ ಅದು ಮೊನ್ನೆ ಒಂದು ಶಾಲೆಯಲ್ಲಿ ಹೇಳಿದೆ ನಾನು. ಇದಕ್ಕೆಲ್ಲ ಸಪೋರ್ಟ್ ಬೇಕಂತ ಕಾಣ್ತಾ, ಇದೆಲ್ಲ ಸರಿ ಮಾಡಬೇಕು. ಇದಕ್ಕಿಂತ ಕಡೆ ಇದ್ದಂಥ ಶಾಲೆಯಲ್ಲಿ ನಾನು ಕಲಿತದ್ದು. ಅಲ್ಲಿ ಈ ಟೈಲ್ಸ್ ಎಲ್ಲ ಏನಿಲ್ಲ, ಮಾಡಿ ಯಾವಾಗ ಬೀಳ್ತದಂತ ಇರಲಿಲ್ಲ. ನಮ್ಮ ತಾಯಿ ಹೇಳ್ತಿದ್ರು, ಮಳೆಗಾಲ ದಿವಸ ನಾವು ಶಾಲೆಗೆ ಹೋದರೆ ಸಾಯಂಕಾಲ ನಾವು ಬರುವವರೆಗೆ ಅವ್ರಿಗೆ ಏನೋ ಒಂದು ಕಾತುರ, ಬಂದ ಮೇಲೆ ಒಂದು ನಿಟ್ಟುಸಿರು ಬಿಡ್ತಾರೆ, ಬತ್ತು ಮುಟ್ಟಿಯಾರ ಅಂತ. ಅಂಥ ಶಾಲೆಯಲ್ಲಿ ನಾವು ಕಲಿತದ್ದು 1ರಿಂದ 4ನೇ ಕ್ಲಾಸ್ವರೆಗೆ. ನಿಮಗೆ ಎಲ್ಲ ಸೌಕರ್ಯ ಇದೆ. ನಾವಾಗ ನಡ್ಕೊಂಡು ಹೋಗೋದು, ಕಲಿಯೋದಿದ್ದರೆ ಪೆಟ್ಟು ಬೆತ್ತ ರೆಡಿ. ಈಗ ಅದೇನಿಲ್ಲ. ಒಳ್ಳೆ ನಿಮಗೆ ಇದಿದೆ. ಟೀಚರ್ಸ್ ಏನು ಶಿಕ್ಷೆ ಕೊಡುವಾಗಿಲ್ಲ, ಶಿಕ್ಷಕರು ಶಿಕ್ಷೆ ಕೊಡುವಾಗಿಲ್ಲ ಈಗ. ಅಂತಹ ಪರಿಸ್ಥಿತಿಯಲ್ಲಿ ಒಳ್ಳೆ ಕಂಡೀಷನಲ್ಲಿದ್ದೀರಿ ನೀವು. ನಮ್ಮ ಟೈಮಲ್ಲಿ ಆಗಿರಲಿಲ್ಲ, ಭಾಳ ಕಷ್ಟಪಟ್ಟು ನಾವು ಕಲಿತದ್ದು. ನಿಮ್ಮ ಹಾಗೆ ಇದ್ದದ್ದು ನಾವು ಹೋಗಿ. ಆಮೇಲೆ ಹೈಸ್ಕೂಲ್ ಆಯಿತು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಇಂಟ್ರೆಸ್ಟ್ ತೆಗೆಯೋದು ಭಾಳ ಮುಖ್ಯ. ಯಾವುದೇ ನಾವು ಮೊದಲೇ ನಿಮಗೆ ಬೇರೆ ಏನೂ ಯೋಚನೆ ಇಲ್ಲ, ಬೇರೆ ಏನು ಚಿಂತೆ ಇಲ್ಲ ನಿಮಗೆ. ಎಲ್ಲ ಪೇರೆಂಟ್ಸ್ ಇದ್ದಾರೆ, ರಕ್ಷಕರಿದ್ದಾರೆ, ಹೆತ್ತವರಿದ್ದಾರೆ, ಅವ್ರು ಮಾಡ್ತಾರೆ. ಈಗೇನು ಜವಾಬ್ದಾರಿ ಏನಿಲ್ಲ, ಕಲಿಯೋದು ಒಂದೇ. ಆದ್ದರಿಂದ ಪೂರ್ಣವಾಗಿ ಸಂಪೂರ್ಣ ನಮ್ಮದು ಇದು ಇರಬೇಕು, ಕಲಿಯೋದ್ರಲ್ಲೇ ನಮ್ಮ ಧ್ಯಾನ ಇರಬೇಕು. ಅದು ಬಿಟ್ಟು ಬೇರೆ ಏನಿಲ್ಲ. ಸಣ್ಣ ಮಕ್ಕಳಿರುವಾಗ ಇದೆ, ಟೀಚರ್ಸ್ ಹೇಳಿದ್ದು ಕೇಳಬೇಕು, ಗಲಾಟೆ ಮಾಡೋದಲ್ಲ. ಈಗ ಕನ್ನಡ ಮಾಧ್ಯಮದಲ್ಲಿ ಕಲಿತಾ ಇದ್ದೀರಾ. ಕನ್ನಡ ಇಂಗ್ಲೀಷ್ ಕಲಿಸ್ತಾರೆ. 4ನೇ ಮೇಲೆ ಇಂಗ್ಲೀಷ್. ಕನ್ನಡ ಉಂಟು. ನಾವು 4ನೇವರೆಗೆ ಕನ್ನಡದಲ್ಲಿ ಕಲಿತದ್ದು ಏನು ಗೊತ್ತಾ? ಆ ಇ ಓ ಎ ಐ ಓ ಔ ಅಂ ಆ ಕಾಕ ಗಂಗ ಚಾಚ ಜಜಂಜ ಟಾಟ ಡಡನ ಪಾಪ 1ರಿಂದ 4ನೇವರೆಗೆ ಇದೇ ಕಲಿತದ್ದು ನಾನು. ಅದು ಈಗಲೂ ಮರ್ತಿಲ್ಲ. ಮತ್ತು 1ರಿಂದ 100ರವರೆಗೆ ಸಂಖ್ಯೆ ಎಣಿಸೋದು, ಇಷ್ಟೇ ಕಲಿತದ್ದು ನಾವು 4ನೇ ಸ್ಟ್ಯಾಂಡರ್ಡ್ವರೆಗೆ. ಆಮೇಲೆ ನಮಗೆ ಹಿಂದಿ ಮತ್ತು ಇಂಗ್ಲೀಷು ಎಲ್ಲ ಒಂದು ಸಬ್ಜೆಕ್ಟ್ ಬಂತು. ABCD ಸ್ಟಾರ್ಟ್ ಆದ್ದು ನಮ್ಮದು 5ನೇ ಕ್ಲಾಸಿಂದ. ಆದರೆ ಈಗ 1ನೇ ಕ್ಲಾಸಿಂದ 1ನೇ ಕ್ಲಾಸಿಂದಲೇ ನಮಗೆ ABCD ಹೇಳ್ತಾರೆ. ಒಳ್ಳೆಯ ವ್ಯವಸ್ಥೆ ಇದೆ. ಶಾಲೆ ಸ್ವಲ್ಪ ಒಳ್ಳೇದು ಮಾಡಬೇಕು. ಅದಕ್ಕೆ ಶಾಸಕರು ಇದ್ದಾರೆ. ಅವರಲ್ಲಿ ಇವತ್ತು ಅವರೇನು ಇಲ್ಲೇ ಊರಿನವರು ಈ ಶಾಲೆಯನ್ನು ಇದರಿಂದ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಶಾಸಕರ ಸಂಪೂರ್ಣ ಸಹಕಾರ ಇರ್ಬೋದು. ಇದೆ, ಇಷ್ಟುವರೆಗೂ ಇತ್ತು, ಇನ್ನೂ ಇರ್ಬೋದು. ಅದು ನಾವು ದೂರದವರು, ನಮ್ಮಿಂದ ಆಗೋದು ಒಂದೇ. ನಿಮ್ಮ ಹೆಡ್ ಮಾಸ್ಟರನ್ನು ನಮ್ಮಿಂದ ಅಲ್ಲಿಂದ ಕಳಿಸ್ತಾ ಇದ್ದೇವೆ ದಿನಾಲು. 30 ವರ್ಷದಿಂದ ಅವರು ಇಲ್ಲಿಗೆ ಡೈಲಿ ಬರ್ತಾಯಿದ್ದಾರೆ. ಅದೇ ನಿಮಗೆ ಒಂದು ಪ್ರಶಸ್ತಿ ಕೊಡಬೇಕಾಗಿ. 30 ವರ್ಷದಿಂದ ಅವರು ಎಷ್ಟು ಕಿಲೋಮೀಟ್ರ್ ಸರ್? 36 ಕಿಲೋಮೀಟರ್ ಡೈಲಿ ಹೋಗೋದು ಬರೋದು. ಇದೇ ಒಂದು ದೊಡ್ಡ ಏನು ಪ್ರಶಸ್ತಿ ಕೊಡುವಂಥದ್ದು ಕೆಲಸ ಇದು, ಇಷ್ಟು ದೂರದಿಂದ. ಅಂತ ಹೆಡ್ ಮಾಸ್ಟರ್ ಇದ್ದಾರೆ.
ಒಳ್ಳೆಯ ಶಿಕ್ಷಕ ವೃಂದ ಇದೆ, ಟೀಚರ್ಸ್ ಎಲ್ಲ ನೋಡಿದೆ ನಾನು, ಒಳ್ಳೆ ಇದೆ. ಮೊನ್ನೊಂದು ಶಾಲೆಗೆ ಇಲ್ಲೇ ಹೋಗಿದೆ ನಾನು, ಅಲ್ಲಿ ಒಂದು 5-6 ತರಬೇತಿಗೆ ಕ್ಲಾಸಿಗೆ 1-2 ಟೀಚರು ಅಂಥ ಶಾಲೆಯೂ ಇದೆ, ಕರ್ನಾಟಕದಲ್ಲಿದೆ ಅದು ಅಂತ. ಸೊ ಆದ್ದರಿಂದ ಒಳ್ಳೆ ಕಲೀರಿ ಮಕ್ಕಳೇ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ, ಒಳ್ಳೆ ಶಿಸ್ತು, ಒಳ್ಳೆಯ ಏನು ಸಂಸ್ಕೃತಿ ಇದು ಕೊಟ್ಟರೆ ಮುಂದಕ್ಕೆ ಅವರು ಒಳ್ಳೆಯದಾಗ್ತಾರೆ. ಮತ್ತು ಮಕ್ಕಳು ಇದು ಈಗ ಇನ್ನು ಮುಂದೆ ಇರೋದು ಏನು, ಶಿಕ್ಷಣದಿಂದ ಎಷ್ಟು ನೀವು ಮುಂದೆ ಹೋದಿರ ಅಷ್ಟೇ ನಿಮ್ಮ ಜೀವನ ಒಳ್ಳೆಯದಾಗ್ತದೆ. ಅದಕ್ಕೆ ಉದಾಹರಣೆ ನಮ್ಮಂಥವ್ರು. ನಮ್ಮದು ಏನಿರಲಿಲ್ಲ, ಊರಿನಲ್ಲಿ ಒಂದು ಸಣ್ಣ ಗದ್ದೆ ಇರುವ ಒಂದು ಸಣ್ಣ ಜಾಗ, ಒಂದು 5 ಎಕರೆ ಇರ್ಬೋದು ಆ ಟೈಮಲ್ಲಿ, ಆಮೇಲೆ ಸ್ವಲ್ಪ ಸೇರಿರ್ತದೆ. ಅಂಥ ಜಾಗದಿಂದ ಬಂದು ವಿದ್ಯೆಯಿಂದಲೇ ನಾವು ಮೇಲೆ ಬಂದದ್ದು. ಈಗಾಗಲೇ ಅವರು ಹೇಳಿದರು, ಎಷ್ಟು ಕೋಟಿಗಟ್ಟಲೆ ವ್ಯವಹಾರ ಇದೆ, ಬಿಸ್ನೆಸ್ ಇದೆ, ಎಷ್ಟು ದೇಶ ವಿದೇಶದಲ್ಲಿ ರಫ್ತಾಗ್ತದೆ ಇದೆ, ಎಕ್ಸ್ಪೋರ್ಟ್ ಆಗ್ತದೆ. ಇದಕ್ಕೆಲ್ಲ ಕಾರಣ ವಿದ್ಯಾಭ್ಯಾಸಕ್ಕೆ ಅದು ಮಾಡರ್ನ್ ಎಜುಕೇಷನ್, ಆಧುನಿಕ ವಿದ್ಯಾಭ್ಯಾಸ ಈಗ ನಡೆಯುವಂಥದ್ದು. ಇಂಗ್ಲೀಷ್ ಕಲಿಯೋದು ಭಾಳ ಮುಖ್ಯ, ಇಂಗ್ಲೀಷ್ ಕಲಿಸಬೇಕು. ಇಂಗ್ಲೀಷ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇಂಗ್ಲೀಷ್ ಇದ್ದರೆ ಎಲ್ಲೂ ಹೋಗ್ಬೋದು. ಓನ್ಲಿ ಕನ್ನಡ ಕಲಿತು ನೀವು ಕರ್ನಾಟಕದಲ್ಲಿ ಇರ್ಬೋದು. ಅದು ದೊಡ್ಡ ದೊಡ್ಡ ಹುದ್ದೆಗೆ ಹೋಗೋದಿದ್ದರೆ ಇಂಗ್ಲೀಷ್ ಬೇಕೇ ಬೇಕು. ಕನ್ನಡ ಕಲಿಬೇಕು, ಇಂಗ್ಲೀಷೂ ಬೇಕು. 2 ಭಾಷೆಯಲ್ಲಿ ಪರಿಣಿತರಾಗಬೇಕು. ಮತ್ತು ಅವರವರ ಒಂದೊಂದು ಸೈನ್ಸ್ ಎಲ್ಲ ಹೋದರೆ ಈಗ ಉದ್ಯೋಗದ ಅವಕಾಶ ಭಾಳ ಇದೆ. ನಮ್ಮ ಟೈಮಲ್ಲಿ ಒಂದು ಉದ್ಯೋಗ ಸಿಗೋದು ಭಾಳ ಕಷ್ಟ. ನಾವು 6 ತಿಂಗಳು ನಾನು ಅಲೆದಾಡಿದ್ದೇನೆ ಒಂದು ಜಾಬ್ ಸಿಗಲಿಲ್ಲ ನನಗೆ. ಇಲ್ಲಿ ಮಂಗಳೂರಲ್ಲಿ ಒಂದು ಲೆಕ್ಚರರ್ ಪೋಸ್ಟ್ ಇತ್ತು, MSc ಆಗುವಾಗ ಲೆಕ್ಚರರ್ ಪೋಸ್ಟ್ ಇತ್ತು. ನಾನು ಹೇಳಿದೆ ಲೆಕ್ಚರರ್ ಪೋಸ್ಟ್ ನನಗೆ ಬೇಡ, ನನಗೆ ಕೆಮಿಸ್ಟ್ರಿ ಕಲಿಯೋದ್ರಿಂದ ಇಂಡಸ್ಟ್ರಿಯೇ ಬೇಕು. ನನಗೆ ಇಂಟ್ರೆಸ್ಟ್ ಅದು ಒಳಗಿಂದ ಒಂದು ಇಂಟ್ರೆಸ್ಟ್ ಇತ್ತು. ಅದು ಮಕ್ಕಳಿಗೆ ಬೇಕು. ಯಾವ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆಯೋ ಅದೇ ಲೈನ್ ಹಿಡಿದು ಹೋಗಬೇಕು. ಅದಕ್ಕೆ ಉದಾಹರಣೆ ನನಗೆ ಇದು ಪ್ರೊಬೇಷನರಿ ಆಫೀಸರ್ ಬ್ಯಾಂಕಲ್ಲಿ ಇಂಟರ್ವ್ಯೂ ಬಂದಿತ್ತು. ಆಲ್ಮೋಸ್ಟ್ ಜಾಯ್ನ್ ಆಗೋದ್ರಲ್ಲಿದೆ. ಆಮೇಲೆ ಇದು ನನ್ನ ಇಂಟ್ರೆಸ್ಟ್ ಇದು ಫೀಲ್ಡೇ ಅಲ್ಲ. ನಾನು ಕಲಿತದ್ದು ಸೈನ್ಸಲ್ಲಿ, ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಕೆಮಿಸ್ಟ್ರಿ. ಅದು ಮಾಡಿ ನಾನು ಬ್ಯಾಂಕಲ್ಲಿ ಏನು ಮಾಡೋದು. ಆದರೆ ಆಗ ಟೈಮಲ್ಲಿ ಏನು ಜಾಬ್ ಸಿಗೋದು ಅಗತ್ಯ. ಆದರೂ ನಾನು ಸ್ವಲ್ಪ ತಾಳ್ಮೆ ಇಟ್ಟು ನನಗೆ ಜಾಬ್ ಬೇಕು, ಆದರೆ ನನ್ನ ಇಂಟ್ರೆಸ್ಟ್ ಫೀಲ್ಡ್ ಯಾವುದಿದೆಯಾ ಅದನ್ನು ಬಿಟ್ಟು ನಾನು ಹೋಗೋದು ಸರಿಯಲ್ಲ ಅಂತ ಏನೋ ಒಳಗಿಂದೊಂದು ವಾಯ್ಸ್ ಬಂತದು. ಅದಕ್ಕೆ ಬೇಕಾಗಿ ನಾನು ಕೆಮಿಸ್ಟ್ರಿ ಇಂಡಸ್ಟ್ರಿಗೆ ಬೇಕಾಗಿ ಹೋಗಿ ಈಗ ರೆಸ್ಟ್ ಈಸ್ ಹಿಸ್ಟ್ರಿ. ಸೊ ಏನು ಸರ್, 1,000 ಜನ ಇದ್ದಾರೆ ಈಗ. 1,000 ಜನ ಉದ್ಯೋಗದಾಗ ಮಾಡ್ತಾ ಇದ್ದಾರೆ. ದೇಶದಿಂದ ಒಂದು 600 ಕೋಟಿಯದು ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ. ಅದು ದೇಶಕ್ಕೆ ಮಾಡುವ ಸೇವೆ. ಅಷ್ಟು ಡಾಲರ್ ಬರ್ತದೆ ನಮಗೆ ದೇಶಕ್ಕೆ. ದಟ್ ಈಸ್ ಇನ್ಕಮ್ ಫಾರ್ ದ ನೇಷನ್. ಮತ್ತು ಎಷ್ಟೋ ಜನರು ಇಂಡೈರೆಕ್ಟ್ಲಿ, ಇದು ಡೈರೆಕ್ಟ್ ಎಂಪ್ಲಾಯ್ಮೆಂಟ್, ಇದು ಇಂಡೈರೆಕ್ಟ್ಲಿ ಇನ್ನೆಷ್ಟೋ ಜನ ಇದ್ದಾರೆ. ಅದಕ್ಕೆ ಕನೆಕ್ಟೆಡ್ ಇಂಡಸ್ಟ್ರೀಸ್, ಕನೆಕ್ಟೆಡ್ ಸಪ್ಲೈಯರ್ಸ್, ಮಾರ್ಕೆಟಿಂಗ್ ಇದೆಲ್ಲ. ಸೊ ಅಂಥ ದೊಡ್ಡ ವ್ಯವಸ್ಥೆ ಹೇಗೆ ಕಾರಣ ನಮ್ಮ ಪ್ರಯತ್ನ, ನಮ್ಮ ಎಜುಕೇಷನ್, ಮುಖ್ಯವಾಗಿ ನಮ್ಮ ವಿದ್ಯೆಯೇ ನಮಗೆ ಇಷ್ಟೆಲ್ಲಕ್ಕೆ ಕಾರಣ. ಆಮೇಲೆ ನಮ್ಮ ಯಾವ ಇಂಟ್ರೆಸ್ಟ್ ಇದೆ, ಯಾವ ಫೀಲ್ಡಲ್ಲಿ ನಮಗೆ ಆಸಕ್ತಿ ಇದೆ, ಆ ಆಸಕ್ತಿಯ ಫೀಲ್ಡಲ್ಲೇ ನಾವು ಹೋದರೆ ನಮಗೆ ಯಶಸ್ಸು ಸಿಗ್ತದೆ. ಅದು ಭಾಳ ಮುಖ್ಯ. ಅದು ನೀವೇ ಟೀಚರ್ಸ್ ಮತ್ತು ಪೇರೆಂಟ್ಸ್ ಅವರಿಗೆ ಆ ಮಾರ್ಗದರ್ಶನ ಕೊಡಬೇಕಾಗುತ್ತದೆ. ಕ್ಯಾರಿಯರ್ ಗೈಡೆನ್ಸ್ ಎಲ್ಲ ಆಮೇಲೆ ಮಾಡಬೇಕಾಗ್ತದೆ. SSLC ಆದ ಮೇಲೆ, SSLC ಆಗುವವರೆಗೆ ಏನು ಯೋಚನೆ ಇಲ್ಲ, 1ರಿಂದ 10ನೇ ಕ್ಲಾಸ್ವರೆಗೆ ಇದೆ. ಇದರಲ್ಲಿ ಸ್ಟಡಿ ಮಾಡಿ ಆಮೇಲೆ ನೀವು ಕಾಲೇಜಿಗೆ ಹೋದ್ಮೇಲೆ ಅಲ್ಲಿ ನೀವು ಯಾವ ಡೈರೆಕ್ಷನಲ್ಲಿ ಹೋಗಬೇಕಂತ ನೀವು ಡಿಸೈಡ್ ಮಾಡಬೇಕು. ಸೊ ಪೇರೆಂಟ್ಸಿಗೆ ನಾನು ಹೇಳ್ತೇನೆ, ಎಷ್ಟೇ ಕಷ್ಟ ಇದ್ದರೂ ಮಕ್ಕಳಿಗೆ ಕಲಿಸಿ, ಅದು ಭಾಳ ಮುಖ್ಯ. ಮಾಡರ್ನ್ ಎಜುಕೇಷನ್ ಕಲಿಸಿ, ಈಗಿನ ಶಾಲೆಯ ವಿದ್ಯಾಭ್ಯಾಸ ಕಲಿಸಿ ಅಂತ ನಾನು ಕೇಳ್ತಾ ಇದ್ದೇನೆ. ಈ ಶಾಲೆಯ ಈ ದಿನ ಏನೇನು ಕಾರ್ಯಕ್ರಮಗಳಿದೆಯೋ ಅದಕ್ಕೆ ಶುಭಾಶಯ ಕೋರ್ತೇನೆ. ಶಾಲೆಗೂ ಶುಭಾಶಯ, ನಿಮಗೂ ನಮ್ಮ ಮಕ್ಕಳಿಗೂ ಶುಭಾಶಯ. ಮತ್ತು ಅದು ಬೇಗ ಮುಗಿಸ್ತಾ ಇದ್ದೇನೆ. ಸೊ ಎಲ್ರಿಗೂ ನನ್ನ ಇವತ್ತಿನ ಈ ಸಮಾರಂಭಕ್ಕೆ ಬರುವುದಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಸಹೋದರರಾದ ಜಗದೀಶ್ ಶೆಟ್ಟರಿಗೆ ಧನ್ಯವಾದ. ಶಾಲೆಯ ಎಲ್ಲ ಶಿಕ್ಷಕರಿಗೆ ಧನ್ಯವಾದ. ಶಾಲೆಯ ಈ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದ ಮತ್ತು ಶುಭಾಶಯ ಹೇಳ್ತಾ
ನಾನು ನನ್ನ ಈ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಪೋಷಕರಿಗೆ ಮಕ್ಕಳಿಗೆ ಕಿವಿ ಮಾತನ್ನು ಹೇಳಿದ ಮುಖ್ಯ ಅತಿಥಿಯಾಗಿರುವ ಶ್ರೀಯುತ ಸದಾಶಿವ ಕೆ ಶೆಟ್ಟಿ ಇವರಿಗೂ ಧನ್ಯವಾದಗಳು ಸರ್. ಶಾಸಕರ ಸಹಕಾರ ಜೊತೆಗೆ ನಿಮ್ಮ ಸಹಕಾರವನ್ನು ಸಹ ನಾವು ಬಯಸ್ತಾ ಇದ್ದೇವೆ. ಮಾನ್ಯ ಶಾಸಕರಲ್ಲಿ ಒಂದು ವಿನಂತಿ ಪತ್ರ ಇದೆ ನಮ್ಮದು. ಇವತ್ತಿನ ಗಣ್ಯ ಅತಿಥಿಗಳು ನನ್ನ ಸಹೋದರ, ಅವರು ಖಂಡಿತ ಇಲ್ಲಿ ಏನು ಹೇಳದಿದ್ದರೂ ನಮ್ಮ ಶತಮಾನೋತ್ಸವಕ್ಕೆ ಖಂಡಿತ ಅವರ ಕೊಡುಗೆ ಇದೆ ಅಂತ ನಮ್ಮ ಭಾವನೆ. ಆದರೆ ಮಾನ್ಯ ಶಾಸಕರಲ್ಲಿ ಸರ್, ನೀವು ಏನು ಹೇಳಲಿಲ್ಲ ನಮಗೆ. ಖಂಡಿತ ನೀವು ಅನುದಾನ ಕೊಡಲೇಬೇಕು. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಮಕ್ಕಳನ್ನು ನೀವು ಒಂದು ಸಲ ಕಂಪ್ಯೂಟರ್ ರೂಮನ್ನು ನಾನು 3 ವರ್ಷ ಹಿಂದೆ ತೋರಿಸಿದ್ದೇನೆ. ಆಚೆ ಕ್ಲಾಸ್ ರೂಮನ್ನು ತೋರಿಸಿದ್ದೇನೆ. ಸೋರ್ತಾ ಇದೆ ಸರ್. ಕಂಪ್ಯೂಟರ್ ಎಲ್ಲ ಹಾಳಾಗಿದೆ. ಫ್ಯಾನ್ ಪ್ರತಿ ವರ್ಷ ಹಾಳಾಗೋದು. ಈಗ ನಾವು ಅವರು ಕೊಟ್ಟಂಥ ಫ್ಯಾನ್ ಕಳೆದ ವರ್ಷ ಕೊಟ್ಟದ್ದು ಹಾಳಾಗಿ ಹೋಯಿತು. ಅಂದರೆ ನೀರು ಬೀಳ್ತಾ ಇದೆ. 2 ಕ್ಲಾಸನ್ನು ನಾವು ಅಲ್ಲಿಂದ ವೆಕೆಟ್ ಮಾಡಿಸೋದು. ಅದರಿಂದ ದಯವಿಟ್ಟು ಏನಾದರೂ ಮಾಡಿ. ಕಳೆದ ವರ್ಷ ನಮಗೆ ಅಮೃತ ಮಹೋತ್ಸವದಲ್ಲಿ 10 ಲಕ್ಷ ಬಂದಿತ್ತು. ಆದರೆ ನಮ್ಮ ಶಾಲೆಗೆ ಬರ್ಬೋದಂತ ನಿರೀಕ್ಷೆ ಇತ್ತು. ಅದು ಬೇರೆ ಶಾಲೆಗೆ ಹೋಯಿತು. ನಮ್ಮ ದೌರ್ಭಾಗ್ಯ. ಅದರಿಂದ ದಯವಿಟ್ಟು ದೀಪಾವಳಿಯ ಒಳಗಡೆ ನಮಗೆ ಅನುದಾನವನ್ನು ನೀವು ಒದಗಿಸಲೇಬೇಕು. ಹೇಗೆ ಅಂತ ನಾನು ಕೇಳುವುದಿಲ್ಲ, ಎಲ್ಲರ ಪರವಾಗಿ ಕೇಳ್ತಾ ಇದ್ದೇನೆ. ಒದಗಿಸಲೇಬೇಕು. ಖಂಡಿತ ಒದಗಿಸ್ತೀರಂತ ನನಗೆ ಭರವಸೆ ಇದೆ. ಜೊತೆಗೆ ನಮ್ಮ ಊರಿನ ಎಲ್ಲ ನಾಗರಿಕರ ಪರವಾಗಿ, ಯಾಕೆಂದರೆ ಮಾಜಿ ಅಧ್ಯಕ್ಷರು ಇದ್ದಾರೆ, ಗ್ರಾಮ ಪಂಚಾಯತ್ ಮಾಜಿ STMC ಅಧ್ಯಕ್ಷರಿದ್ದಾರೆ, ಎಲ್ಲ ಗಣ್ಯರ ಪರವಾಗಿ ನಮಗೆ ಗೊತ್ತಿದೆ ಕುಗ್ರಾಮ ನಮ್ಮ ಊರಿನಲ್ಲಿ ಅನೇಕ ಮಂದಿ ಪದವಿ ಪೂರ್ವ ಕಾಲೇಜನ್ನೇ ನೋಡದೇ ಇದ್ದವರು. ದಯವಿಟ್ಟು ಈಗ ಅಲ್ಲಲ್ಲಿ ಪದವಿ ಪೂರ್ವ ಕಾಲೇಜ್ ಆದರೆ ಕಾಲೇಜು ವ್ಯಾಸಂಗವನ್ನು ಪೂರೈಸಲಿಕ್ಕೆ ಆಗ್ತದೆ. ನಿಮ್ಮಿಂದ ಸಹಕಾರದಿಂದ 2 ಎಕರೆ 28 ಸೆಂಟ್ಸ್ ಜಾಗ ಸಿಕ್ಕಿದೆ. 8 ವಿಶಾಲವಾದ ತರಗತಿ ಕೊಡಿ. ನಮಗೆ ಬಹಳ ಖುಷಿ ಅನಿಸ್ತದೆ. ಅಂಥ ಕೊಠಡಿಗೆ 2 ಕ್ಲಾಸ್ ಮಾತ್ರ ಹೋಗೋದು, 6 ಕ್ಲಾಸ್ ಹಾಗೆ ಇರ್ತದೆ. 2 ಕ್ಲಾಸ್ HM ಮತ್ತು ಸ್ಪೋರ್ಟ್ಸ್ ಶಿಕ್ಷಕರಿಗೆ, ಉಳಿದ 4 ಕ್ಲಾಸ್ ಹಾಗೆ ಇರ್ತದೆ. ಆದ್ದರಿಂದ ಪದವಿ ಪೂರ್ವ ಕಾಲೇಜನ್ನು ನೀವು ಪೂರೈಸಿದರೆ ಸಾಕು. ಅದನ್ನು ಸ್ಯಾಂಕ್ಷನ್ ಮಾಡಿದರೆ ಸಾಕು. ಜಾಗ ನಮ್ಮಲ್ಲಿದೆ. ಗ್ರೌಂಡಿಗೆ ಈಗ ಬೇಕಾದಷ್ಟು ಕ್ರೀಡಾ ಅನುದಾನ ಬರ್ತದೆ. ಆ ಕ್ರೀಡಾ ಅನುದಾನವನ್ನು ನಮಗೆ ಒದಗಿಸಿ. ಕ್ರೀಡಾ ಅನುದಾನದ ಜೊತೆಗೆ ಮುಂದಿನ ವರ್ಷಕ್ಕೆ ಪದವಿ ಪೂರ್ವ ಕಾಲೇಜನ್ನು ತಾವು ಖಂಡಿತ ಒದಗಿಸ್ತೀರಿ. ಯಾಕೆಂದರೆ ಈಗಾಗಲೇ ನ್ಯೂ ಪರ್ಪಿಗೆ ನೀವು ಒದಗಿಸಿದ್ದೀರಿ, ದೇರ್ಲಾಟೆಗೆ ಮಂಜೂರಾತಿಗೊಳಿಸಿದ್ದೀರಿ. ನಮಗೆ ಒದಗಿಸಲೇಬೇಕು. ಸುತ್ತಮುತ್ತಲು 5 ಕಿಲೋಮೀಟರ್ನಲ್ಲಿ ಹೈಸ್ಕೂಲ್ ಮಾತ್ರ ಇರೋದು. ಪದವಿ ಪೂರ್ವ ಕಾಲೇಜಿಗೆ ನಾವು ಮಂಗಳೂರಿಗೆ ಹೋಗಬೇಕು. ಅದರಿಂದ ಈ ಕುಗ್ರಾಮದ ಮಕ್ಕಳಿಗೆ ಪದವಿ ಪೂರ್ವ ಕಾಲೇಜಿನ ಆಸೆಯನ್ನು ನೀವು ಪೂರೈಸಿಕೊಡ್ಬೇಕಂತ ವಿನಂತಿಸ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ದಯವಿಟ್ಟು ಉಪಾಧ್ಯಕ್ಷರ ಜೊತೆಗೆ ಶಾಸಕರಿಗೆ ಈ ಮನವಿಯನ್ನು ಕೊಡಬೇಕು. ಸರ್, ಯೋಚನೆ ಬೇಡ. ಸರ್ಕಾರಕ್ಕೆ ಏನು ನಷ್ಟ ಆಗುವುದಿಲ್ಲ. ಅನೇಕ ಕರ್ನಾಟಕ ಸರ್ಕಾರದಲ್ಲಿ ಕೆಲವು ಕಡೆಗಳಲ್ಲಿ ಪದವಿ ಪೂರ್ವ ಕಾಲೇಜು ಮುಚ್ಚಿ ಕೆಲವು ವರ್ಷ ಆಗಿದೆ. ಅದನ್ನು ವರ್ಗಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ಅದರಿಂದ ಶಿಫ್ಟ್ ಮಾಡಿಸಿದರೆ ಸಾಕು. ನೀವು ಯಾವುದು ಬೀದರ್ ಬಳ್ಳಾರಿ ಅಂತ ಕಡೆ ಇದೆ, ಅದನ್ನೊಂದು ಶಿಫ್ಟ್ ಮಾಡಿಸುವಂಥ ವ್ಯವಸ್ಥೆ ನೀವು ಮಾಡಿದರೆ ಅಲ್ಲಿಂದ ಶಿಕ್ಷಕ ಹುದ್ದೆಯೂ ಬರ್ತದೆ, ಎಲ್ಲ ಅನುದಾನವೂ ಬರ್ತದೆ. ದಯವಿಟ್ಟು ಅದನ್ನು ಒದಗಿಸಿ. ಕಟ್ಟಡ ನಮ್ಮಲ್ಲಿ ಇದೆ ಮುಂದಿನ ವರ್ಷಕ್ಕೆ. ಮತ್ತೊಂದು, ಅಡುಗೆ ಸಿಬ್ಬಂದಿಗಳು ಎಲ್ಲಿದ್ದೀರಿ? 4 ಮಂದಿ. ಅವರೆಲ್ಲರೂ ಪರವಾಗಿ ಅವರಿಗೆ ಜೂಜುಬಿ ಸಿಗೋದು ದಿವಸಕ್ಕೆ ನಿಮ್ಗೆ ಗೊತ್ತಿದೆ 100 ರೂಪಾಯಿ. ಎಲ್ಲಿ ಸಾಕಾಗ್ತದೆ? 2600 ರೂಪಾಯಿ ಒಂದು ತಿಂಗಳಿಗೆ. ಅದರಿಂದ ಅವರ ಒಂದು ವೇತನವನ್ನು ನೀವು ಪರಿಷ್ಕರಣೆ ಮಾಡಿ. ನಿಮಗೆ ಸಾಧ್ಯತೆ ಇದೆ. ವಿರೋಧ ಪಕ್ಷದಲ್ಲಿ ಉಪನಾಯಕರಾಗಿದ್ದೀರಿ. ಪಕ್ಷವನ್ನು ಅವರನ್ನು ಎಚ್ಚರಿಸಬೇಕಾದ್ರೆ ನೀವು ಬೇಕು. ಅದರಿಂದ ಅವರು ಸಾಲದಂತೆ, ಅವರಿಗೆ ಸಾಲದದು. 3 ಗಂಟೆ ಆಗ್ತದೆ ಇಲ್ಲಿಂದ ತೆರಳುವಾಗ. ಅದಕ್ಕಾಗಿ ಸರ್, ವಿರೋಧ ಪಕ್ಷದವರಲ್ಲೇ ನಾವು ಬೇಡುವುದು. ಯಾಕೆಂದರೆ ಸರ್ಕಾರವನ್ನು ಎಚ್ಚರಿಸಬೇಕಾದ್ರೆ ವಿರೋಧ ಪಕ್ಷ ಎಚ್ಚರಿಸಬೇಕು. ಅದಕ್ಕೆ ನಿಮ್ಮ ಹತ್ರ ಕೊಟ್ಟದ್ದು ಸರ್. ಸರ್ಕಾರದ ಎಲ್ಲ ಉಚಿತ ಶಿಕ್ಷಣ ಉಚಿತವಾಗಿ ಕೊಡ್ತಾ ಇದೆ. ಅದರಿಂದ ಆ ಉಚಿತದಲ್ಲೇ ಇವತ್ತು ನಮಗೆ ನಿನ್ನೆ ಪುಸ್ತಕ ಬಂದಿದೆ, 60% ಪುಸ್ತಕ ಬಂದಿದೆ. ಆ ಉಚಿತ ಪುಸ್ತಕವನ್ನು ನಿಮ್ಮ ಹಸ್ತದಿಂದಲೇ ಮಕ್ಕಳಿಗೆ ಸಾಂಕೇತಿಕವಾಗಿ ಕೊಡಬೇಕಂತ ವಿನಂತಿಸ್ತಿದ್ದೇವೆ. ಪ್ರೌಢಶಾಲಾ ವಿಭಾಗದಲ್ಲಿ ಯಾರು? ಹಾಂ, ನಮ್ಮ ಜೊತೆ ಅನೇಕ ವಾಗ್ಮಿಗಳು ಖಂಡಿತ ಕಾಳಜಿ ಇರುವವರು.
ನಿಮ್ಮೆಲ್ಲರ ಒಂದು ಶುಭಾಶಯವನ್ನು ಕೋರುತ್ತಾ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ UKGಯ ತರಗತಿಯ ಉದ್ಘಾಟನೆ, ಅದೇ ರೀತಿಯಲ್ಲಿ ಹಾಜಬರ ಸನ್ಮಾನ ಹಾಗೂ ಎಲ್ಲ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಂತಹ ಇಂದಿನ ಮುಖ್ಯ ಶಾಸಕರು, ವಿರೋಧ ಪಕ್ಷದ ನಾಯಕರು ಆದಂತಹ UT ಖಾದರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇಂದಿನ ಮುಖ್ಯ ಅತಿಥಿಗಳು ಬೆಳಗ್ಗೆಯಿಂದ ನಮ್ಮೊಂದಿಗಿದುಕೊಂಡು ನಮ್ಮ ಎಲ್ಲ ಶಾಲೆಯ ಸುತ್ತಮುತ್ತಲನ್ನ ವೀಕ್ಷಿಸಿ ಬಹಳ ಸಂತೋಷಗೊಂಡಿದ್ದಾರೆ. ಅವರಿಗೆ ಅವರ ಈ ಇರುವಿಕೆಯನ್ನು ನಾವು ತುಂಬ ಗುರುತಿಸಿದ್ದೇವೆ ಸರ್. ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆ ಇರುವಂತಹ ಎಲ್ಲ ಗಣ್ಯರಿಗೂ ಒಂದೇ ಮಾತಿನಲ್ಲಿ ಮತ್ತೆ ಅದನ್ನು ಒಳಿತನ್ನು ಮಾಡಲಿ ಎಂದು ಪ್ರಾರ್ಥಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ವಿಶೇಷವಾಗಿ ನಮ್ಮ ಜೊತೆ ಮಂಜೇಶ್ವರಿಯಿಂದ ಯುವ ಉದ್ಯಮಿ ಅಡಿಕೆ ಸಂಸ್ಕರಣಾ ಕೇಂದ್ರ ಘಟಕವನ್ನು ಸ್ಥಾಪಿಸಿಕೊಂಡು ಈಗ ಕಾಫಿ ಸಂಸ್ಕರಣೆಯನ್ನು ಮಾಡುತ್ತಾ ಇರುವಂಥ ಯುವ ಉದ್ಯಮಿ ಧನರಾಜ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ನಾನು ಅಕ್ಷಯ್ ಶೆಟ್ಟಿ ಅವರನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ಅವರಿಗೂ ಪೂರ್ವಕ ಕೃತಜ್ಞತೆ ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇವೆ ಸರ್.